ಹಾಗೆಯೇ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ.ಎಸ್. ಅವರು, ಹಾಗೆ ಇವತ್ತಿನ ಮುಖ್ಯ ಅತಿಥಿಗಳಾದ ಶ್ರೀ ಸುಧಾಕರ್ ಕೆ ಅವರು, ಶ್ರೀಮತಿ ಚಂಚಲಾಕ್ಷಿ ಅವರು, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರು ಹಾಗೂ ಎ.ಬಿ.ಎಸ್ಸಿನ ಉಪಾಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಭಟ್ ಮೊದಲಾದ ಕರ್ನಾಟಕ ಸರ್ಕಾರದ ಶಿಕ್ಷಣ ಸುಧಾರಣೆಗಳ ಕಾರ್ಯಕ್ರಮದ ಗೌರವಾನ್ವಿತ ಸಲಹೆಗಾರರಾಗಿರುವ ಪ್ರೊಫೆಸರ್ ಎಂ.ಆರ್. ದೊರೆಸ್ವಾಮಿ ಅವರು ಆಗಮಿಸಿರುವುದು ನಮಗೆಲ್ಲ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಪಿ. ಸುಬ್ರಹ್ಮಣ್ಯ ಎಡಪಡಿತಾಯ ಸರ್ ಅವರು, ಹಾಗೆ ಇವತ್ತು ಗೌರವ ಉಪಸ್ಥಿತಿಯನ್ನು ನಮಗೆ ನೀಡಲಿರುವವರು ಶ್ರೀ ಸುಧಾಕರ್ ಕೆ, ಡೆಪ್ಯೂಟಿ ಡೈರೆಕ್ಟರ್, ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟರರಿ ಡಿಪಾರ್ಟ್ಮೆಂಟ್, ದಕ್ಷಿಣ ಕನ್ನಡ ಜಿಲ್ಲೆ ಇವರು, ಹಾಗೆಯೇ ಕೊಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಚಂಚಲಾಕ್ಷಿ ಇವರು, ಹಾಗೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಸಹಯೋಗವನ್ನು ನೀಡಿರತಕ್ಕಂಥ ಎ.ಬಿ.ಎಸ್ಸಿನ ಉಪಾಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಭಟ್ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ.ಕೆ. ಇವರುಗಳೆಲ್ಲರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ದತ್ತು ಸ್ವೀಕಾರ ಯೋಜನೆಯ ಮಂಗಳೂರು ವಿಶ್ವವಿದ್ಯಾನಿಲಯದ ನೋಡಲ್ ಆಫೀಸರ್ ಮತ್ತು ಈ ಕಾರ್ಯಕ್ರಮದ ಕೋಆರ್ಡಿನೇಟರ್ ಆಗಿರುವ ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಸರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ನಾವು ಆಹ್ವಾನಿಸ್ತಾ ಇದ್ದೇವೆ. ಪ್ರೊಫೆಸರ್ ಎಂ.ಆರ್. ದೊರೆಸ್ವಾಮಿಯವರು ಅಧ್ಯಕ್ಷತೆಯನ್ನು ವಹಿಸಲಿರುವ ನಮ್ಮ ಪ್ರೀತಿಯ ಕುಲಪತಿಗಳಾದ ಪ್ರೊಫೆಸರ್ ಪಿ.ಎಸ್. ಎಡಪಡಿತಾಯ ಸರ್ ಅವರು, ಹಾಗೆಯೇ ಹಿರಿಯರಾದ ಡಾಕ್ಟರ್ ರಾಮಚಂದ್ರ ಭಟ್ ಅವರು, ಶ್ರೀ ಸುಧಾಕರ್ ಕೆ ಅವರು, ಶ್ರೀಮತಿ ಚಂಚಲಾಕ್ಷಿ ಮೇಡಮು, ಹಾಗೆ ಪ್ರಶಾಂತ್ ನಾಯಕ್ ಅವರು ವೇದಿಕೆಯಲ್ಲಿದ್ದಾರೆ. ಎಲ್ಲರಿಗೂ ಅತ್ಯಂತ ಗೌರವದ ವಂದನೆಗಳು ಮತ್ತು ಸ್ವಾಗತ. ಮತ್ತು ಗುಣಮಟ್ಟದ ಬದುಕು ಮತ್ತು ಚಿಂತನೆಯನ್ನು ಹೊಂದಬಲ್ಲದು. ಅದರಲ್ಲಿಯೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಅದು ಇಡೀ ಶಾಲಾ ಶಿಕ್ಷಣ ವ್ಯವಸ್ಥೆಯ ನಮ್ಮ ಶಿಕ್ಷಣ ವ್ಯವಸ್ಥೆಯ ಅಡಿಪಾಯ ಇದ್ದಂತೆ. ಈ ಶಕ್ತ ಪಂಚಾಂಗದ ಮೇಲೆ ಉನ್ನತ ಶಿಕ್ಷಣದ ಸೌಧ ನಿರ್ಮಾಣಗೊಳ್ಳುತ್ತಿದೆ. ಸಮಾಜದ ಎಲ್ಲ ಕ್ಷೇತ್ರಗಳ ಔದ್ಯೋಗಿಕ ಗುಣಮಟ್ಟಗಳು ರೂಪುಗೊಳ್ತಾ ಇದೆ. ಇದನ್ನು ಮನಗಂಡೇ ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಮತ್ತು ಪ್ರೌಢಶಾಲೆಗಳನ್ನು ಜೋಡಿಸುವ, ಅವುಗಳ ಬಂಧ ಗಟ್ಟಿಗೊಳ್ಳುವ ಹಾಗೆ ದತ್ತು ಸ್ವೀಕಾರ ಯೋಜನೆಯಂಥ ವಿಶೇಷವಾದ ಯೋಜನೆಯನ್ನು ಏರ್ಪಡಿಸಿದೆ. ಅದರ ನೇತಾರರು, ಅದರ ರೂವಾರಿಗಳು ಆಗಿರುವ ಪ್ರೊಫೆಸರ್ ಎಂ.ಆರ್. ದೊರೆಸ್ವಾಮಿಯವರು, ಅವರ ಮಾರ್ಗದರ್ಶನ ಮತ್ತು ಅವರ ನೇತೃತ್ವದಲ್ಲಿ ಶಾಲಾ ದತ್ತು ಯೋಜನೆ ಸ್ವೀಕಾರದ ಈ ಕಲ್ಪನೆ ಅದು ಮೂಡಿ ಬಂದಿದೆ. ಇವತ್ತು ಸ್ವತಃ ಅವರೇ ಈ ಕ್ಷೇತ್ರಕ್ಕೆ ಬಂದಿರುವುದು ಮತ್ತು ನಮ್ಮ ಜೊತೆಗಿರುವುದು ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಇದೀಗ ಕಾರ್ಯಕ್ರಮವನ್ನು ನಾವು ನಾಡಗೀತೆಯ ಜೊತೆಗೆ ಆರಂಭಿಸ್ತಾ ಇದ್ದೇವೆ. ನಮ್ಮ ಹರೇಕಳದ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಇದೀಗ ನಾಡಗೀತೆ. ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಭಾಸದರು ಎದ್ದು ನಿಂತು ಈ ನಾಡಗೀತೆಗೆ ನಮ್ಮ ಗೌರವವನ್ನು ಸಮರ್ಪಿಸೋಣ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರವ ಧರಿಸಿದ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪುನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳರಾಡಿದ ನಾಡಿ, ಡಂಕಣ ಜಕಣರ ನೆಚ್ಚಿನ ಬೀಡಿ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ,
ಸರ್ಕಾರಿ ಶಾಲೆ ದತ್ತು ಸ್ವೀಕಾರ ಕೇವಲ ಒಂದು ಶಾಲೆ ಅಲ್ಲ, ನಮ್ಮ ವಿಶ್ವವಿದ್ಯಾನಿಲಯವು 10 ಶಾಲೆ ಆರಂಭದಲ್ಲಿ ಮತ್ತು ಸಬ್ಸಿಕ್ವೆಂಟಾಗಿ 4 ಶಾಲೆಯನ್ನು ನಾವು ಒಳಗೊಂಡಿದ್ದೇವೆ. ಅದರಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಕೂಡ ಇದೆ, ಅದು ಕೂಡ ಈಗ ಪ್ರೊಸೆಸ್ಸಲ್ಲಿದೆ. ಒಟ್ಟು 15 ಶಾಲೆಗಳು ನಮ್ಮ ವಿಶ್ವವಿದ್ಯಾನಿಲಯ ದತ್ತು ಸ್ವೀಕರಿಸಿದೆ. ಈಗಾಗಲೇ ಡಾಕ್ಟರ್ ಧನಂಜಯ ಕುಂಬಳೆ ಅವರು ಹೇಳಿರುವ ಹಾಗೆ ಈ ದತ್ತು ಸ್ವೀಕಾರ ಎನ್ನುವ ಪರಿಕಲ್ಪನೆ ಬಹುಶಃ ಕರ್ನಾಟಕದಲ್ಲಿ ಮೊದಲು ಪ್ರಾರಂಭವಾಯಿತು. ವಿದೇಶದಲ್ಲಿ ಇದೆಯಲ್ಲೂ ಗೊತ್ತಿಲ್ಲ, ಬಟ್ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಇದರ ರೂವಾರಿ, ಇದರ ಕನಸು ಕಂಡವರು ಮತ್ತು ಯಾರೂ ಅಲ್ಲ, ನಮ್ಮ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಗೌರವಾನ್ವಿತ ಪ್ರೊಫೆಸರ್ ಎಂ.ಆರ್. ದೊರೆಸ್ವಾಮಿ ಅವರು. ಮಕ್ಕಳು ಅವರು ಬಂದಾಗ ಎಲ್ಲರೂ ಎದ್ದು ಇತ್ತು ಕೈ ಚಾಪಳೆ ತಟ್ಟಿದ್ರಿ. ಇನ್ನು ಅವ್ರ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕಿದೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ. ಆವಾಗ ಬರೀ ಕೈ ಚಪ್ಪಾಳೆ ತಟ್ಟೋದಲ್ಲ, ಮೈ ರೋಮ ಎಲ್ಲ ನೆಟ್ಟಗಾಗ್ತದೆ, ಅಷ್ಟು ರೋಮಾಂಚನ ಆಗ್ತದೆ. ಸೊ ಯಾಕಂತ ಹೇಳಿದರೆ ಇದು ನನಗಾದಂಥ ಅನುಭವ. ನಾನು ಅವರ PS ಅವರು ಬಯೋಡೇಟಾನ ಕಳಿಸಿದ್ರು, ಒಂದೊಂದು 10-12 ಪೇಜ್ ಇದೆ. ಅದನ್ನು ಓದುವಾಗ ಒಂದೊಂದು ಅವರ ಸಾಧನೆ ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭವಾಗಿ ಇವತ್ತಿನ ತನಕ, ಈಗ ಅವರು 80 ವರ್ಷ ಕ್ರಾಸ್ ಆದರೂ ಕೂಡ ನಮಗಿಂತನೂ ಜಾಸ್ತಿಯಾಗಿ ಯುವಕರಂತೆ ಕೆಲಸ ಮಾಡ್ತಾರೆ. ನಿನ್ನೆಯೂ ಕೂಡ ಅಷ್ಟೇ, ನಿನ್ನೆ ಮಂಗಳೂರಿಗೆ ಬಂದಿದ್ದಾರೆ. ಬಂದ ತಕ್ಷಣದಿಂದ ಒಂದು ಚೂರು ಬಿಡುವು ಕೊಡದೆ ಅಲ್ಲಿ ಪತ್ರಿಕಾಗೋಷ್ಠಿ ಇತ್ತು. ಬಹುಶಃ ತಾವೆಲ್ಲ ಪತ್ರಿಕೆಯನ್ನು ಓದಿರ್ಬೋದು, ಇವತ್ತಿನ ಪತ್ರಿಕೆ ಎಲ್ಲ ಪತ್ರಿಕೆಯಲ್ಲೂ ಕೂಡ ಅವರು ಪತ್ರಿಕಾಗೋಷ್ಠಿ ನಡೆಸಿರುವುದನ್ನು ನೋಡಿರುತ್ತೀರಿ. ಅಂದರೆ ಅಷ್ಟೊಂದು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾರೆ. ಅವರು ನೀಡಿದಂಥ ಕೊಡುಗೆ ಅಪಾರ. ಶಿಕ್ಷಣ ಕ್ಷೇತ್ರ ಮಾತ್ರ ಅಲ್ಲ, ಸಾಮಾಜಿಕ ಕ್ಷೇತ್ರ, ಅನೇಕ ಕ್ಷೇತ್ರದಲ್ಲಿ ಅವರ ನೀಡಿದಂಥ ಕೊಡುಗೆ ಅಪಾರ. ಅವರ ಬಗ್ಗೆ ಮತ್ತೆ ನಾವು ತಿಳ್ಕೊಳ್ಳಲಿಕ್ಕಿದೆ. ನನ್ನ ಒಂದು ಅಭಿಲಾಷೆ ಏನಂತ ಹೇಳಿದರೆ, ಅವರ ಆ ಬಯೋಡೇಟಾ ಓದೋ ಗೊತ್ತಾಗ್ತದೆ. ಅವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿವೆ. ಅದು ಸಾಕಾಗೋದಿಲ್ಲ, ಅವರಿಗೆ ಪದ್ಮಶ್ರೀ ಪದ್ಮವಿಭೂಷಣ ಆ ಮಟ್ಟದಲ್ಲಿ ಪ್ರಶಸ್ತಿ ಸಿಗ್ತದೆ ಅನ್ನುವ ಅಭಿಲಾಷೆ ನಮ್ಮೆಲ್ಲರ ಕನಸು ಕೂಡ. ಆ ಕನಸು ಈಡೇರಲಿ ಅಂತ ನನ್ನ ಒಂದು ಆಶಯ. ಈ ದತ್ತು ಸ್ವೀಕಾರ ಏನು ಒಂದು ಪರಿಕಲ್ಪನೆ ಇದೆ, ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯ ಕೂಡ ಈ ಅವಕಾಶವನ್ನು ನೀಡಿದ್ದಾರೆ. ನಮ್ಮ ಗೌರವಾನ್ವಿತ ಕುಲಪತಿಗಳು ಇದನ್ನು ಒಂದು ನಡೆಸ್ಕೊಂಡು ಹೋಗಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಕೋಆರ್ಡಿನೇಟರ್ ಆಗಿ. ನಾನು ಮಾತ್ರ ಅಲ್ಲ, ಈ 10 ಶಾಲೆ ಮತ್ತು 4 ಮತ್ತೆ ಸೇರಿದಂಥ ಶಾಲೆಗಳಿಗೆ ಪ್ರತಿ ಶಾಲೆಗೆ ಒಬ್ಬೊಬ್ಬರನ್ನ ನೋಡಲ್ ಆಫೀಸರ್ ಆಗಿ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ವೇದಿಕೆ ಕೆಳಗಡೆ ಇದ್ದಾರೆ. ಅವರೆಲ್ಲರೂ ನಾವು ಜೊತೆಯಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇವೆ. ಕೆಲವೊಂದು ಕನ್ಸ್ಟ್ರೈನ್ ಇದೆ, ಮುಖ್ಯವಾಗಿ ಫೈನಾನ್ಷಿಯಲ್ ಕನ್ಸ್ಟ್ರೈನು. ಅದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಮ್ಮಿಂದ ಸಾಧ್ಯವಷ್ಟು ಕೆಲಸ ಮಾಡಿದ್ದೇವೆ. ಮಾತ್ರವಲ್ಲ, ಇದು ಆರಂಭ, ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಇದೆ. ಈಗಾಗಲೇ ನಮ್ಮ ಇಂಜಿನಿಯರಿಂಗ್ ಡಿವಿಷನ್ ಅವರು ಮತ್ತು ಎಲ್ಲ ಪ್ರಯೋಗಶಾಲೆಯಿಂದ ಒಳ್ಳೆಯ ಉಪಕರಣಗಳನ್ನು ಮತ್ತು ಒಳ್ಳೊಳ್ಳೆ ಐಟಮನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಇವತ್ತು ಕೊಡುವ ಒಂದು ಇತ್ತು, ಬಟ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಎಲ್ಲರೂ ಇಲೆಕ್ಷನ್ ಡ್ಯೂಟಿ ಟ್ರೈನಿಂಗ್ ಹೋಗಿರೋದ್ರಿಂದ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಸೊ ನಾವು ನಾಳೆ ಅಥವಾ ನಾಡ್ದು ಅದನ್ನು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕಿದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಕುಲಪತಿಗಳ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾವೆ. ಬಟ್ಟು ನಮ್ಮ ಕುಲಪತಿಗಳ ಮನಸ್ಸು ಅಷ್ಟೇ, ನನ್ನ ಆಶಯನೂ ಅಷ್ಟೇ. ನಾವು ಇಷ್ಟವರೆಗೆ ಏನು ಮಾಡಿದ್ದೇವೆ ಅದೊಂದು ಪ್ರಿಲಿಮಿನರಿ ಅಂತ ಹೇಳ್ಬೋದು. ಅಂದರೆ ನಮಗೆ ಅಷ್ಟು ತೃಪ್ತಿಕರ ಆಗಲ್ಲ, ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಮಗೆ ಪ್ರೊಫೆಸರ್ ದೊರೆಸ್ವಾಮಿ ಅವರು ಸಹಕಾರ ನೀಡ್ತಾರೆ ಎಲ್ಲ ರೀತಿಯಿಂದಲೂ. ಅವರ ಸಹಕಾರ ಅಂತಲೇ ಮಾರ್ಗದರ್ಶನ ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇನ್ನೂ ಒಳ್ಳೆಯ ಕೆಲಸ ನಾವೆಲ್ಲರ ಜೊತೆಯಾಗಿ ಮಾಡೋಣ. ಆ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದು ಗೊತ್ತಿದೆ. ಅದರಲ್ಲೂ ಪ್ರಾಥಮಿಕದ ಮತ್ತು ಹೈಸ್ಕೂಲ್ ಶಿಕ್ಷಣ ವೆರಿ ಇಂಪಾರ್ಟೆಂಟ್. ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುತ್ತೇವೆ. ಮುಂದಿನ ಪ್ರಜ್ಞಾವಂತ ನಾಗರಿಕರನ್ನು ರೂಪಿಸುವಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಶಿಕ್ಷಣ ವೆರಿ ಇಂಪಾರ್ಟೆಂಟು. ಈ ನಿಟ್ಟಿನಲ್ಲಿ ಪ್ರೊಫೆಸರ್ ದೊರೆಸ್ವಾಮಿಯವರು ಕುಲಾಧಿಪತಿಗಳಾಗಿದ್ದರೂ ಕೂಡ ಪ್ರಾಥಮಿಕ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಸಿಗಬೇಕು. ಮುಖ್ಯವಾಗಿ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿರುವ ಮಕ್ಕಳು ಯಾವುದಕ್ಕೂ ಕೊರತೆ ಉಂಟಾಗಬಾರ್ದು ಅನ್ನುವ ಅಭಿಲಾಷೆ ಇಟ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ, ಕುಲಪತಿಗಳ ಪರವಾಗಿ, ವಿಶ್ವವಿದ್ಯಾನಿಲಯದ ಎಲ್ಲ ಸಹೋದ್ಯೋಗಿ ಮಿತ್ರರು ಮತ್ತು ಎಲ್ಲ ಸೇರಿದಂಥ ನಾಗರಿಕರು, ಸಿಂಡಿಕೇಟ್ ಮೆಂಬರ್ಸ್, ಅಕಾಡೆಮಿಕ್ ಮೆಂಬರ್ಸ್ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಧನ್ಯವಾದಗಳು ಸರ್. ಹಾಗೆ ತಮಗೆಲ್ಲ ಗೊತ್ತಿದೆ ನಮ್ಮ ಗೌರವಾನ್ವಿತ ಕುಲಪತಿಗಳು. ಸೊ ಇವತ್ತು ನಾವೆಲ್ಲ ಏನು ಒಳ್ಳೆ ಕೆಲಸ ಮಾಡ್ತಿದ್ದೇವೆ, ಯೂನಿವರ್ಸಿಟಿಯಲ್ಲಿ ಏನೇನು ಒಳ್ಳೊಳ್ಳೆ ಹೆಸರು ಬರ್ತಾ ಇದೆ, ಅದಕ್ಕೆಲ್ಲ ಮುಖ್ಯ ನಮಗೆ ಪ್ರೇರಣಾಕರ್ತರು ನಮ್ಮ ಗೌರವಾನ್ವಿತ ಕುಲಪತಿಗಳು. ಯಾವ ಮಟ್ಟದಲ್ಲಿ ಅಂತ ಹೇಳಿದ್ರೆ ಬರೀ ಆರ್ಡರ್ ಮಾಡೋದಲ್ಲ, ಅವರು ಕೂಡ ನಿಂತು ಕೆಲಸ ಮಾಡ್ತಾರೆ. ನಿನ್ನೆಯೂ ಕೂಡ ರಾತ್ರಿ 8 ಗಂಟೆ ತನಕ ನನಗೆ ಫೋನ್ ಮಾಡ್ತಾಯಿದ್ರು, ಇದರದ ಅಪ್ಡೇಟ್ ತೊಗೊಳ್ತಾ ಇದ್ರು.
ಒಂದು ಕಡೆ ಆಫೀಸ್ ಫೈಲ್ ಇದ್ದರೂ ಕೂಡ ಅಲ್ಲಿ CS ಮೀಟಿಂಗ್ ಆಗ್ತದೆ. ಎಲ್ಲದರ ನಡುವೆಯೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ವಿಚಾರಿಸ್ತಾ ಇದ್ದರು. ಪ್ರೊಫೆಸರ್ ದೊರೆಸ್ವಾಮಿ ಅವರ ಬಗ್ಗೆ ಕಾಳಜಿ ವಹಿಸೋದ್ರ ಬಗ್ಗೆ ಪ್ರತಿಯೊಂದು ಕ್ಷಣಕ್ಕೂ ಕೂಡ ಅವರು ಇದ್ರ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ವಿಚಾರಿಸ್ತಾ ಇದ್ದರು. ಅಂತ ಹೇಳಿದರೆ ಒಂದು ಜವಾಬ್ದಾರಿ ಕೊಟ್ಟು ಮರೆತು ಬಿಡೋದಲ್ಲ, ಆ ಜವಾಬ್ದಾರಿ ಹಿಂದೆ ಅವರು ಕೂಡ ಇರ್ತಾರೆ. ಸೊ ಅದು ನಮಗೆ ಇನ್ನಷ್ಟು ಶಕ್ತಿ ಕೊಡ್ತದೆ, ಇನ್ನಷ್ಟು ಕೆಲಸ ಮಾಡಬೇಕನ್ನೋ ಹುಮ್ಮಸ್ಸು ಮೂಡ್ತದೆ. ಸೊ ಅಂಥ ಕುಲಪತಿ ನಮ್ಮ ಜೊತೆ ಇದ್ದಾರೆ. ಅವರ ಪರಿಚಯ ನಾನು ಮಾಡಲಿಕ್ಕೆ ಹೋಗಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬೇರೆ ಬೇರೆ ರ್ಯಾಂಕಿಂಗ್ ಬಂದಿದೆ ಅವರ ಆಡಳಿತದಲ್ಲಿ. ಮತ್ತು ಗೊತ್ತಿದೆ ಅವರು ಇಲ್ಲಿಯ ವಿದ್ಯಾರ್ಥಿಯಾಗಿ ಅಂದರೆ ಅಲ್ಟಿಮೇಟ್ ರೀಚ್ ಆಗಿದ್ದಾರೆ ವೈಸ್ ಚಾನ್ಸಲರ್ ಆಗಿ. ಬಹುಶಃ ಜಗತ್ತಿನಲ್ಲೇ ಈ ಮಟ್ಟದಲ್ಲಿ ಒಂದು ಸಾಧನೆ ಮಾಡಿರೋದು ನಮ್ಮ ಕುಲಪತಿಗಳು ಮಾತ್ರ. ಅಂದರೆ ಇಲ್ಲಿ ವಿದ್ಯಾರ್ಥಿಯಾಗಿ ಬೇರೆ ಬೇರೆ ಅಂದರೆ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, BOS ಮೆಂಬರು, BOE ಚೇರ್ಮನು, ತುಂಬ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿ ಮಾತ್ರವಲ್ಲದೆ ಫೈನಾನ್ಸ್ ಆಫೀಸರ್ ಆಗಿ, ಕುಲಸಚಿವರು ಪರಿಶ್ರಂಗ, ಕುಲಸಚಿವರು ಆಡಳಿತ, ಈಗ ಗೌರವಾನ್ವಿತ ಕುಲಪತಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಸಮಯದಲ್ಲಿ ಒಳ್ಳೊಳ್ಳೆ ಕೆಲಸ ವಿಶ್ವವಿದ್ಯಾಲಯದಲ್ಲಿ ಆಗ್ತಾ ಇವೆ. ಸೊ ಇದಕ್ಕೆಲ್ಲ ನಾವೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದೇವೆ. ಇಂಥ ಒಂದು ಸಂತೋಷ ತಂದುಕೊಟ್ಟಂಥ ನಮ್ಮ ಗೌರವಾನ್ವಿತ ಕುಲಪತಿಗಳನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ MLA ಆಗಿರೋ ಶ್ರೀ UT ಖಾದರ್ ಅವರು ಬರಬೇಕಾಗಿತ್ತು. ಅವರು ಬೇರೆ ಒಂದು ಇಂಪಾರ್ಟೆಂಟ್ ಆಫಿಷಿಯಲ್ ಕಾರ್ಯಕ್ರಮ ಒಪ್ಪಿಕೊಂಡಿರೋದ್ರಿಂದ ಬರ್ತೇನೆ ಅಂತ ಹೇಳಿದ್ದಾರೆ. ಆ ಕಾರ್ಯಕ್ರಮ ಮುಗಿಸಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮದು ಕೊಣಾಜೆ ಗ್ರಾಮ. ಈ ಗ್ರಾಮದ ಮೊದಲ ವ್ಯಕ್ತಿ ಅಂತ ಹೇಳಿದರೆ ಪಂಚಾಯತ್ ಅಧ್ಯಕ್ಷರು. ಇಲ್ಲಿ ಪಂಚಾಯತ್ ಅಧ್ಯಕ್ಷರು ಮಾತ್ರ ಅಲ್ಲ, ನಮ್ಮೆಲ್ಲರ ಸನ್ಮಿತ್ರರು, ಚಿರಪರಿಚಿತರು ಆಗಿರುವಂಥ ನಮ್ಮ ಚಂಚಲಾಕ್ಷಿ ಮೇಡಮ್ ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಈಗ ಒಂದು ಉನ್ನತ ಸ್ಥಾನ ಅವರು ಹೋಗಿದ್ದಾರೆ, ಪಂಚಾಯತ್ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ವಿಶ್ವವಿದ್ಯಾಲಯದ ಜೊತೆಗೆ ಸೇರಿಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ. ನಾವು ಮಂಗಳ ಯೋಜನೆಯ ಮೂಲಕ ಪಂಚಾಯತ್ ಜಾಯಿಂಟ್ ಆಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದೇವೆ. ಅದು ಎರೆಗೊಬ್ಬರ ಕಾರ್ಯಾಗಾರ ಇರ್ಬೋದು, ಸ್ವಚ್ಛತಾ ಕಾರ್ಯಕ್ರಮ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆ ಕೆಲಸನ ಮಾಡಿದ್ದೇವೆ. ಅದಕ್ಕೆ ಚಂಚಲಾಕ್ಷಿ ಅವರ ಸಂಪೂರ್ಣ ಸಹಕಾರ ನಮಗೆ ಕೊಟ್ಟಿದ್ದಾರೆ, ಮುಂದೆನೂ ಕೂಡ ಕೊಡ್ತಾ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಮುಖ್ಯ ಅತಿಥಿ ಇದ್ದಾರೆ, ಡಾಕ್ಟರ್ ರಾಮಚಂದ್ರ ಭಟ್ ಅವರು ಅಸೋಸಿಯೇಷನ್ ಆಫ್ ಬ್ರಿಟಿಷ್ ಸ್ಕಾಲರ್ ಮ್ಯಾಂಗ್ಳೂರ್ ಚಾಪ್ಟರ್ ಇದರ ಉಪ ಅಧ್ಯಕ್ಷರು, ವೈಸ್ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಪರಿಸರವಾದಿ, ಪರಿಸರ ಸಂರಕ್ಷಣೆಯಲ್ಲಿ ಮತ್ತು ಪರಿಸರ ಕ್ಷೇತ್ರದಲ್ಲಿ ಒಳ್ಳೆಯ ಸಂಶೋಧನೆ ಮಾಡಿದವರು. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವತ್ತು ಪರಿಸರ ಸ್ನೇಹಿ ನಾವು ಒಂದು ಪ್ರಶಸ್ತಿ ಪತ್ರವನ್ನು ನೀಡ್ತಾ ಇದ್ದೇವೆ. ಅವರ ಉಪಸ್ಥಿತಿ ಇವತ್ತು ತುಂಬ ನಮಗೆ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಹೊಳಪು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಥ್ಯಾಂಕ್ ಯು. ಹಾಗೆ ನಮ್ಮ ಜೊತೆ ಶ್ರೀ ಸುಧಾಕರ್ ಕೆ ಅವರಿದ್ದಾರೆ, ಡೆಪ್ಟಿ ಡೈರೆಕ್ಟರ್, ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಡಿಪಾರ್ಟ್ಮೆಂಟ್, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಸುಧಾಕರ್ ಮತ್ತು ನಾನು ಪರಿಚಯ ಮೊದಲು ಫೋನಲ್ಲಿ ಮಾತಾಡಿ ಪರಿಚಯ ಇತ್ತು. ವೈಯಕ್ತಿಕವಾಗಿ ಭೇಟಿಯಾಗಿದೆ ನಿನ್ನೆ ನಮ್ಮ ಪ್ರೊಫೆಸರ್ ದೊರೆಸ್ವಾಮಿಯವ್ರನ್ನ ಸ್ವೀಕರಿಸಲು ಹೋಗುವಾಗ. ಅವರು ಕೂಡ ತುಂಬ ಡೌನ್ ಟು ಅರ್ತ್ ಮತ್ತು ವೆರಿ ಆ್ಯಕ್ಟಿವ್, ಒಳ್ಳೆ ಕೆಲಸ ಮಾಡ್ತಾರೆ. ಇಲ್ಲಿರೋ ಎಲ್ಲ ಶಿಕ್ಷಕರಿಗೆ ಗೊತ್ತಿದೆ, ಸುಧಾಕರ್ ಅಂತ ಹೇಳಿದರೆ ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಏನೇ ಹೇಳಿದರೂ ಕೂಡ ಆ ಕ್ಷಣಕ್ಕೆ ಆ ಕೆಲಸವನ್ನು ಮಾಡಿಕೊಡ್ತಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಅಂಥ ಒಬ್ಬ ಒಳ್ಳೆ ಕ್ರಿಯಾಶೀಲ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ ವೇದಿಕೆ ಮೇಲೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ನನ್ನ ಸಹೋದ್ಯೋಗಿ ಮಿತ್ರರು ಕೆಳಗೆ ವೇದಿಕೆ ಮೇಲಿದ್ದಾರೆ. ಮುಖ್ಯವಾಗಿ ನಮ್ಮ ಆ್ಯಕ್ಟಿಂಗ್ ವೈಸ್ ಚಾನ್ಸಲರ್ ಆಗಿ ಸೇವೆ ಸಲ್ಲಿಸಿದಂಥ ಪ್ರೊಫೆಸರ್ ಕಿಶೋರಿ ನಾಯ್ಕ್ ಮೇಡಮ್ ಅವರು ಇದ್ದಾರೆ. ಅವ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಹಾಗೆ ಬೇರೆ ಬೇರೆ ವಿಭಾಗದ ಪ್ರಾಧ್ಯಾಪಕರುಗಳು, ಉಪನ್ಯಾಸಕರುಗಳು ಇಲ್ಲಿದ್ದಾರೆ, ಅವರನ್ನು ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಜೊತೆ ಪ್ರೊಫೆಸರ್ ದೊರೆಸ್ವಾಮಿ ಅವರ ಜೊತೆ ಅವರ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿರುವಂಥ ಶ್ರೀನಿವಾಸ್ ಅವರು ಕೂಡ ಇವತ್ತು ಬಂದಿದ್ದಾರೆ. ದಯವಿಟ್ಟು ಅವರಿಗೊಂದು ದೊಡ್ಡ ಚಪ್ಪಾಳೆ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಅವರು ವೇದಿಕೆ ಕೆಳಗಡೆ ಇದ್ದಾರೆ. ಯಾಕಂದರೆ ಇವತ್ತು ದೊರೆಸ್ವಾಮಿ ಅವರು ನಮಗೆ ಬರಲಿಕ್ಕೆ ಮುಖ್ಯ ಕಾರಣಕರ್ತರು ಅಂತ ಹೇಳಿದ್ರೆ ಅದು ಶ್ರೀನಿವಾಸ್ ಅವರು. ಅವರ ಎಲ್ಲ ಅವರ ಏನೇನು ಕೆಲಸ ಆಗಬೇಕಿತ್ತು ಎಲ್ಲ ನಡೆಸ್ಕೊಟ್ಟು ಕಮ್ಯುನಿಕೇಷನ್ ಮಾಡಿ ನಮಗೆ ಅವ್ರನ್ನ ಕರೆತಂದಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಅವರ ಕೊಡುಗೆ ತುಂಬ ಅಪಾರವಾದದ್ದು. ಅವರನ್ನು ಸ್ವಾಗತಿಸುತ್ತೇನೆ. ಹಾಗೆ ಮುಖ್ಯವಾಗಿ ನಮ್ಮ ದತ್ತು ಸ್ವೀಕೃತ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲ ನಾವು ಬಂಧು ಮಿತ್ರ ಅಂತ ಕರೀತಾರೆ.
ಅವ್ರನ್ನೂ ಕೂಡ ಸ್ವಾಗತಿಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಆಕರ್ಷಕ ಬಿದ್ದು ನಮ್ಮ ವಿದ್ಯಾರ್ಥಿಗಳು, ಮಕ್ಕಳು. ಸೊ ಅವರೆಲ್ಲರೂ ಬಂದಿದ್ದಾರೆ, ಅವರೆಲ್ಲರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಜೊತೆ PRC ಕೋಆರ್ಡಿನೇಟರ್ ಆಗಿರುವಂಥ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು ಕೂಡ ವೇದಿಕೆ ಕೆಳಗಡೆ ಇದ್ದಾರೆ. ಪ್ರಶಾಂತ್ ಕುಮಾರ್ ಅವರು ದಯವಿಟ್ಟು ತಪ್ಪು ತಿಳ್ಕೊಳ್ಳೋದು, ದಯವಿಟ್ಟು ತಾವು ವೇದಿಕೆ ಬರಬೇಕಾಗಿ ವಿನಂತಿಸ್ಕೊಳ್ಳಿ, ದಯವಿಟ್ಟು ಬನ್ನಿ. ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು, ನಾನು ಪಾವೂರು ಶಾಲೆಯನ್ನು ದತ್ತು ಸ್ವೀಕಾರ ತೆಗೆದುಕೊಂಡಾಗ ಅವರು ಅಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ವಿಶ್ವವಿದ್ಯಾಲಯದಿಂದಲೇ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥವರು ಈಗ ಅಡ್ಮಿನಿಸ್ಟ್ರೇಷನ್ ಅಲ್ಲಿದ್ದಾರೆ. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೊ ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸ್ ಇರ್ಬೋದು, ಸಿಂಡಿಕೇಟ್ ಮೆಂಬರ್ಸ್ ಇರ್ಬೋದು, ಕೆಲವರು ಆನ್ಲೈನಲ್ಲಿ ನೋಡ್ತಾ ಇರ್ಬೋದು. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇಲ್ಲಿದ್ದಾರೆ. ಅವರೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ದಯವಿಟ್ಟು ಯಾರಾದರೂ ಹೆಸರು ಬಿಟ್ಟು ಹೋದರೆ ಕ್ಷಮಿಸಿ. ಹಾಗೆ ನಮ್ಮ ಕುಲಸಚಿವರು ಬರಬೇಕಾಗಿತ್ತು, ಅವರು ಕೆಲಸದ ಒತ್ತಡದಲ್ಲಿ ಬರಲಿಕ್ಕಾಗಲಿಲ್ಲ. ಹಾಗೆ ಕುಲಸಚಿವರು ಪರೀಕ್ಷಾಂಗ ಮತ್ತು ಫೈನಾನ್ಸ್ ಆಫೀಸರ್ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮದ ಜೊತೆಗಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಈ ಕಾರ್ಯಕ್ರಮಕ್ಕೆ ಕೇಳುತ್ತಾ ನನ್ನ ಸಮಾಪ್ತಿಯನ್ನು ಮಾಡುತ್ತೇನೆ. ನನ್ನ ವಂದನಾರ್ಪಣೆ. ಸರ್ ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು, ನೀವು ಬಹುಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸ ದೊಡ್ಡದು. ಕಾರ್ಯಕ್ರಮದಲ್ಲಿ ನೀವು ಆದಷ್ಟು ಮೌನವಾಗಿ ಕೂತು ಇಲ್ಲಿರತಕ್ಕಂಥ ಹಿರಿಯರು ಹೇಳುವ ಮಾರ್ಗದರ್ಶನದ ಮಾತುಗಳನ್ನು ನೀವು ಕೇಳಿಸ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈಗ ವೇದಿಕೆಯಲ್ಲಿರತಕ್ಕಂಥ ಹಿರಿಯರು ಈಗಾಗಲೇ ಪ್ರಶಾಂತ್ ಸರ್ ಅವರು ತಮ್ಮ ಸ್ವಾಗತದ ಮಾತುಗಳಲ್ಲಿ ಹೇಳಿದ್ದಾರೆ. ನಮ್ಮೂರ ಶಾಲೆ ಅದು ನಮ್ಮೆಲ್ಲರ ಶಾಲೆ ಆಗಬೇಕು. MR ದೊರೆಸ್ವಾಮಿಯವರು ಈ ಸಮಾರಂಭದಲ್ಲಿ ಇದ್ದಾರೆ. ಹೂಗುಚ್ಛವನ್ನು ನೀಡುವುದರ ಮೂಲಕ ಬರಮಾಡಿಕೊಳ್ಬೇಕು, ಅತ್ಯಂತ ಗೌರವದ ನಮ್ಮ ಸ್ವಾಗತವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪ್ರೊಫೆಸರ್ MR ದೊರೆಸ್ವಾಮಿ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವದ ದ್ಯೋತಕವಾಗಿ ಸನ್ಮಾನ್ಯ ಕುಲಪತಿಗಳು ಗೌರವವನ್ನು ಸಮರ್ಪಿಸಿದ್ದಾರೆ. ವಂದನೆಗಳು ಸರ್. ಇದೀಗ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ P. ಸುಬ್ರಹ್ಮಣ್ಯ ಎಡಪಡಿತ್ತಾಯ ಸನ್ಮಾನ್ಯ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯವರಿಗೆ ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಒದಗಿಸಿರುವ ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಚಂಚಲಾಕ್ಷಿ ಇವರಿಗೆ ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಅವರು ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಹಾಗೆಯೇ ಅಸೋಸಿಯೇಷನ್ ಆಫ್ ಬ್ರಿಟಿಷ್ ಸ್ಕಾಲರ್ಸ್ ಮಂಗಳೂರು ಚಾಪ್ಟರ್ ಇದರ ಉಪಾಧ್ಯಕ್ಷರಾಗಿರುವ ಹಿರಿಯರಾದ ಡಾಕ್ಟರ್ ರಾಮಚಂದ್ರ ಭಟ್ ಇವರಿಗೂ ಕೂಡ ಪ್ರಶಾಂತ್ ನಾಯಕ್ ಅವರು ಹೂಗುಚ್ಛವನ್ನು ನೀಡುವುದರ ಮೂಲಕ ನಮ್ಮ ಸ್ವಾಗತವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟರರಿ ಡಿಪಾರ್ಟ್ಮೆಂಟ್ ಇದರ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವ ಶ್ರೀ ಸುಧಾಕರ್ ಕೆ ಇವರಿಗೂ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವದ ಹೂಗುಚ್ಛದ ಸಮರ್ಪಣೆ. ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಸರ್ ಇವರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಶಿಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಇವರಿಗೂ ಕೂಡ ನಮ್ಮ ಹೂಗುಚ್ಛವನ್ನು ನೀಡುವುದರ ಮೂಲಕ ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಅವರು ನಮ್ಮ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ನಾವು ಉದ್ಘಾಟಿಸುವವರಿದ್ದೇವೆ. ಉದ್ಘಾಟನೆಗಾಗಿ ನಮ್ಮ ಜೊತೆಗೆ ನಾಡಿನ ಹೆಸರಾಂತ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ MR ದೊರೆಸ್ವಾಮಿ ಅವರಿದ್ದಾರೆ. ಹಾಗೆಯೇ ಕುಲಪತಿಗಳಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿಕೊಂಡು ಜ್ಞಾನವೇ ಬೆಳಕು ಎಂದು ನಂಬಿರುವ ಈ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಅವರು ಕರ್ನಾಟಕ ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರಾಗಿ, ಮಾಜಿ ಸದಸ್ಯರಾಗಿ ಅವರು ಮಾಡಿರುವ ಕೆಲಸಗಳು ಕನ್ನಡ ನಾಡು ನಾವು ನೋಡಿದ್ದೇವೆ. ಇ.ಎಸ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಅದರ ಶಿಕ್ಷಣ ಕ್ಷೇತ್ರದಲ್ಲಿ ಅವರದ್ದು ಸುಮಾರು 4-5 ದಶಕಗಳ ಸೇವೆ. ಈಗ ಪ್ರಸ್ತುತ ಅವರು ಇ.ಎಸ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವುದು ಬಹಳ ಸಂತೋಷದ ಒಂದು ಸಂಗತಿ. ಹಾಗೆಯೇ ಕರ್ನಾಟಕ ಸರ್ಕಾರದ ಮಾನ್ಯ ಶಿಕ್ಷಣ ಸುಧಾರಣಾ ಸಲಹೆಗಾರರಾಗಿ ಕ್ಯಾಬಿನೆಟ್ ದರ್ಜೆಯ ಒಂದು ಹುದ್ದೆಯನ್ನು ಅವರು ಅಲಂಕರಿಸ್ತಾ ಇದ್ದರೂ ಕೂಡ ಬಹಳ ಸರಳ ಮತ್ತು ಬಹಳ ದೂರದೃಷ್ಟಿ ಉಳ್ಳಂಥ ಕಾರ್ಯಕ್ರಮಗಳನ್ನು ನಿರಂತರ ನಡೆಸ್ತಾ ಸಾರ್ವಜನಿಕರ ಜೊತೆಗೆ ಶಿಕ್ಷಣದ ಕಾಳಜಿಯಿಂದ ನಿರಂತರವಾಗಿ ಪ್ರವೃತ್ತರಾಗಿರತಕ್ಕಂಥ ಪ್ರೊಫೆಸರ್ ಎಂ.ಆರ್. ದೊರೆಸ್ವಾಮಿ ಅವರು ಇವತ್ತಿನ ಉದ್ಘಾಟನಾ ಸಂದೇಶವನ್ನು ನೀಡಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸ್ತಾ ಇದ್ದಾರೆ. ಇದು ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮ ಅಂತ ಅನ್ನೋದು ಅಲ್ಲ, ಅಥವಾ ಬರೀ ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮ ಅಂತಲೂ ಅಲ್ಲ. ಇದು ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಅಂತ ನಾವು ಇದನ್ನು ಕರಿತೀವಿ. ಕಮ್ಯುನಿಟಿ ಪ್ರೋಗ್ರಾಮ್ ಅಂದ್ರೇನು? ಆ ಸಮಾಜದಲ್ಲಿ ಎಲ್ಲ ಪ್ರಮುಖರೆಲ್ಲ ಸಹ ಇದರಲ್ಲಿ ಭಾಗವಹಿಸಬೇಕು. ಅವರು ಪಾಲುದಾರರಾಗಬೇಕು. They should become partners in this program. That is very, very important. ಆವಾಗಲೇ ಇದಕ್ಕೆ ಹೆಚ್ಚಿನ ಒಂದು ಮಹತ್ವ ಸಿಗ್ತಕ್ಕಂಥದ್ದು ಮತ್ತು ಅರ್ಥಪೂರ್ಣ ಆಗ್ತಕ್ಕಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಮೊದಲನೇದಾಗಿ ಇವತ್ತಿನ ದಿವಸ ತುಂಬ ನನಗೆ ಮನಸ್ಸಿಗೆ ತುಂಬ ಸಂತೋಷವಾಗಿದೆ. ಈ ವಿಶ್ವವಿದ್ಯಾನಿಲಯಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ಬರ್ತಾ ಇದ್ದೇನೆ. ಸುಂದರವಾದಂಥ ಒಂದು ಕಟ್ಟಡಗಳು ಮತ್ತು ಬಹಳ ಹಳೆಯ ವಿಶ್ವವಿದ್ಯಾನಿಲಯ ನಮ್ಮ ಕರ್ನಾಟಕದಲ್ಲಿ. ನಾನೀಗ ತಾನೇ ನಮ್ಮ ಕುಲಪತಿಗಳನ್ನ ಕೇಳ್ತಾ ಇದ್ದೆ. ಸುಮಾರು 163 ಜನ ಈ ನಮ್ಮ ಟೀಚಿಂಗ್ ಸ್ಟಾಫ್ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕ್ಯಾಂಪಸ್ ಒಳಗಡೆ ಬಂದಿದ ತಕ್ಷಣ ನಿಮಗೆ ಪ್ರಮುಖವಾಗಿ, ಯಾಕೆಂದರೆ ನಾನು ಮೊದಲನೇ ಸಲ ಬರ್ತಾ ಇರೋದ್ರಿಂದ ಪ್ರಮುಖವಾಗಿ ನಾನು ಕಂಡು ಬಂದಿದ್ದೇನೆಂದರೆ ಗ್ರೀನರಿ, ಹಸಿರು ತುಂಬ ಚೆನ್ನಾಗಿದೆ. ಅದಕ್ಕೆ ಕಾರಣಭೂತರಾದಂಥ ಎಲ್ಲರನ್ನೂ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟೆ ನಾವು ಹೇಳಿದ್ರೆ, ಒಂದು ವಿಶ್ವವಿದ್ಯಾನಿಲಯ ಇಟ್ ಈಸ್ ಎ ಟೆಂಪಲ್ ಆಫ್ ಲರ್ನಿಂಗ್. ದೇವಸ್ಥಾನ ಬೇರೆ ಅಲ್ಲ, ವಿಶ್ವವಿದ್ಯಾನಿಲಯ ಬೇರೆ ಅಲ್ಲ. ಇಲ್ಲಿ ಬಂದಾಗ ಇಲ್ಲಿನ ವಾತಾವರಣ ನಮ್ಮನ್ನು ಬದಲಾವಣೆ ಮಾಡಬೇಕು, ನಮ್ಮಲ್ಲಿ ಪರಿವರ್ತನೆ ತರಬೇಕು, ನಮ್ಮಲ್ಲಿ ಒಂದು ಉನ್ನತವಾದಂಥ ಒಂದು ಧ್ಯೇಯಗಳನ್ನು ನಮ್ಮ ಮನಸ್ಸಿನಲ್ಲಿ ಪ್ರಚೋದನೆ ಮಾಡಬೇಕು. ಆ ಥರದ ಒಂದು ವಾತಾವರಣ ಅತ್ಯಂತ ಅವಶ್ಯಕವಾಗಿ ಆಗಬೇಕಾಗಿರ್ತಕ್ಕಂಥದ್ದು ವಿಶ್ವವಿದ್ಯಾನಿಲಯ. ಎರಡನೇದು ಬಹಳ ಸಂತೋಷ ಪಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಏನು ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ, ಎಲ್ಲ ವಿಶ್ವವಿದ್ಯಾನಿಲಯಗಳು ಸಹ 10 ಶಾಲೆಗಳನ್ನು ತಗೋಬೇಕು, ದತ್ತಕ್ಕೆ ತಗೋಬೇಕು, ಸರ್ಕಾರಿ ಶಾಲೆಗಳನ್ನು, ಅದನ್ನು ಮಾದರಿ ಶಾಲೆಗಳಲ್ಲಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಒಂದು ಧ್ಯೇಯದಿಂದ ನಾವು 3 ವರ್ಷದಿಂದ ಏನು ಪ್ರಾರಂಭ ಮಾಡಿದ್ವಿ ಈ ಕಾರ್ಯಕ್ರಮ, ಸರ್ಕಾರದ ಶ್ರೀಮಾನ್ ಯಡಿಯೂರಪ್ಪನವರಿಗೆ ನಾವೆಲ್ಲರೂ ಸಹ ಒಂದು ಸಲ ಜೋರಾಗಿ ಚಪ್ಪಾಳೆ, ಅವರೇ ಕಾರಣ ಇದೆ. ಅವರು ಹೇಳಿದಾಗ ಅವರಿನ್ನು ಮೂರನೇ ದಿವಸ ಬಡ್ಜೆಟ್ ಅನೌನ್ಸ್, 3ನೇ ದಿವಸ ಅಸೆಂಬ್ಲಿನಲ್ಲಿ ಬಡ್ಜೆಟ್ ಅವರು ಪ್ರೆಸೆಂಟ್ ಮಾಡಬೇಕು. ಅಂಥ ಸಂದರ್ಭದಲ್ಲಿ ನಾನು ಹೋಗಿ, ನೀವು ಈ ಬಡ್ಜೆಟ್ನಲ್ಲಿ ನೀವು ಸೇರಿಸಿ ಅಂತ ಹೇಳಿದೆ. ಏನು ಅಂತ ಕೇಳಿದೆ. ಪ್ರತಿಯೊಬ್ಬ MLA MLC 3 ಶಾಲೆಗಳನ್ನು ದತ್ತಕ್ಕೆ ತಗೋಬೇಕು, ಅದನ್ನು ಸೇರಿಸಿ ಅಂತ ಹೇಳಿದೆ. ಅವರು ತಕ್ಷಣ ಸಿಬ್ಬಂದಿ ವರ್ಗಕ್ಕೆ ಅವರು ಸೂಚನೆ ಕೊಟ್ಟರು, ಇದನ್ನು ಸೇರಿಸಿ ಬಡ್ಜೆಟ್ನಲ್ಲಿ ಸೇರಿಸಿ ಅಂತ ಹೇಳಿ.
ಅದು ನನ್ನ ಅದೊಂದು ಬಹಳ ದೊಡ್ಡ ಹೆಜ್ಜೆ ಅಂತ ನಾನು ಭಾವಿಸಿದ್ದೀನಿ. ಹೊಸ ಈ ಒಂದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರಿ ಸ್ಕೂಲುಗಳ ಒಂದು ಶಾಪ ವಿಮೋಚನೆಗೆ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಂಥ ದಿವಸ, ವಿಶೇಷವಾದಂಥ ದಿವಸ ಅಂತ ನಾನು ಅದನ್ನು ಭಾವಿಸಿದ್ದೀನಿ. ತದನಂತರ ನಾನು ಯೋಚನೆ ಮಾಡಿದೆ, ಇದು ಬರೀ MLCಗಳೇ ಅಲ್ಲ, ಇದಕ್ಕೆ ನಾವು ವಿಶ್ವವಿದ್ಯಾಲಯಗಳನ್ನು ಜೋಡಿಸಬೇಕು ಅಂತಕ್ಕಂಥದ್ದು ನನ್ನ ಆಲೋಚನೆ ಇತ್ತು. ಯಾಕೆಂದರೆ ನನಗೆ ಅನುಭವ ಇತ್ತು. ನಾನು 25 ವರ್ಷದ ಹಿಂದೆಯೇ 13-14 ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಂಡು ಕೆಲಸ ಮಾಡಿದ್ದೆ. ಆ ಅನುಭವ ನನಗೆ ಅನ್ನಿಸ್ತು, ಎಲ್ಲ ವಿಶ್ವವಿದ್ಯಾಲಯಗಳು ಸಹ ಈ ಕಾರ್ಯದಲ್ಲಿ ತೊಡಗಿಸಿದ್ರೆ ನಮಗೆ ತುಂಬ ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸರ್ಕಾರಿ ಶಾಲೆಗಳಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಒಂದು ನಂಬಿಕೆ, ದೃಢವಾದಂಥ, ಬರೀ ನಂಬಿಕೆ ಅಲ್ಲ, ದೃಢವಾದಂಥ ನಂಬಿಕೆ ನನಗಿತ್ತು. ಆ ದೃಢವಾದಂಥ ನಂಬಿಕೆಯಿಂದಲೇ ನಾನೆಲ್ಲರನ್ನು ಸಂಪರ್ಕ ಮಾಡಿದೆ. ಎಲ್ಲ ವಿಶ್ವವಿದ್ಯಾಲಯದ ಕುಲಪತಿಗಳನ್ನ ಸಂಪರ್ಕ ಮಾಡಿದೆ. ಬಹಳ ನಾನು ಸಂಪರ್ಕ ಮಾಡಿದವರಲ್ಲಿ ಬಹುತೇಕ ಮಂದಿ ತುಂಬ ಆಸಕ್ತಿಯಿಂದ, ಉತ್ಸಾಹದಿಂದ, ಸ್ಪಾಂಟೇನಿಯಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ, ಸ್ಪಾಂಟೇನಿಯಸ್ ಆಗಿ ಅವರು ಇದಕ್ಕೆಲ್ಲ ಸಹ ರೆಸ್ಪಾನ್ಸ್ ಕೊಟ್ಟರು, ಆಗ್ಬೋದು ಅಂತ ಹೇಳಿ. ಅದಕ್ಕೆ ವೈಭವಯುತವಾದಂಥ ಒಂದು ಸಮಾರಂಭ ಏರ್ಪಾಡು ಮಾಡಿದೆ ವಿಧಾನಸೌಧದಲ್ಲಿ. ಅನೇಕರು ನೀವು ನೋಡಿಲ್ಲ, ಬ್ಯಾಂಕ್ವೆಟ್ ಹಾಲ್ ತುಂಬ ಚೆನ್ನಾಗಿದೆ. ಹನುಮಂತನವರು, ಹನುಮಂತನವರು ಶಿಲ್ಪಿಗಳು ಅದಕ್ಕೆ. ಅವರ ನೇತೃತ್ವದಲ್ಲಿ ಕಟ್ಟಿದಂಥ ವಿಧಾನಸೌಧ, ಆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ತುಂಬ ಸುಂದರವಾದಂಥ ಒಂದು ಸಮಾರಂಭ. ಆ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು, ವಿದ್ಯಾಮಂತ್ರಿಗಳಾದಂಥ ಸುರೇಶ್ ಕುಮಾರ್ ಅವರು ಮತ್ತು ಬೇರೆ ಬೇರೆ ಮಂತ್ರಿಗಳು ಎಲ್ಲರೂ, ನಾನು ಎಲ್ಲರೂ ಸೇರಿ ಸುಮಾರು ಅವತ್ತಿನ ದಿವಸ 35 ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಬಂದವರಿಗೆ ಅವತ್ತಿನ ದಿವಸ ದತ್ತು ಪತ್ರವನ್ನು ಕೊಟ್ಟು, ಅದರಲ್ಲಿ ನಮ್ಮ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಂಬಡಿ ತಾಯಿರವರು ಸಹ ಪ್ರಮುಖವಾದಂಥ ಒಂದು ಪಾತ್ರ. ಅವರಿಗೂ ಒಂದು ಜೋರಾಗಿ ಚಪ್ಪಾಳೆ ನಾವು ತಟ್ಟಬೇಕಾಗಿರ್ತಕ್ಕಂಥ ಅವಶ್ಯಕತೆ. ಅವರ ಆವತ್ತಿನ ದಿವಸ ಏನು ಉತ್ಸಾಹ ಇತ್ತು, ಅವರಲ್ಲಿ ಆಸಕ್ತಿ ಇತ್ತು, ಅದೇ ಉತ್ಸಾಹ, ಅದೇ ಆಸಕ್ತಿ ಅದಕ್ಕೆ ಇಮ್ಮಡಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಅಷ್ಟೇ ಉತ್ಸಾಹ ಅನ್ನೋದಕ್ಕಿಂತ ಆ ಉತ್ಸಾಹ ಇಮ್ಮಡಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಅಂತ ನಾನು ಭಾವಿಸಿದ್ದೇನೆ. ಇವತ್ತಿನ ದಿವಸ 10 ಅಂತ ನಾವು ಹೇಳಿದರೆ ಅವರು 15 ತಗೊಂಡಿದ್ದಾರೆ. ಅದಕ್ಕೊಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕಾಗಿರ್ತಕ್ಕಂಥ 15 ಸರ್ಕಾರಿ ಶಾಲೆಗಳನ್ನು ಅವರು ದತ್ತಿಗೆ ತಗೊಂಡು, ಅದರಲ್ಲಿ ನಾವು ಮಾರ್ಗದರ್ಶಕ ಒಂದು ಸೂಚಿಯನ್ನು ಕೊಟ್ಟಿದ್ದೀವಿ. ಫಸ್ಟ್ ಫೇಸ್ ಏನು ಮಾಡಬೇಕು, ಸೆಕೆಂಡ್ ಫೇಸ್ ಏನು ಮಾಡಬೇಕು, 18 ರೆಕಮೆಂಡೇಶನ್ಸನ್ನು ನಾನು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ಶಿಕ್ಷಣದ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಏನೇನು ಬದಲಾವಣೆ ತರಬೇಕು ಅಂತಕ್ಕೋದ್ರ ಬಗ್ಗೆ ನಾನು 18 ಪ್ರಮುಖವಾದಂಥ ಒಂದು ಅಂಶಗಳನ್ನು ನಾನು ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ಅದರಲ್ಲಿ ಈ ಒಂದು ಸರ್ಕಾರಿ ಶಾಲೆಗಳದ್ದು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ನೀವೆಲ್ಲ ಭಾಗವಹಿಸಿದ್ದೀರಿ. ಮೊದಲನೇದು, ನನಗೆ ಇದರ ಬಗ್ಗೆ ಯಾತಕ್ಕೋಸ್ಕರ ಚಿಂತನೆ ಬಂತು ಅಂತ ಹೇಳಿದರೆ, ಕರ್ನಾಟಕದಲ್ಲಿ ನಿಮಗೆಲ್ರಿಗೂ ಅನೇಕರಿಗೆ ಪರಿಚಯ ಇಲ್ಲ. ಏನಪ್ಪ ಅಂತ ಹೇಳಿದರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸರ್ಕಾರಿ ಸ್ಕೂಲುಗಳು ಕರ್ನಾಟಕದಲ್ಲಿದೆ. 48,000 ಕರ್ನಾಟಕದಲ್ಲಿ ಗೌರ್ಮೆಂಟ್ ಶಾಲೆಗಳು ಇರ್ತಕ್ಕಂಥದ್ದು. ಈ 48,000ಗಳಲ್ಲಿ ಕಡೆ ಪಕ್ಷ ಒಂದು 20,000 ಸ್ಕೂಲುಗಳಲ್ಲಿ ಈ ಒಂದು ಸೌಲಭ್ಯಗಳ ಒಂದು ಕೊರತೆ ಇದೆ. ಉದಾಹರಣೆಗೆ ಸೌಲಭ್ಯಗಳ ಕೊರತೆ ಅಂದರೆ ಏನು? ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸೌಲಭ್ಯಗಳ ಕೊರತೆ. ಈಗ ಅನೇಕ ಶೌಚಾಲಯ ಇರೋಲ್ಲ, ಅನೇಕ ಸ್ಕೂಲ್ಗಳಲ್ಲಿ ಶೌಚಾಲಯ ಇರೋಲ್ಲ, ಅನೇಕ ಸ್ಕೂಲುಗಳಲ್ಲಿ ಕಾಂಪೌಂಡ್ ಇರೋಲ್ಲ, ಅನೇಕ ಸ್ಕೂಲುಗಳಲ್ಲಿ ಈ ಒಂದು ಕೊಠಡಿಗಳು ಸಾಲದು.
ಅನೇಕ ಸ್ಕೂಲುಗಳಲ್ಲಿ ಫರ್ನಿಚರ್ ಬೇಕಾಗಿರ್ತಕ್ಕಂಥ ಪೀಠೋಪಕರಣಗಳ ಕೊರತೆ ಇದೆ. ಹೀಗೆ ನಾನಾ ಕೊರತೆಗಳಿಂದ ನಮ್ಮ ವಿದ್ಯಾರ್ಥಿಗಳು ಯಾತಕ್ಕೋಸ್ಕರ ಇದರ ಬಗ್ಗೆ ನಾನು ಈಗ ತಾನೇ ನನ್ನನ್ನು ಪರಿಚಯ ಕೊಟ್ಟವರು ನಿಮ್ಮ ಹೆಸರೇನು? ಪ್ರಶಾಂತ್ ರವರು ನನ್ನನ್ನು ಪರಿಚಯ ಮಾಡಿಕೊಡ್ತಾ ಹೇಳಿದರು, ತುಂಬ ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಪರಿಚಯ ಮಾಡಿಕೊಟ್ರು ಅವರು. ಅವ್ರಿಗೆ ನನ್ನ ಧನ್ಯವಾದಕ್ಕೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ವಿಷಯ ಸರಿಯಾಗಿ ಅವ್ರು ತಿಳ್ಕೊಳ್ಳದೆ ನಿಮ್ಗೆ ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ವಿಷಯ ಸರಿಯಾಗಿ ತಿಳ್ಕೊಂಡಿದ್ದಾರೆ, ನಿಮಗೆ ಆ ವಿಷಯವನ್ನು ನಿಮ್ಮ ಕಮ್ಯುನಿಕೇಟ್ ಮಾಡಿದ್ದಾರೆ ನನಗೆ. ಅದಕ್ಕೋಸ್ಕರ ಏನು ಹೇಳಿದ್ರು ಅವರು, ಈ ಸರ್ಕಾರಿ ಸ್ಕೂಲ್ಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾರಪ್ಪ ಅಂತ ಹೇಳಿದರೆ, ಇಲ್ಲಿ ಶ್ರೀಮಂತರ ಮಕ್ಕಳೆಲ್ಲ ಓದ್ತಾ ಇರ್ತಕ್ಕಂಥದ್ದು. ಇಲ್ಲಿ ಓದ್ತಾ ಇರ್ತಕ್ಕಂಥ ಸರ್ಕಾರಿ ಸ್ಕೂಲ್ಗಳಲ್ಲಿ ಓದ್ತಾ ಇರ್ತಕ್ಕಂಥ ಯಾರು ಪ್ರೊಫೆಸರ್ ಮಕ್ಕಳಿಲ್ಲ, ವೈಸ್ ಚಾನ್ಸಲರ್ ಮಕ್ಕಳಿಲ್ಲ, ಚಾನ್ಸಲರ್ ಮಕ್ಕಳಿಲ್ಲ, ದೊಡ್ಡ ದೊಡ್ಡ ಇಂಡಸ್ಟ್ರಿ ಓನರ್ಸ್ ಇದ್ದಾರಲ್ಲ ಅವ್ರ ಮಕ್ಕಳಿಲ್ಲ. ಮತ್ತು ಅಲ್ಲಿ ಓದ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಬಡ ಕುಟುಂಬದಿಂದ ಬಂದಂಥ ಒಂದು ಮಕ್ಕಳು. ಇದನ್ನು ನಾವು ಗಮನಿಸಬೇಕು. ಸೊ ಇದನ್ನು ಪ್ರಮುಖವಾಗಿ ಗಮನಿಸಬೇಕು. ಯಾತಕ್ಕೋಸ್ಕರ ಪ್ರಮುಖವಾಗಿ ಗಮನಿಸಬೇಕು ಅಂತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದರೆ, ಈ ಅವರ ತಪ್ಪಲ್ಲ. ಯಾರು ತಪ್ಪಲ್ಲ? ಆ ಹುಡುಗನ ತಪ್ಪಲ್ಲ. ಬಡ ಕುಟುಂಬದಲ್ಲಿ ಹುಟ್ಟಿದ್ದು. ಅವನಿಗೆ ಚಾಯ್ಸ್ ಕೊಟ್ಟಿದ್ರೆ ಅವನು ಬಿರ್ಲಾ ಕುಟುಂಬದಲ್ಲೇ ಹುಟ್ಟಬೇಕು ಅಂತ ಆಸೆ ಪಡ್ತಾ ಇದ್ನೋ ಏನೋ. ಅದಕ್ಕೋಸ್ಕರ ಇದು ದೈವೇಚ್ಛೆ. ಅದು ಬಡ ಕುಟುಂಬದಲ್ಲೇ ಅವನು ಹುಟ್ಟಿದವನು. ಆದರೆ ಬಡ ಕುಟುಂಬದಲ್ಲಿ ಅವನು ಹುಟ್ಟಿದವನು ಅಂದ ತಕ್ಷಣ ಅವನಿಗೆ ಈ ಸರಿಯಾದಂಥ ವಿದ್ಯಾಭ್ಯಾಸ ಸಿಕ್ಕಬಾರ್ದು ಅನ್ನತಕ್ಕಂಥದ್ದಿಲ್ಲ. ಅಷ್ಟೇ ಅಲ್ಲ, ನಮ್ಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊನ್ನೆ ತಾನೇ ನಾವೆಲ್ಲರೂ ಸಹ ತುಂಬ ವಿಜೃಂಭಣೆಯಿಂದ ಕಾನ್ಸ್ಟಿಟ್ಯೂಷನ್ ಡೇ ಅಂತ ನಾವು ಮಾಡೋದು, ಸಂವಿಧಾನ ದಿನಾಚರಣೆ ಅಂತ ನಾವು ಮಾಡಿದ್ವಿ. ಸಂವಿಧಾನದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದೆ, ಪ್ರತಿಯೊಂದು ಮಗುಗೂ ಸಹ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರದ್ದು ಅಂತ ಹೇಳಿದೆ. ಅದಕ್ಕೋಸ್ಕರ ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿಯೂ ಹೌದು, ಸಮಾಜದ ಜವಾಬ್ದಾರಿಯೂ ಹೌದು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಇದನ್ನು ಕರಿತೀವಿ. ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ನಾವೆಲ್ಲರೂ ಸಹ ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕ. ಅದಕ್ಕೋಸ್ಕರ ನನಗೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಈ ಸರ್ಕಾರಿ ಶಾಲೆಗಳಲ್ಲಿ ಒಂದು ಮಹತ್ತರವಾದಂಥ ಒಂದು ಕ್ರಾಂತಿಯನ್ನು ಪ್ರಾರಂಭ ಮಾಡಬೇಕು. ಏನು ಕ್ರಾಂತಿ ಅಂತ ಹೇಳಿದರೆ, ಬರೀ ಕ್ರಾಂತಿ ಅಂತ ಹೇಳಿದರೆ ಏನು ಅದಕ್ಕೆ ಅರ್ಥ ಇರೋಲ್ಲ. ಕ್ರಾಂತಿ ಅಂದರೆ ಏನಂತ ಹೇಳಿದರೆ, ಪ್ರತಿಯೊಂದು ಮಗುವಿಗೂ ಸರ್ಕಾರಿ ಸ್ಕೂಲ್ನಲ್ಲಿ ಸೇರಿದಂಥ ಮಗುಗೆ ಖಾಸಗಿ ಶಾಲೆಯಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೆ ಆ ಮಗುಗೆ, ಆ ಸೌಲಭ್ಯಗಳೆಲ್ಲ ಈ ಸರ್ಕಾರಿ ಶಾಲೆಯಲ್ಲಿ ಸೇರಿರ್ತಕ್ಕಂಥ ಒಂದು ಮಗುಗೆ ಸಿಗಬೇಕು. ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಎಲ್ಲ ಸೌಲಭ್ಯಗಳು ವಂಚಿತನಾಗಿರಬಾರ್ದು. ಎಲ್ಲ ಸೌಲಭ್ಯಗಳು ಸಿಗಬೇಕು. ಇದು ನಮ್ಮ ಧ್ಯೇಯ, ಇದು ನಮ್ಮ ಘೋಷಣೆ, ಇದು ನಮ್ಮ ಕಮಿಟ್ಮೆಂಟ್ ಟು ದಿ ಸೊಸೈಟಿ. ನೀವೆಲ್ಲರೂ ಸಹ ಅದರಲ್ಲಿ ಭಾಗಿಯಾಗಬೇಕು ಅಂತ ನನ್ನ ಪ್ರಾರ್ಥನೆ. ವಿಶ್ವವಿದ್ಯಾನಿಲಯ ಪ್ರೊಫೆಸರ್ಸ್ ಯಾರಿದ್ದೀರಿ ಮತ್ತು ಟೀಚರ್ಸ್ ಯಾರಿದ್ದೀರಿ, ಎಲ್ಲ ವರ್ಗದವರು ಸಹ ಇದರಲ್ಲಿ ಭಾಗಿಯಾಗಬೇಕು. ನೀವು ಭಾಗಿಯಾಗಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಮಂಗಳೂರು ಯೂನಿವರ್ಸಿಟಿನಲ್ಲಿ ತುಂಬ ಚೆನ್ನಾಗಿ ನಿಮ್ಮ ಕಾರ್ಯಕ್ರಮಗಳನ್ನು ನಾನು ವೀಕ್ಷಣೆ ಮಾಡಿದ್ದೀನಿ, ನಾನು ಗಮನಿಸಿದ್ದೀನಿ. ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀವು ಮಾಡಿದ್ದೀರಿ. ತುಂಬ ಯಶಸ್ವಿಯಾಗಿ ನೀವು ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದೀರಿ. ಇವತ್ತಿನ ದಿವಸ ಅದನ್ನು ನೀವೇನು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ, ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂದರೆ ಏನು? ಮತ್ತೆ ನೀವು ಸರ್ಕಾರಕ್ಕೆ ನಿಮ್ಮ ದತ್ತುಪತ್ರ ನಾವೇನು ಕೊಟ್ಟಿದ್ದೀವಿ, ನೀವೆಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡಿದ್ದೀರಿ. ಅದಕ್ಕೋಸ್ಕರ ಮಾಡಿದ ಮೇಲೆ ನೀವು ಮತ್ತೆ ಸರ್ಕಾರಕ್ಕೆ ಇದನ್ನು ಹಿಂದಿರುಗಿಸ್ತಾ ಇದ್ದೀರಿ ಅಂತ. ಆದರೆ ಇದರಲ್ಲಿ ಒಂದು ಸೂಕ್ಷ್ಮವಾದಂಥ ವಿಷಯನ ನಾನು ಕುಲಪತಿಗಳ ಗಮನಕ್ಕೆ ಮತ್ತು ನಿಮ್ಮ ಗಮನಕ್ಕೆ ತಗೊಂಬರೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸಂಬಂಧ ಈ 15 ಶಾಲೆಗಳಿಗೆ ಇವತ್ತಿಗೆ ಮುಗಿದಿಲ್ಲ. ನಿಮ್ಮ ಸಂಪರ್ಕ, ನಿಮ್ಮ ಒಂದು ಸಂಬಂಧ, ಇದು ಶಾಶ್ವತವಾದಂಥ ಒಂದು ಸಂಬಂಧ ನನ್ನ ದೃಷ್ಟಿನಲ್ಲಿ. ಎಲ್ಲ ವಿಶ್ವವಿದ್ಯಾಲಯಗಳು ಇವತ್ತಿನ ದಿವಸ 35 ವಿಶ್ವವಿದ್ಯಾಲಯಗಳು ಏನೇನು ಪ್ರತಿಯೊಂದು ವಿಶ್ವವಿದ್ಯಾಲಯ ತೊಗೊಂಡಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿದೆಯಲ್ಲ,
ಲೋಕಾರ್ಪಣೆ ಮಾಡಿ ನಮಗೆ ಕೊಟ್ಟರೂ ಸಹ, ಸರ್ಕಾರಕ್ಕೆ ಹಿಂದಿರುಗಿಸಿದರೂ ಸಹ ನಿಮ್ಮ ಕರ್ತವ್ಯ ಇವತ್ತಿಗೆ ಮುಗಿದಿಲ್ಲ. ಐ ವಾಂಟೆಡ್ ಯು ಟು ಕಂಟಿನ್ಯೂ ಯುವರ್ ಸರ್ವೀಸಸ್ ಇನ್ ದೀಸ್ 15 ಸ್ಕೂಲ್ಸ್. ಎಷ್ಟು ಮಟ್ಟಿಗೆ ಈ 15 ಸ್ಕೂಲ್ಸ್ನಲ್ಲಿ ನೀವು ನಿಮ್ಮ ಸರ್ವೀಸಸನ್ನು ಮುಂದುವರಿಸಬೇಕು ಅಂತ ಹೇಳಿದರೆ, ಆ 15 ಸ್ಕೂಲ್ ಮಕ್ಕಳು ಸಹ ಈ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬರಬೇಕು. ಇದು ನನ್ನ ಗುರಿ, ಇದು ನನ್ನ ಅಪೇಕ್ಷೆ. ಆ ರೀತಿ ತರಬೇತಿಯನ್ನು ಕೊಡಬೇಕು ಅವರಿಗೆ. ಆ ರೀತಿ ಒಂದು ಅವರಲ್ಲಿರ್ತಕ್ಕಂಥ ಒಂದು ಔಟ್ಲುಕ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಕರಿತೀವಿ, ಅವರ ಔಟ್ಲುಕ್ ಈ ರೀತಿ, ಎಸ್, ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಆಗಬೇಕು, ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು ಇಂಥ ಫಸ್ಟ್ ರ್ಯಾಂಕ್ ತಗೋಬೇಕು, ನಾನು ಈ ರೀತಿ ದೇಶದಲ್ಲೇ ಒಬ್ಬ ಮುಖ್ಯವಾದಂಥ ಒಬ್ಬ ವಿಜ್ಞಾನಿ ಆಗಬೇಕು, ಒಬ್ಬ ಡಾಕ್ಟರ್ ಆಗಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು. ಈ ಥರದ ಮನೋಭಾವನೆ ಅವರಲ್ಲಿ ಉಂಟು ಮಾಡ್ತಕ್ಕಂಥದ್ದಕ್ಕೆ ನಾವು ತುಂಬ ಪೂರಕವಾಗಿ ಕೆಲಸ ಮಾಡಬೇಕು ಅಂತ ನನ್ನ ಅಪೇಕ್ಷೆ, ಪ್ರಾರ್ಥನೆ. ನಮಸ್ಕಾರ. ಅವರು ಕೂಡ ಗುಣಮಟ್ಟದ ಶೈಕ್ಷಣಿಕ ಫಲಾನುಭವಿಗಳಾಗಬೇಕು ಎನ್ನುವ ಅತ್ಯಂತ ಕಾಳಜಿಯಿಂದ ರೂಪಿಸಿರುವ ಈ ದತ್ತು ಸ್ವೀಕಾರ ಯೋಜನೆಯ ನೇತೃತ್ವವನ್ನು ವಹಿಸಿರುವ ಪ್ರೊಫೆಸರ್ ದೊರೆಸ್ವಾಮಿ ಅವರು ಬಹಳ ಪ್ರೇರಣಾದಾಯಿಯಾದಂಥ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಅತ್ಯಂತ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದೀಗ ಮಂಗಳೂರು ವಿಶ್ವವಿದ್ಯಾನಿಲಯ ಈ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ಯೋಜನೆಯಡಿಯಲ್ಲಿ ನಿರ್ವಹಿಸಿದ ಕಾರ್ಯಚಟುವಟಿಕೆಗಳು ಮತ್ತು ಮುಂದೆ ನಿರ್ವಹಿಸುವ ಕಾರ್ಯಕ್ರಮಗಳ ಯೋಜನೆಗಳ ಕುರಿತಾದಂತಹ ಒಂದು ಕರಡು ವರದಿಯನ್ನು ಇದೀಗ ಸನ್ಮಾನ್ಯ ಕುಲಪತಿಗಳವರು ಪ್ರೊಫೆಸರ್ ದೊರೆಸ್ವಾಮಿ ಅವರಿಗೆ ಹಸ್ತಾಂತರಿಸಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸ್ತಾ ಇದ್ದೇನೆ. ಪ್ರೊಫೆಸರ್ ಎಂ.ಆರ್. ದೊರೆಸ್ವಾಮಿ ಅವರು ಅವರ ಮಾರ್ಗದರ್ಶನದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವು ಕೂಡ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮ ದತ್ತು ಸ್ವೀಕೃತ ಶಾಲೆಗಳಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಅವುಗಳ ಸಂಪೂರ್ಣ ವರದಿ ಮತ್ತು ಮುಂದೆ ನಾವು ಮಾಡುವ ಕಾರ್ಯ ಯೋಜನೆಗಳು ಏನು ಎನ್ನುವುದರ ಸಂಕ್ಷಿಪ್ತ ಮುನ್ನೋಟವನ್ನು ನಾವು ಈ ವರದಿಯಲ್ಲಿ ನೀಡಿದ್ದೇವೆ. ಇದೀಗ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಇನೋಳಿ ಇಲ್ಲಿನ ವಿದ್ಯಾರ್ಥಿಗಳಿಂದ ಒಂದು ಪರಿಸರ ಗೀತೆ.
ವಿದ್ಯಾರ್ಥಿಗಳು ಹೀಗೆ ಈ ವೇದಿಕೆಯಲ್ಲಿ ಬಂದು ಹಾಡುವುದೇ ಒಂದು ಚಂದ. ಆ ಚಂದದ ಹಾಡಿಗಾಗಿ ನಿಮಗೆಲ್ಲ ಪ್ರೀತಿಯ ವಂದನೆಗಳು ಮಕ್ಕಳೇ. ಮಂಗಳೂರು ವಿಶ್ವವಿದ್ಯಾಲಯದ ಹಲವು ಕಾರ್ಯಕ್ರಮಗಳ ಜೊತೆಗೆ ನಿರಂತರ ಕೈಜೋಡಿಸ್ತಾ ಇರುವವರು ಅಸೋಸಿಯೇಷನ್ ಆಫ್ ಬ್ರಿಟಿಷ್ ಸ್ಕಾಲರ್ಸ್ ಮಂಗಳೂರು ಚಾಪ್ಟರ್ ಇವರು. ಈ ಕಾರ್ಯಕ್ರಮಕ್ಕೂ ಕೂಡ ವಿಶೇಷವಾಗಿ ನಮ್ಮ ಈ ಪರಿಸರ ಸ್ನೇಹಿ ಪ್ರಶಸ್ತಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಜೊತೆಗೆ ಕೈಜೋಡಿಸಿದವರು ಈ ಅಸೋಸಿಯೇಷನ್ ಆಫ್ ಬ್ರಿಟಿಷ್ ಸ್ಕಾಲರ್ಸ್ ಅದರ ಮಂಗಳೂರು ಚಾಪ್ಟರ್. ಅದರ ಉಪಾಧ್ಯಕ್ಷರಾಗಿರುವ ಡಾಕ್ಟರ್ ರಾಮಚಂದ್ರ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಪರಿಚಯದ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ಡಾಕ್ಟರ್ ಲವೀನಾ ಕೆ.ಬಿ. ಇವರು. It's my immense pleasure to introduce Professor Ramachandra Bhatt, Vice President, Association of British Scholar, Mangalore Chapter. He is the President of Snehakunja Trust, Honnavara. So Snehakunja Trust is not only for profit organization, it is working for conservation, holistic health and livelihoods. He is a honorable member of Karnataka Coastal Zone Management Authority, Department of Ecology and Environment, Government of Karnataka, Bangalore. He is a chair and lead author, STG 14, Department of Planning, Government of Karnataka, Bangalore. Formerly, he is a professor and head of the division, College of Fisheries, Mangalore. Currently executing 3 research projects supported by the University of Manitoba, Canada, dried fish social economy. With this brief introduction, I once again welcome you, sir, to Eco-Friendly School Award Ceremony in collaboration with Association of British Scholar, Mangalore Chapter. Thank you for the opportunity. ಇದೀಗ ಪರಿಸರ ಸ್ನೇಹದ ಮತ್ತು ಹೊನ್ನಾವರದ ಸ್ನೇಹಕುಂಜ ಟ್ರಸ್ಟಿನ ಮುಖ್ಯಸ್ಥರು ಆಗಿರುವ ರಾಮಚಂದ್ರ ಭಟ್ ಅವರಿಂದ ಇದೀಗ ಒಂದೆರಡು ಹಿತನುಡಿಗಳು ವಿದ್ಯಾರ್ಥಿಗಳಿಗೆ. ಅದು ಕೇವಲ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಹಲವು ಸಿಟಿಗಳಲ್ಲಿ ಇರತಕ್ಕಂತಹ ಸಂಸ್ಥೆ ಇದು. ಈ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿರ್ಬೋದು ಅಥವಾ ಉನ್ನತ ಶಿಕ್ಷಣಕ್ಕೆ ಇರ್ಬೋದು ಅಥವಾ ಯುರೋಪ್ ಮತ್ತು ಅಮೇರಿಕಾದಲ್ಲಿರ್ತಕ್ಕಂತಹ ಉನ್ನತ ಶಿಕ್ಷಣಕ್ಕೆ ಇರ್ತಕ್ಕಂಥ ಅವಕಾಶಗಳಿರ್ಬೋದು, ಇದ್ರ ಬಗ್ಗೆ ಎಲ್ಲ ಗೈಡೆನ್ಸ್ ಮತ್ತು ಜೊತೆ ವಿಶ್ವವಿದ್ಯಾಲಯಗಳ ಜೊತೆ ಸೇರಿ ನಾವು ಕೆಲಸ ಮಾಡ್ತಕ್ಕಂತಹ ಒಂದು ಸಂಸ್ಥೆ ಇದು. ಈ ಭಾರತದಿಂದ ಬ್ರಿಟನ್ನಿಗೆ ಹೆಚ್ಚಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹೋಗಿ ಮತ್ತೆ ಮರಳಿ ಭಾರತಕ್ಕೆ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂತಹ ಜನರ ಒಂದು ಒಕ್ಕೂಟ. ಸೊ ಈ ಸಂಸ್ಥೆಯಲ್ಲಿಗೆ ಅಂದರೆ ನಾವು ಇಂಡಿಪೆಂಡೆಂಟಾಗಿ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂತಹ ಅವಕಾಶಗಳು ಕಡಿಮೆ. ನಾವು ವಿಶ್ವವಿದ್ಯಾಲಯಗಳು ಅಥವಾ ಸ್ಕೂಲ್ಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳ ಜೊತೆಗೆ ಸೇರಿ ನಾವು ಕೆಲಸ ಮಾಡ್ತಕ್ಕಂಥ ಇರೋದು. ಇನ್ನು ಪರಿಸರ ಸ್ನೇಹಿ ಶಾಲೆಗಳ ಬಗ್ಗೆ ಬಹುಶಃ ನಾವೆಲ್ಲ ಚಿಕ್ಕವರಿದ್ದಾಗ ಎಲ್ಲ ಶಾಲೆಗಳು ಪರಿಸರ ಸ್ನೇಹಿ ಶಾಲೆಗಳಾಗಿದ್ದು, ನಾವು ಈಗಿರ್ತಕ್ಕಂತಹ ಪ್ಲಾಸ್ಟಿಕ್ಗಳಾಗಲಿ ಅಥವಾ ಈಗಿರ್ತಕ್ಕಂತಹ ಪೆನ್ ಇರ್ಬೋದು ಅಥವಾ ಯಾವುದೇ ಥರದ ನಮಗೆ ಸಮಸ್ಯೆಗಳಿರಲಿಲ್ಲ. ವೇಸ್ಟ್ ಮ್ಯಾನೇಜ್ಮೆಂಟ್ ವಾಸ್ ನಾಟ್ ಎ ಪ್ರಾಬ್ಲಮ್ ಫಾರ್ ಅಸ್. ಈ ಟೆಕ್ನಾಲಜಿ ಅಂತಕ್ಕಂಥದ್ದು ಅದೊಂಥರದ ಡಬಲ್ ಎಡ್ಜ್ಡ್ ಸೋರ್ಡ್. ಅಂದರೆ ಈ ಯಾವಾಗಲೂ ಹೆಚ್ಚಾಗಿ ಟೆಕ್ನಾಲಜಿಗಳು ಆವಿಷ್ಕಾರ ಆಗ್ತಕ್ಕಂಥದ್ದನ್ನು ಅದು ಕಾಸ್ಟ್ ಮಿನಿಮೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತದೆ ಹೊರತು ಎಕೋ ಫ್ರೆಂಡ್ಲಿಯಾಗಿ ಮಾಡ್ತಕ್ಕಂತಹ ಟೆಕ್ನಾಲಜಿ ನಮಗೆ ಬರಬೇಕು. ಆದರೆ ಇವತ್ತು ಆಗ್ತಾ ಇಲ್ಲ, ಆಗಬೇಕಾಗ್ತದೆ. ಎರಡನೇದು, ನನಗೆ ದೊರೆಸ್ವಾಮಿಯವರು ಹೇಳಿದರು, ಇಲ್ಲಿರ್ತಕ್ಕಂತಹ ಸರ್ಕಾರಿ ಶಾಲೆಯ ಮಕ್ಕಳು ಹೆಚ್ಚಾಗಿ ಬಡತನದಿಂದ ಬಂದವರ್ತಕ್ಕಂಥದ್ದು. ಬಹುಶಃ ಪರಿಸರ ಹಾಳಾಗೋದರಿಂದಾಗಿ ಹೆಚ್ಚು ಪ್ರಭಾವಕ್ಕೆ ಹೆಚ್ಚು ತೊಂದರೆಗೆ ಒಳಗಾಗುವವರು ಈ ಬಡತನ. ಅದು ಫ್ಲಡ್ ಇರ್ಬೋದು ಅಥವಾ ಕೋಸ್ಟಲ್ ಎರೋಷನ್ ಇರ್ಬೋದು ಅಥವಾ ಬೇರೆ ಯಾವುದೇ ಟೆಂಪ್ರೇಚರ್ ಇರ್ಬೋದು. ನಾವು AC ರೂಮ್ನಲ್ಲಿ ಇರ್ತೇವೆ, ಆದರೆ ಬಡತನದಲ್ಲಿ ಬಂದಿರತಕ್ಕಂತಹ ಮಕ್ಕಳಿಗಿರ್ತಕ್ಕಂತಹ ಪರಿಸರ ಜ್ಞಾನ ಮತ್ತು ಪರಿಸರ ರಕ್ಷಣೆಗಿರ್ತಕ್ಕಂತಹ ಒಂದು ಹೊಣೆಗಾರಿಕೆ ಮತ್ತು ಪರಿಸರ ರಕ್ಷಣೆಗಿರ್ತಕ್ಕಂತಹ ಆಸಕ್ತಿ ಬಹುಶಃ ರಿಚ್ ಮಕ್ಕಳಿಗೆ ಅಥವಾ ಪ್ರೈವೇಟ್ ಸ್ಕೂಲ್ಗಳಿರ್ತಕ್ಕಂಥ ರಿಚ್ ಮಕ್ಕಳಿಗೆ ಬರಲಿಕ್ಕಿಲ್ಲ. ಅಂದರೆ ಯಾಕೆಂತಂದರೆ ಅವರಿಗೆ ಆ ಅನುಭವನೇ ಆಗಿರೋದಿಲ್ಲ. ಇವತ್ತು ಮಂಗಳೂರಿನಲ್ಲಿಗೆ ಬಹುಶಃ 8-10 ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳಿದೆ, ಎಲ್ಲ AC ರೂಮ್ಗಳು ಇರ್ತಾರೆ. ಅವರಿಗೆ ಮಂಗಳೂರಿನ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರೋದ್ರ ಅನುಭವ ಆಗೋದೇ ಇಲ್ಲ. ಆ ದೃಷ್ಟಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂತಹ ಮಕ್ಕಳನ್ನು ಆಡಿಸಿ ಅವರಿಗೆ ಪರಿಸರದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ಮೂಡುವ ಹಾಗೆ ಮಾಡಿ ಅದನ್ನು ಪರಿಸರ ಸ್ನೇಹಿ ಮಾಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ತುಂಬ
ಉತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮ. ನಾನು ನನ್ನ ಇಂಟ್ರೊಡಕ್ಷನ್ನಲ್ಲಿ ಹೇಳಿದರು ಸ್ನೇಹಕುಂಜ ಸಂಸ್ಥೆ ಅಂತಕ್ಕಂಥದ್ದು ಬಹುಶಃ ಇಡೀ ಕೋಸ್ಟಲ್ ಕರ್ನಾಟಕದಲ್ಲಿ 1976ರಲ್ಲಿ ಕುಸುಮ ಸೌರಭ್ ಅಂತಕ್ಕಂತಹ ಒಬ್ಬ ಸರ್ಜನ್ ಬಾಂಬೆಯಿಂದ ಬಂದು ಪರಿಸರಕ್ಕಾಗಿ ಮತ್ತು ಹೋಲಿಸ್ಟಿಕ್ ಹೆಲ್ತಿಗಾಗಿ ಅವತ್ತಿನ ಕಾಲದಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಇದೊಂದು ಸಂಸ್ಥೆ ಇವತ್ತಿಗೂ ಕೂಡ ಪರಿಸರಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ರೂರಲ್ ಡೆವಲಪ್ಮೆಂಟ್ಗೆ ಲೈವ್ಲಿಹುಡ್ಗಾಗಿ ಸಂಸ್ಥೆ ಮಾಡ್ತಕ್ಕಂತಹ ಒಂದು ಕೆಲವೇ ಸಂಸ್ಥೆಗಳಲ್ಲಿ ಇದು ಕೂಡ ಒಂದು. ಅದರ ಅಧ್ಯಕ್ಷನಾಗಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದರಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಬಹುಶಃ ಮುಂದೊಂದು ದಿವಸ ಈ ಪರಿಸರ ಸ್ನೇಹಿ ಶಾಲೆಗಳಲ್ಲಿ ಓದಿರ್ತಕ್ಕಂತಹ ಮಕ್ಕಳು ಇಂತಹ ಸಂಸ್ಥೆಗಳಲ್ಲಿಯೂ ಕೂಡ ಕೆಲಸ ಮಾಡಿ ಜನರಿಗೆ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಹೆಚ್ಚಿನ ಒಂದು ಪ್ರಯೋಜನವನ್ನು ಪಡಿಬೋದು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಈ ಶಾಲೆಗಳಿಗೆ ಪರಿಸರ ಸ್ನೇಹಿ ಇದಕ್ಕೆ ಬರ್ತದೆ, ಅದು ತುಂಬ ವರ್ಷ ಬರಲಿಕ್ಕಿಲ್ಲ. ಆದರೆ ಈ CDM ಅಂತಕ್ಕಂತಹ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂತಕ್ಕಂತಹ ಒಂದು ಕಾರ್ಯಕ್ರಮ ಇದೆ, ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್. ಇದರಲ್ಲಿ ನೀವು ಎಲ್ಲ 15 ಶಾಲೆಗಳು ಒಟ್ಟು ಸೇರಿ ಮಂಗಳೂರು ವಿಶ್ವವಿದ್ಯಾಲಯದ ನೇತೃತ್ವದಲ್ಲಿ ನೀವು ಇಷ್ಟು ಕಾರ್ಬನ್ ಕ್ರೆಡಿಟನ್ನು ನೀವು ಅರ್ನ್ ಮಾಡಿದ್ದೀರಿ ಅಂತ ತೋರಿಸಿಕೊಟ್ರೆ ಒಂದು ಟನ್ನಿಗೆ ಸಾಧಾರಣ $80-90 ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ನೀವು ನಿಮ್ಮ ಹಣವನ್ನೇ ನೀವು ಅರ್ನ್ ಮಾಡಲಿಕ್ಕಾಗ್ತದೆ. ಅದಕ್ಕೆ ಒಂದು ಅಸೋಸಿಯೇಷನ್ ಟೈಪ್ ಬೇಕು. ಬಹುಶಃ ಮಂಗಳೂರು ವಿಶ್ವವಿದ್ಯಾಲಯ ಆ ಒಂದು ಅಸೋಸಿಯೇಷನ್ನಿನ ಒಂದು ಗೈಡೆನ್ಸನ್ನು ಅದರ ಒಂದು ಅದನ್ನು ಕೊಡಲಿಕ್ಕೆ ಶಕ್ತಿ ಇದೆ, ಅದು ಮಾಡಿಕೊಡ್ಬೋದು. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಕೂಡಿಕೊಂಡ ಡಾಕ್ಟರ್ ರಾಮಚಂದ್ರ ಭಟ್ ಅವರು ಬಹಳ ಮೌಲಿಕವಾದ ಉಪಯುಕ್ತವಾದ ಸಲಹೆ ಮಾರ್ಗದರ್ಶನವನ್ನು ನಮಗೆ ನೀಡಿದ್ದಾರೆ. ವಂದನೆಗಳು ಸರ್ ತಮಗೆ. ಮಂಗಳೂರು ವಿಶ್ವವಿದ್ಯಾನಿಲಯದ ದತ್ತು ಸ್ವೀಕಾರ ಯೋಜನೆಯಡಿ ಪರಿಸರ ಸ್ನೇಹಿ ಎನ್ನುವ ಒಂದು ಪರಿಕಲ್ಪನೆಯಡಿ ನಾವು ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ವಿ. ಮಂಗಳೂರು ವಿಶ್ವವಿದ್ಯಾನಿಲಯವೇ ಹಾಗೆ, ಅದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹಸಿರು ಒಂದು ಆವರಣ ಇರುವ ಹಾಗೆ ನಿರಂತರವಾಗಿ ಕಾರ್ಯಯೋಜನೆಗಳನ್ನು ರೂಪಿಸ್ತಾ ಬಂದಿರತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ. ನಮ್ಮ ಕುಲಪತಿಗಳು ಅವರು ಕುಲಪತಿಗಳಾಗಿ ಕರ್ತವ್ಯವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಒಂದು ವಿಶೇಷವಾದ ಒಂದು ಆರಂಭವನ್ನು ಮಾಡಿದರು. ಅವರ ಅಭಿನಂದನಾ ಸಮಾರಂಭದಲ್ಲಿ ಯಾರು ಕೂಡ ಅವರಿಗೆ ಶಾಲು ಸ್ಮರಣಿಕೆ ಕೊಡಲಿಕ್ಕಿಲ್ಲ, ಪುಷ್ಪ ಅಥವಾ ಫಲದ ಗಿಡಗಳನ್ನು ಕೊಡಬೇಕು, ಈ ಮೂಲಕ ಕೊಡುವುದರ ಮೂಲಕನೇ ಅದನ್ನು ಆಚರಿಸ್ತೇನೆ ಅಂತ ಅವರು ಹೇಳಿದರು. ಅದಕ್ಕೆ ಬಹಳ ಒಳ್ಳೆಯ ಸ್ಪಂದನೆ ದೊರೆಯಿತು. ಅವರಿಗೆ ಅಂದು ಸಿಕ್ಕಿದ ಗಿಡಗಳು ಇಂದು ತೋಟವಾಗಿ ಅಲ್ಲಿ ರೂಪುಗೊಳ್ತಾ ಇರೋದನ್ನು ನಾವೆಲ್ಲ ಗಮನಿಸಿದವರಿದ್ದೇವೆ. ಅವರು ಬಂದ ಅನಂತರ ಪರಿಸರ ಸ್ನೇಹಿಯಾದಂಥ ಅನೇಕ ಆಲೋಚನೆಗಳು, ಅನೇಕ ಕಾರ್ಯಗಳು ಇಲ್ಲಿ ನಡೆದಿವೆ. ಅದರ ಒಂದು ಭಾಗವಾಗಿ ದತ್ತು ಸ್ವೀಕಾರ ಯೋಜನೆಯ ಶಾಲೆಗಳಲ್ಲೂ ಕೂಡ ಪರಿಸರ ಸ್ನೇಹ ಬೆಳೀಬೇಕು, ಅವರು ಹಸಿರಿನ ಬಗ್ಗೆ ಪ್ರೀತಿಯನ್ನು ತಾಳಬೇಕು ಎನ್ನುವ ಕಾಳಜಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಪ್ರಶಾಂತ್ ನಾಯ್ಕ್ ಅವರ ನೇತೃತ್ವದಲ್ಲಿ ನಾವು ವಿವಿಧ ಶಾಲೆಗಳಲ್ಲಿ ಅದರ ಕುರಿತಾದಂಥ ಜಾಗೃತಿಯನ್ನು ಮೂಡಿಸಿದೆವು. ಅದರ ಹಿನ್ನೆಲೆಯಿಂದ ಒಂದು ಪರಿಸರ ಸ್ನೇಹಿ ಪ್ರಶಸ್ತಿಯನ್ನು, ಒಳ್ಳೆಯ ಪರಿಸರ ಪ್ರೀತಿಯನ್ನು ತೋರಿದ ಶಾಲೆಗಳನ್ನು ಗುರುತಿಸಿ ಅವುಗಳನ್ನು ಗೌರವಿಸಬೇಕು ಎನ್ನತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡೆವು. ಈ ಯೋಜನೆ ಇವತ್ತು ಅದು ಪ್ರಕಟಗೊಳ್ತಾ ಇದೆ. ಪರಿಸರ ಸ್ನೇಹಿ ಶಾಲೆ ಯಾವುದು ಅಂತ ಈಗ ತಾನೇ ಗುರುತಿಸಲಾಗಿದೆ. ಅದರ ಪಟ್ಟಿಯನ್ನು ನಮ್ಮ ಮುಂದೆ ಇಡುವುದಕ್ಕಾಗಿ ಡಾಕ್ಟರ್ ವಿಶ್ವನಾಥ್ ಅವರು ಈಗ ಬರ್ತಾ ಇದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದಿಂದ ಅಸೋಸಿಯೇಷನ್ ಆಫ್ ಬ್ರಿಟಿಷ್ ಸ್ಕಾಲರ್ಸ್ ಮಂಗಳೂರು ಚಾಪ್ಟರ್ ಮತ್ತು ಕರ್ನಾಟಕ ಸರ್ಕಾರದ ಶಿಕ್ಷಣ ಸುಧಾರಣೆಗಳ ಯೋಜನೆ ಆಶ್ರಯದಲ್ಲಿ ಆಯೋಜಿಸಿದಂತಹ ಈ ಪರಿಸರ ಸ್ನೇಹಿ ಪ್ರಶಸ್ತಿಯನ್ನು ಓದಲಿಕ್ಕೆ ನಾನು ಬಹಳ ಉತ್ಸುಕನಾಗಿದ್ದೇನೆ. ಇಲ್ಲಿ ಸುಮಾರು 10 ಶಾಲೆಗಳ ಪರಿಸರವನ್ನ ಅನೇಕ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡಿ ಸಣ್ಣ ಒಂದು ರಿಪೋರ್ಟ್ ಅನ್ನು ಕೂಡ ತಯಾರು ಮಾಡಿ ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡಲಾಗಿದೆ. ಪ್ರಾಯಶಃ ಆಯ್ಕೆ ಮಾಡಲಿಕ್ಕೆ ಇದ್ದಂತಹ ತಂಡಕ್ಕೆ 3 ಪ್ರಶಸ್ತಿಗಳನ್ನು ಆಯ್ಕೆ ಮಾಡಲಿಕ್ಕೆ ಬಹಳ ಕಷ್ಟವಾಗಿದೆ. ಎಲ್ಲ ಶಾಲೆಗಳು ಕೂಡ ಉತ್ತಮವಾದಂತಹ ರೆಸ್ಪಾನ್ಸ್ ಅಥವಾ ಶಾಲೆಯನ್ನು ಒಳ್ಳೆಯ ಪರಿಸರವನ್ನಾಗಿ ರೂಪುಗೊಳಿಸುವಲ್ಲಿ ಅತ್ಯಂತ ಉತ್ಸುಕವಾಗಿ ಕಾರ್ಯನಿರ್ವಹಿಸಿವೆ. ಇದರಲ್ಲಿ 3 ಶಾಲೆಗಳನ್ನು ನಾವು ಅತ್ಯುತ್ತಮವಾಗಿ ಆಯ್ಕೆ ಮಾಡಿದ್ದೇವೆ. ಹಾಗೆ ಎಲ್ಲ ಶಾಲೆಗಳಿಗೂ ಕೂಡ
ಸಮಾಧಾನಕರ ಬಹುಮಾನವನ್ನು ಕೂಡ ಘೋಷಿಸುತ್ತೇವೆ. ಈಗ ಮೊದಲನೆಯದಾಗಿ ತೃತೀಯ ಬಹುಮಾನ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ ಈ ಶಾಲೆಗೆ ಹೋಗಿರುತ್ತದೆ. ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಉಷಾಲತಾ ಮತ್ತು ನೋಡಲ್ ಅಧಿಕಾರಿಗಳಾದಂತಹ ಡಾಕ್ಟರ್ ಸಬಿತಾರವರು ಕನಿಷ್ಠ 3 ಜನ ವಿದ್ಯಾರ್ಥಿಗಳೊಂದಿಗೆ ವೇದಿಕೆಗೆ ಬಂದು ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ ಇಲ್ಲಿನ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಉಷಾಲತಾ ಇವರು ಪ್ರಶಸ್ತಿಯು ಪ್ರಶಸ್ತಿ ಪತ್ರ, ಶಾಲು, ಹೂವಿನ ಕುಂಡ ಮತ್ತು ಪುಸ್ತಕಗಳನ್ನು ಒಳಗೊಂಡಿರುತ್ತದೆ. ಈ ಪ್ರಶಸ್ತಿಯನ್ನ ಮುಖ್ಯ ಅತಿಥಿಗಳಾದಂತಹ ಮಾನ್ಯ ಪ್ರೊಫೆಸರ್ ಎಂ ದೊರೆಸ್ವಾಮಿ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲನ್ನು ಹೊದಿಸಿ ಸನ್ಮಾನವನ್ನು ಮಾಡಬೇಕಾಗಿ ಹಾಗೂ ಪ್ರಶಸ್ತಿ ಪತ್ರವನ್ನು ಪಡೆದಿರುವಂತಹ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ ಇವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಮುಂದಿನ ಬಹುಮಾನ ದ್ವಿತೀಯ ಬಹುಮಾನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಪ್ರೌಢಶಾಲೆ ಕೊಣಾಜೆ ಪದವು ಅಧ್ಯಯನಿಯಾದಂತಹ ಶ್ರೀಮತಿ ತ್ರಿಷಾಲಕ್ಷ್ಮಿ ಮತ್ತು ನೋಡಲ್ ಅಧಿಕಾರಿಯಾದಂತಹ ಡಾಕ್ಟರ್ ನರಸಿಂಹಯ್ಯ ಸರ್ ಇವರು ಕನಿಷ್ಠ 3 ವಿದ್ಯಾರ್ಥಿಗಳೊಂದಿಗೆ ಬೇಗನೆ ವೇದಿಕೆಯತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಪ್ರೌಢಶಾಲೆ ಕೊಣಾಜೆ ಪದವು ಇವರಿಗೆ ಪ್ರಶಸ್ತಿ ಪತ್ರ, ಶಾಲು, ಹೂವಿನ ಕುಂಡ ಮತ್ತು ಪುಸ್ತಕ ರೂಪದ ಬಹುಮಾನಗಳನ್ನು ಮಾನ್ಯ ಪ್ರೊಫೆಸರ್ ಎಂ ದೊರೆಸ್ವಾಮಿ ಅವರು ಹಾಗೂ ಮಾನ್ಯ ಕುಲಪತಿಗಳು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಮೊದಲನೆಯ ಬಹುಮಾನವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಪ್ರೌಢಶಾಲೆ ಪಾವೂರು ಇಲ್ಲಿನ ಶಾಲೆಗೆ ಒದಗಿ ಬಂದಿದೆ. ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಧನಲಕ್ಷ್ಮಿಯವರು ಮತ್ತು ನೋಡಲ್ ಅಧಿಕಾರಿಗಳಾದಂತಹ ಡಾಕ್ಟರ್ ಶೇಖರ್ ನಾಯಕ್ ಸರ್ ಇವರು ಕನಿಷ್ಠ 3 ವಿದ್ಯಾರ್ಥಿಗಳೊಂದಿಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಪ್ರೌಢಶಾಲೆ ಪಾವೂರು ಅತ್ಯುತ್ತಮವಾದಂತಹ ಪರಿಸರವನ್ನು ನಿರ್ವಹಿಸಿದ್ದಾರೆ. ಶಾಲೆಯ ಸುತ್ತಮುತ್ತಲು ಗಿಡ, ಮರ, ಬಳ್ಳಿ, ಹೂಗಳನ್ನು ಕೂಡಿಕೊಂಡು ಸುಮಾರು 150 ವಿದ್ಯಾರ್ಥಿಗಳ ಪರಿಶ್ರಮ, ಶಿಕ್ಷಕರ ಪ್ರೋತ್ಸಾಹ ಇದನ್ನು ಮನಗೊಂಡು ಈ ಶಾಲೆಗೆ ಪ್ರಥಮ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಮುಂದಿನ ಭಾಗವಾಗಿ ಉಳಿದ ಎಲ್ಲ ಶಾಲೆಗಳಿಗೂ ಸಮಾಧಾನಕರ ಬಹುಮಾನವನ್ನ ನೀಡ್ತಾ ಇದ್ದೇವೆ. ಇದರ ಭಾಗವಾಗಿ ಹೂವಿನ ಕುಂಡ, ಪುಸ್ತಕ ರೂಪದ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಪ್ರಾಥಮಿಕ ಶಾಲೆ ಕೊಣಾಜೆ ಪದವು ಇಲ್ಲಿನ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಮುಖ್ಯ ಶಿಕ್ಷಕರೊಂದಿಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಪದವು ಇಲ್ಲಿನ ನೋಡಲ್ ಆಫೀಸರ್ ಆದಂತಹ ಡಾಕ್ಟರ್ ನವೀನ್ ಚಂದ್ರಕುಮಾರ್ ಇವರು ಇದ್ದರೂ ಕೂಡ ವೇದಿಕೆಯತ್ತ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಮುಂದಿನ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಲೋವರ್ ಪ್ರಾಥಮಿಕ ಶಾಲೆ ಕುಂಟಲಗುಳಿ ಕೊಣಾಜೆ. ಇಲ್ಲಿನ ಶಿಕ್ಷಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಲೋವರ್ ಪ್ರಾಥಮಿಕ ಶಾಲೆ ಕುಂಟಲಗುಳಿ ಇಲ್ಲಿನ ಶಿಕ್ಷಕರು ಮತ್ತು ನೋಡಲ್ ಅಧಿಕಾರಿ ಅಂತ ಡಾಕ್ಟರ್ ಪ್ರೀತಿ ಕೀರ್ತಿ ಡಿಸೋಜಾ ಮೇಡಮ್ ಇವರು ಬಂದು ತಮ್ಮ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದಾದ ಮೇಲೆ ಮಂಗಳ ಗಂಗೋತ್ರಿಯ ಕ್ಯಾಂಪಸ್ ಒಳಗಡೆ ಇರುವಂತಹ ಕುಂಟಲಗುಳಿ ಸ್ಥಳದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಲೋವರ್ ಪ್ರಾಥಮಿಕ ಶಾಲೆ ತುಂಬಾ ಸಣ್ಣ ಶಾಲೆ ಆದ್ರೂ ಕೂಡ ಚಿಕ್ಕ ಮಕ್ಕಳು ಇರೋದ್ರು ಕೂಡ ಇವರು ಕೂಡ ಅತ್ಯುತ್ಸಾಹವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಹರೇಕಳ ಇಲ್ಲಿಯ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಇಲ್ಲಿನ ನೋಡಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಪರಮೇಶ್ವರ ಸರ್. ಸಭೆಯಲ್ಲಿ ಉಪಸ್ಥಿತರಿದ್ದಲ್ಲಿ ಡಾಕ್ಟರ್ ಪರಮೇಶ್ವರ ಸರ್ ಇವರು ಕೂಡ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಎಲ್ಲ ಗಣ್ಯರು ಸೇರಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಪ್ರೌಢಶಾಲೆ ನ್ಯೂ ಪಡ್ಪು ಹರೇಕಳ. ಸರ್ಕಾರಿ ಪ್ರೌಢಶಾಲೆ ನ್ಯೂ ಪಡ್ಪು ಹರೇಕಳ ಇಲ್ಲಿನ ಶಿಕ್ಷಕಿ, ಮುಖ್ಯ ಶಿಕ್ಷಕಿ ಮತ್ತು ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ನೋಡಲ್ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಗೋವಿಂದ ರಾಜು BM ಇವರು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನ್ನೋಳಿ ಪಾವೂರು ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಇಲ್ಲಿನ ನೋಡಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಪ್ರಕಾಶ್ ಎಂ ಇವರು ಉಪಸ್ಥಿತರಿದ್ದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರುಮನೆ ಮಂಜನಾಡಿ ಇಲ್ಲಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ವೇದಿಕೆಯತ್ತ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮುಂದಿನ ಭಾಗವಾಗಿ
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇರಳಕಟ್ಟೆ ಇಲ್ಲಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ನೋಡಲ್ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಧನಂಜಯ್ ಕುಂಬ್ಳೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇರಳಕಟ್ಟೆ ಇಲ್ಲಿನ ಶಿಕ್ಷಕಿ ಮತ್ತು ವಿದ್ಯಾರ್ಥಿಗಳು ಹಾಗೂ ನೋಡಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಧನಂಜಯ್ ಕುಂಬ್ಳೆ ಇವರು. ಪ್ರಶಸ್ತಿಯನ್ನ ಸ್ವೀಕರಿಸಿದಂತ ಎಲ್ಲ ಶಾಲೆಗಳಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾನ್ಯ ಪ್ರೊಫೆಸರ್ ಎಂ ದೊರೆಸ್ವಾಮಿ ಸರ್ ಅವರು ನೀಡಿದಂತಹ ಮಾರ್ಗದರ್ಶನಗಳನ್ನ ಎಲ್ಲ ಶಾಲೆಯ ಶಿಕ್ಷಕರು ಇಲ್ಲಿ ವೇದಿಕೆಯಲ್ಲಿ ಕೇಳಿಸಿಕೊಂಡಿದ್ದೀರಿ. ಹಾಗೂ ಅವರ ಮಾರ್ಗದರ್ಶನದಂತೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಎಲ್ಲ ಶಾಲೆಗಳಿಂದ ಮೂಡಿ ಬರಲಿ ಅಂತ ಆಶಿಸ್ತಾ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಓದಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಸರ್ ಇವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಶಾಲೆಗಳಿಗೆ ಮತ್ತು ಅಲ್ಲಿನ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇದೀಗ ಪ್ರಥಮ ಪ್ರಶಸ್ತಿಯನ್ನು ಪಡೆದ ಪಾವೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ಧನಲಕ್ಷ್ಮಿ ಅವರು ತಮ್ಮ ಪ್ರತಿಕ್ರಿಯೆಯ ಮಾತುಗಳನ್ನು ಹಂಚಿಕೊಳ್ಬೇಕು ಅಂತ ವಿನಂತಿಸ್ತೇನೆ. Gratitude is not only the greatest virtue, but the parent of all other. Good morning to all of you, managing personals, dignitaries, instructors, staff, and our most esteemed Honorable Chief Guest, Professor M.R. Doreswamy. It is an honor for me to offer a speech on thanks and recognize the assistance of everyone who put in a lot of effort to receive Eco-Friendly School Award. I don't have the perfect words to express my gratitude for your commitment and willingness to complete things outside comfort zone. Our government school has benefited by your eco-friendly ways. Your efforts are priceless and cannot be expressed in words. My heartfelt thanks to all my colleagues, dear teachers, students, BRC coordinator Dr. Prashant Kumar, our STMC president Shri Mohammad Monu sir, and benefactor of our school Shri Shankarananda Inavali, who has been a strong support. Nevertheless, I am very glad to deliver my speech on such an important and momentous occasion in my life. It is a huge honor for me to receive this award. Last but not the least, my heartfelt thanks to each one of you for making the program a grand success. Thank you. ಇದೀಗ ಮಂಗಳೂರು ವಿಶ್ವವಿದ್ಯಾಲಯದಿಂದ 10 ಶಾಲೆಗಳನ್ನು ನಾವು ದತ್ತು ತೆಗೆದುಕೊಂಡಿದ್ವಿ. ಆ ನಂತರ ಮತ್ತೆ 5 ಶಾಲೆಗಳು ಇದಕ್ಕೆ ಆ್ಯಡ್ ಆಗಿದ್ವು. ಈಗ ಆ 4 ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಇಲ್ಲಿದ್ದಲ್ಲಿ ಅವರಿಗೂ ಕೂಡ ಪ್ರಶಸ್ತಿಯನ್ನು ನಾವಿಲ್ಲಿ ವ್ಯವಸ್ಥೆಯನ್ನು ಮಾಡಿದ್ವಿ. ಆ ಶಾಲೆಗಳನ್ನು ಸಹ ಪರಿಶೀಲಿಸಿ ನಾನು ಹೆಸರನ್ನು ಓದಿ ಹೇಳ್ತೇನೆ. ಆ ಶಾಲೆಯ ಮುಖ್ಯ ಶಿಕ್ಷಕರು ಇದ್ದಲ್ಲಿ ದಯಮಾಡಿ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲಾರ್, ಬದ್ರಿಯಾ ನಗರ, ಪಾವೂರು. ಹಾಗೆಯೇ ನಂತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಅಸೈ ಮದಕ ಅಸೈಗೋಳಿ, ಇಲ್ಲಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು. ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಕೊಕ್ಕಡ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಲಾರ್. ಹಾಗೂ ಮುಂದಿನ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಅಸೈ ಮದಕ ಅಸೈಗೋಳಿ. ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜನಡ್ಕ ಕೋಟೆಕಾರು. ಕೊಕ್ಕಡ ಶಾಲೆಯಿಂದ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸ್ತಿಲ್ಲ ಅನ್ನೋದನ್ನ ಕೇಳಲ್ಪಟ್ಟೆ. ದಯಮಾಡಿ ಸಭೆಯಲ್ಲಿ ಉಪಸ್ಥಿತರಿದ್ದಲ್ಲಿ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿನಡ್ಕ ಕೋಟೆಕಾರು. ಮುಂದಿನ ಭಾಗವಾಗಿ ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು. ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು. ಇದ್ದೀರಾ? ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು. ಧನ್ಯವಾದಗಳು ಸರ್. ಇದೀಗ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಗಳಲ್ಲೊಂದಾದ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯ ತ್ಯಾಗಂ ಹರೇಕಳ ಅವರಿಂದ ಒಂದೆರಡು ಪ್ರತಿಕ್ರಿಯೆಯ ಮಾತುಗಳು. ನಮಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ. ಯಾಕೆಪ್ಪ ಅಂತಂದರೆ ಮಾನ್ಯ ಕುಲಪತಿಗಳು ನಮ್ಮ ಸುಬ್ರಹ್ಮಣ್ಯ ಎಡಪಡಿತಾಯಿ ಅವರು, ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾಯಿ ಅವರು ಯಾವಾಗ ಕುಲಪತಿಗಳಾದರೂ ಅದರ ನಂತರ ಆದಂಥ ಬದಲಾವಣೆಗಳನ್ನು ನಾವು ಒಂದು ವೇದಿಕೆಯಲ್ಲಿ ಹೇಳದಿದ್ದರೆ ತಪ್ಪಾದೀತು. ಯಾಕೆಂದರೆ ವಿಶ್ವವಿದ್ಯಾನಿಲಯ ಕೇವಲ ವಿಶ್ವವಿದ್ಯಾನಿಲಯ ಮಟ್ಟಕ್ಕೆ ಮಾತ್ರ ಅಲ್ಲದೆ ಅದು ಸರ್ಕಾರಿ, ಅಂದರೆ ಊರಿನ ಮೂಲಕ ಇರಬೇಕು, ಅಂದರೆ ಹಳ್ಳಿ ಕಡೆ ಹೋಗಬೇಕು ಎನ್ನುವಂಥ ಒಂದು ಒಳ್ಳೆಯ ಯೋಜನೆಯನ್ನು ಇಟ್ಕೊಂಡು ಈ ಸುಮಾರು ಒಂದು 15 ಸರ್ಕಾರಿ ಶಾಲೆಗಳಲ್ಲಿ, ವಿಶೇಷವಾಗಿ ಅದರಲ್ಲಿ ಒಂದು ಅನುದಾನಿತ ಶಾಲೆ. ನಾನು ಯಾಕೆ ಅದರ ಬಗ್ಗೆ ಇಲ್ಲಿ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಮ್ಮ ಪ್ರೊಫೆಸರ್ ನಮ್ಮ ದೊರೆಸ್ವಾಮಿ ಅವರ ಬಗ್ಗೆ ಬಯೋಡಾಟಾ ವ್ಯಕ್ತಿ ಪರಿಚಯವನ್ನೆಲ್ಲ ನಾವು ಕೇಳಿದ್ದೇವೆ. ಅವರ ನೋಡಿ 83 ವರ್ಷದ ಪ್ರಾಯದಲ್ಲಿ ಅವರು ಮಾಡಿದಂಥ ಸಾಧನೆ, ಸರ್ಕಾರಿ ಶಾಲೆಯನ್ನು ಉನ್ನತೀಕರಿಸಬೇಕು ಅಂದರೆ ಅವರ ಆಲೋಚನೆಗಳು, ಅನುಷ್ಠಾನ ಅದೆಲ್ಲ ಕೇಳುವಾಗ ನಮಗೆ ಅನಿಸ್ತದೆ ನಾವು ಏನಿಲ್ಲ, ನಾವು ಇನ್ನಷ್ಟು ಬಲಿಷ್ಠರಾಗಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಸರ್ಕಾರಿ ಶಾಲೆಯೊಂದಿಗೆ ಒಂದು ಅನುದಾನಿತ ಶಾಲೆ, ಇವತ್ತು ಅನುದಾನ ಶಾಲೆ ಮುಚ್ಚುವ ಹಂತದಲ್ಲಿದೆ. ತುಂಬ ಶಾಲೆಗಳು ಈಗಾಗಲೇ ಮುಚ್ಚಿದೆ. ಅದಕ್ಕೆ ಕಾರಣಗಳು ಸರ್ಕಾರದ ಹಲವು ಯೋಜನೆಗಳು ಅಂತೇಳಿ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ. ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ, ಕುಲಪತಿಗಳಿಗೆ ಹಾಗೂ ನಮ್ಮ ರಿಷಿಯರವರಿಗೆ ಹಾಗೂ ನಮ್ಮ ಪ್ರಶಾಂತ್ ನಾಯಕ್ ಅವರ ಬಲಗಕ್ಕೆ ನಾವು ಹೃದಯಾಂತರಾಳದ ಧನ್ಯವಾದವನ್ನು ಸಲ್ಲಿಸ್ತೇವೆ. ಯಾಕೆ ಅಂತಂದರೆ ತುಂಬ ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಮಾಡಿ ಅದಕ್ಕೆ ಮೂಲಭೂತವಾಗಿ ಏನೆಲ್ಲ ಆಗಬೇಕು ಅಂತೇಳಿ ಮೊದಲೇ ಅವರು ಕೇಳಿದರು. ಅದರಲ್ಲಿ ಸಾಧಾರಣ ಅವರಿಗೆ ಎಷ್ಟರ ಮಟ್ಟಿಗೆ ಆಗ್ತದೋ ಅಷ್ಟರ ಮಟ್ಟಿಗೆ, ಮುಖ್ಯವಾಗಿ ವಿಶೇಷವಾಗಿ ತರಬೇತಿ ಕಾರ್ಯಕ್ರಮಗಳು, ಪರೀಕ್ಷಾ ಪೂರ್ವ ಸಿದ್ಧತಾ ತರಬೇತಿಗಳಾಗಿರ್ಬೋದು, ವ್ಯಕ್ತಿತ್ವಕ್ಕೆ ವಿಕಸನಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳಾಗಿರ್ಬೋದು, ನಮಗೆ ಮೂಲಭೂತವಾಗಿ ಕೆಲವೊಂದು ಚಟುವಟಿಕೆಗಳು ಆಗಿರ್ಬೋದು, ಎಲ್ಲವನ್ನು ಕೂಡ ಅವರಿಂದ ಎಷ್ಟು ಆಗ್ತದೋ ಅಷ್ಟನ್ನು ನಮಗೆ ವಿಶ್ವವಿದ್ಯಾಲಯ ವತಿಯಿಂದ ಕೊಟ್ಟಿದ್ದಾರೆ. ಮೋರಲಿ ನಮಗೆ ಒಳ್ಳೆಯ ಆ ಒಂದು ಕೊರೋನಾ ಸಮಯದಲ್ಲಿ ಅವರು ಕೊಟ್ಟಂಥ ಕೆಲವೊಂದು ತರಬೇತಿಗಳು ಬಹಳ ನಮ್ಮ ಸರ್ಕಾರಿ ಶಾಲೆಗಳಿಗೆ ಉಪಯೋಗವಾಗಿದೆ. ಹಾಗಾಗಿ ವಿಶೇಷವಾಗಿ ಮಾನ್ಯ ಕುಲಪತಿಗಳು ಅವರ ಇಷ್ಟು ಒತ್ತಡಗಳ ಮಧ್ಯೆ ಕೂಡ ಸರ್ಕಾರಿ ಶಾಲೆಗಳನ್ನ, ಒಂದು ಕೊನಾಜಿ ಗ್ರಾಮವನ್ನು ಕೂಡ ಹಲವಾರು ಗ್ರಾಮಗಳನ್ನು ಕೂಡ ದತ್ತು ತಗೊಂಡದ್ದು ಅವರ ನಿಜವಾದ ಅವರ ಒಂದು ಯೋಜನೆಗೆ ನಾವು ಎಲ್ಲರ ಚಪ್ಪಾಳೆಯೊಂದಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಅದು ಕೇವಲ ವಿಶ್ವವಿದ್ಯಾಲಯಕ್ಕೆ ಮಾತ್ರ ಅಲ್ಲದು ಊರಿನ ಮುಖ್ಯವಾಗಿ ಊರಿಗೆ ಕೂಡ ಸಹಕಾರ ಆಗಬೇಕು ಎನ್ನುವ ಹಿತದೃಷ್ಟಿಯಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅವರಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿದ್ದಾರೆ. ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು
SDMC ಹಾಗೂ ಎಲ್ಲ ಪ್ರೀತಿಯ ಪುಟಾಣಿಗಳ ವತಿಯಿಂದ ಹೃದಯಾಂತರ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ಕೊಣಾಜಪದವು ಪ್ರೌಢಶಾಲೆಯ ಅಧ್ಯಾಪಕರಾದ ರಾಜೀವ್ ಟಿ ಇವರು, ದ್ವಿತೀಯ ಪ್ರಶಸ್ತಿ ಪುರಸ್ಕೃತ ಶಾಲೆ. ನಾನು ರಾಜೀವ್ ನಾಯ್ಕ್, ಸರ್ಕಾರಿ ಪ್ರೌಢಶಾಲೆ ಕೊಣಾಜೆ ಪದವಿಯ ದೈಹಿಕ ಶಿಕ್ಷಣ ಶಿಕ್ಷಕ. ಬದಲಾದ ಸನ್ನಿವೇಶದಲ್ಲಿ ಈಗ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹೂವಿನಿಂದ ನಾರು ಸ್ವರ್ಗಕ್ಕೇರಿತು ಅನ್ನುವ ಹಾಗೆ ನಮ್ಮ ಶಾಲೆಯನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ನಾವು ಕೂಡ ಒಂದು ವಿಶ್ವವಿದ್ಯಾಲಯದ ಭಾಗವಾಗಿರೋದಕ್ಕೆ ನಮಗೆ ತುಂಬ ಸಂತಸವಾಗ್ತಾ ಇದೆ. ಅದರ ಜೊತೆಯಲ್ಲಿ ನನ್ನ ಶಾಲೆಯ ವೇದಿಕೆ ವಿಶ್ವವಿದ್ಯಾಲಯ ನಡೆಸಿದಂತಹ ಅನೇಕ ಕಾರ್ಯಕ್ರಮಗಳಿಗೆ ಸಾಕ್ಷಿ ಕೂಡ ಆಗಿದೆ. ಪರಿಸರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಕನಕ ಜಯಂತಿ ಆಗಿರಬಹುದು, ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಶಾಲಾ ವೇದಿಕೆಯಲ್ಲಿ ಮಾಡಿದ್ದೇವೆ. ಮೊನ್ನೆ ವಿಶ್ವವಿದ್ಯಾಲಯದ ನಿಯೋಗ, ಫಿಶರೀಸ್ ಕಾಲೇಜಿನ ನಿವೃತ್ತ ಡೀನ್ ಅವರ ನಿಯೋಗ ನನ್ನ ಶಾಲೆಗೆ ಭೇಟಿ ನೀಡಿದಾಗಲೂ ಕೂಡ ಶಾಲೆ ಪರಿಸರ ಅಲ್ಲಿಯನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದು. ಅಷ್ಟೇ ಅಲ್ಲ, ವಿಶ್ವವಿದ್ಯಾಲಯದ ಸಹಕಾರದಲ್ಲಿ ನಾವು ಅತ್ಯಂತ ಉತ್ತಮವಾದಂಥ ಒಂದು ಜಿಮ್ಮನ್ನು ನಮ್ಮ ಶಾಲೆಯಲ್ಲಿ ನಿರ್ಮಿಸಿದ್ದೇವೆ. ಬಹುಶಃ ದಕ್ಷಿಣ ಕನ್ನಡ ಅಷ್ಟೇ ಅಲ್ಲ, ರಾಜ್ಯದ ಯಾವ ಸರ್ಕಾರಿ ಶಾಲೆಗಳಲ್ಲೂ ಇಲ್ಲದಂಥ ಒಂದು ಸುಸಜ್ಜಿತವಾದ ಜಿಮ್ ನನ್ನ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮುಖ್ಯವಾಗಿ ಪ್ರೊಫೆಸರ್ ಡಾಕ್ಟರ್ ಕಿಶೋರ್ ಕುಮಾರ್ CK ಸರ್ ಇವರನ್ನ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನು ನಾನು ಅವರಿಗೆ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಉತ್ತಮವಾದಂಥ ಪರಿಸರ ಈಗಾಗಲೇ ವೇದಿಕೆಯಲ್ಲಿ ಮಾತಾಡಿದರು. ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಬಡತನದಿಂದ ಬಂದವರು ಸರ್, ದೈಹಿಕವಾಗಿ ಬಡತನದಲ್ಲಿ ಇರ್ಬೋದು ಸರ್, ಮಾನಸಿಕವಾಗಿ ತುಂಬ ಗಟ್ಟಿ ಇದ್ದಾರೆ ನಮ್ಮ ಮಕ್ಕಳು. ಯಾಕೆಂತಂದ್ರೆ ಒಂದು ಕಾಲದಲ್ಲಿ ಸರ್ಕಾರಿ ಶಾಲೆಗಳು ಅಂತ ಮುರಿತಿರುವಂಥ ಸಂದರ್ಭದಲ್ಲಿ ಈಗ ಎಲ್ಲರ ದೃಷ್ಟಿ ಚಿತ್ರ ಕೂಡ ಸರ್ಕಾರಿ ಪ್ರೌಢಶಾಲೆಗಳಂತಾನೇ ಇದೆ ಸರ್. ಯಾಕೆಂತಂದ್ರೆ 10-15 ವರ್ಷ ಸರ್ವಿಸ್ ಆದಂತಹ ಉತ್ತಮ ಶಿಕ್ಷಕ ವೃಂದ, BSc BEd MSc ಆದಂಥ ಶಿಕ್ಷಕ ವೃಂದವಿದೆ. ಆಂಗ್ಲ ಮಾಧ್ಯಮದಲ್ಲಿ ಅಥವಾ ಬೇರೆ ಕಡೆ ನೀಡಿದಂಥ ಉತ್ತಮ ಶಿಕ್ಷಣವನ್ನು ನಾವು ನೀಡ್ತಿದ್ದೇವೆ. ನಮ್ಮ ಶಾಲೆಗಳಲ್ಲಿ ನಾವು ಕೇವಲ ಶಿಕ್ಷಣ ನೀಡ್ತಾ ಇಲ್ಲ, ಆ ಮಕ್ಕಳಲ್ಲಿ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ನಾವು ತುಂಬುತ್ತಾ ಇದ್ದೇವೆ. ನಾಳೆಯ ಭವಿಷ್ಯವನ್ನು ಕಟ್ಕೊಳ್ಳುವಂತಹ ಮಾನಸಿಕ ಸದೃಢತೆಯನ್ನು ಆ ಮಕ್ಕಳಲ್ಲಿ ನಾವು ಕಟ್ಕೊಳ್ತಿದ್ದೇವೆ ಸರ್. ಕೇವಲ ವಿದ್ಯೆ ಒಂದೇ ಬದುಕಲ್ಲ, ಅದರ ಆಚೆಗೂ ಕೂಡ ಒಂದು ಪ್ರಪಂಚ ಇದೆ ಅನ್ನೋದನ್ನು ಆ ಮಕ್ಕಳಿಗೆ ನಾವೆಲ್ಲ ತೋರಿಸ್ಕೊಡ್ತಿದ್ದೇವೆ. ನೀವು ಬೇಕಾದರೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನು ಯಾವ ವೇದಿಕೆಗೆ ಕರೆದು ಮಾತಾಡಿಸಿ ಸರ್, ಆ ವಿದ್ಯಾರ್ಥಿ ನೀವು ಸಾಕು ಅನ್ನೋವರೆಗೆ ಅವನು ಮಾತಾಡಲಿಲ್ಲ ಅಂತಂದರೆ ಅವನು ಸರ್ಕಾರಿ ಶಾಲೆ ವಿದ್ಯಾರ್ಥಿ ಅಲ್ಲ. ಬಾಯ್ಲರ್ಗಳಲ್ಲ ಸರ್, ನಮ್ಮದು ಪ್ಯೂರ್ ಊರಿನ ಕೋಳಿಗಳು ಸರ್. ಅವರು ಎಲ್ಲಿ ಬಿಟ್ಟರು ಕೂಡ ನಾವು ಹಾಗಾಗಿ ಬರ್ತಾರೆ. ಹಾಗಾಗಿ ದಯವಿಟ್ಟು ಸರ್ಕಾರಿ ಶಾಲೆಗಳನ್ನು ಅಸಡ್ಡೆಗಳನ್ನು ನಾವು ಬಿಟ್ಬಿಡೋಣ. ನಾವು ಸಮರ್ಥರಿದ್ದೇವೆ. ಆ ಮಕ್ಕಳನ್ನು ಸಮಾಜದ ಮುಖ್ಯ ವಾಹಿನಿಗೆ ನಾವು ತರ್ತೇವೆ. ಆ ಮಕ್ಕಳಲ್ಲಿ ಬದುಕುವ ಛಲವನ್ನು ಹುಟ್ಟಿಸ್ಕೊಳ್ತೇವೆ. ಬದುಕು ಅನ್ನುವುದನ್ನು ಇನ್ನೊಬ್ಬರಿಗೆ ತೋರಿಸ್ಕೊಡುವಂಥ ಛಲವನ್ನು ಕೂಡ ಆ ಮಕ್ಕಳಲ್ಲಿ ನಾವು ಮೂಡಿಸ್ತೇವೆ. ಸೊ ದಯವಿಟ್ಟು ಇನ್ನು ಸರ್ಕಾರಿ ಶಾಲೆಗಳ ಬಗ್ಗೆ ಇರುವಂಥ ಅಸಡ್ಡೆಗಳನ್ನು ತಾವು ಬಿಟ್ಟಾಕ್ಬಿಡಿ. ನಿಮ್ಮ ಮಕ್ಕಳು ನಾವು ಕಾಗದ ಪತ್ರದಲ್ಲಿ ಉಳಿದೋಯ್ತು ಸರ್. ಸರ್ಕಾರಿ ಅಧಿಕಾರಿಗಳೆಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕನ್ನೋದು ಕಡತದಲ್ಲಿ ಬಾಕಿಯಾಗೋಯ್ತು. ನಾವು ನಮ್ಮ ಮಕ್ಕಳನ್ನು ಸೇರಿಸೋಣ, ಇತರಿಗೆ ಮಾದರಿಯಾಗೋಣ, ಸರ್ಕಾರಿ ಶಾಲೆಗಳನ್ನು ಉಳಿಸೋಣ, ಬೆಳೆಸೋಣ. ಧನ್ಯವಾದ. ಶಾಲೆಯಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಅನೇಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗುವ ಹಾಗೆ ದುಡಿತಾ ಇರುವ ಅಧ್ಯಾಪಕರವರು, ಅವರ ಕಾರ್ಯಕ್ಷಮತೆಗೆ ನಮ್ಮ ಅಭಿನಂದನೆಗಳು ಕೂಡ. ಇದೀಗ ನಮ್ಮ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವವರು ನಮ್ಮ ಊರಿನ ನಾಯಕಿ, ಕೊಣಾಜಪದವು ಗ್ರಾಮ ಪಂಚಾಯತಿನ ಅಧ್ಯಕ್ಷೆ, ತುಂಬ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ನಿರಂತರ ನಡೆಸ್ತಾ ಮಂಗಳೂರು ವಿಶ್ವವಿದ್ಯಾಲಯದ ಜೊತೆಗೆ ನಿಕಟವಾದ ಸಂಪರ್ಕವನ್ನು ನಿಡುಗಾಲದಿಂದ ಹೊಂದಿರುವ ಚಂಚಲಾಕ್ಷಿ ಮೇಡಮ್ ಅವರಿಂದ ಇದೀಗ ಸಂದೇಶದ ಮಾತುಗಳು. ಎಲ್ಲ ಮಕ್ಕಳು ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೀರಿ. ವೆರಿ ಗುಡ್, ಥ್ಯಾಂಕ್ ಯು. ಎಲ್ಲ ಮಕ್ಕಳು ಇಲ್ಲೇ ಇದ್ದಾರಂತ ಕನ್ಫರ್ಮ್ ಆಯಿತು. ಹೊರಗಡೆ ಎಲ್ಲೂ ಹೋಗಲಿಲ್ಲ. ಮೊದಲಾಗಿ ನಾನು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಯಾಕಂದರೆ ನಾನು ಸುಮಾರು 2009ನೇ ಇಸವಿಯಲ್ಲಿ ಎಡಪಡಿತ ಸರ್ ಕುಲಸಚಿವರು ಪರೀಕ್ಷಾಂಗ ಕಚೇರಿಯಲ್ಲಿ ಅಧಿಕಾರಿಯಾಗಿರುವಾಗ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತಾತ್ಕಾಲಿಕ ನೆಲೆಯಲ್ಲಿ ಉದ್ಯೋಗಕ್ಕೆ ಬಂದು ಮಾತಾಡಿದಾಗ ಕೂಡಲೇ ಸರ್ ಅವರು ನನಗೆ ತಾತ್ಕಾಲಿಕ ನೆಲೆಯಲ್ಲಿ ಉದ್ಯೋಗವನ್ನು ನೀಡಿದ್ದಾರೆ. ಆ ನೆನಪು ಈಗಲೂ ಇದೆ ನನಗೆ. ಅವರಿಗೆ ಈ ವೇದಿಕೆಯಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಅದೇ ಥರ ಅಲ್ಲಿ ಸುಮಾರು 12 ವರ್ಷಗಳ ಕಾಲ, ಅಂದರೆ ಸುಮಾರು 2020ರವರೆಗೆ ಸಹ ನಾನು ನನ್ನ ಪ್ರಾಮಾಣಿಕವಾದ ಕರ್ತವ್ಯವನ್ನು ಅಲ್ಲಿ ಎಲ್ಲ ಬೋಧಕೇತರ ಸಿಬ್ಬಂದಿಗಳೊಂದಿಗೆ ಬಹಳ ಪ್ರೀತಿಯಿಂದ ಇಷ್ಟಪಟ್ಟು ಅಲ್ಲಿ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಅದು ಕೂಡ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ರೀತಿಯಲ್ಲಿ ಕೂಡ ನನಗೆ ಅಧಿಕಾರಿಗಳ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ. 2020ರಲ್ಲಿ ಆಗುವಾಗ ಚುನಾವಣೆ ಆದಾಗ ಸ್ಪರ್ಧಿಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಅಲಂಕರಿಸಿದ್ದೇನೆ. ಈ ಸ್ಥಾನವನ್ನು ನನಗೆ ತಂದುಕೊಟ್ಟದ್ದು ನಮ್ಮ ಎಲ್ಲರ ಈ ದೇಶದ ಹೆಮ್ಮೆಯ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಸಂವಿಧಾನ ನನಗೆ ಈ ಸ್ಥಾನವನ್ನು ಕೊಟ್ಟಿದೆ. ಆದ ಕಾರಣ ಈ ಸಂದರ್ಭದಲ್ಲಿ ನಾನು ಅಂಬೇಡ್ಕರ್ ಅವರನ್ನು ಕೂಡ ಸ್ಮರಿಸುತ್ತಾ ನನ್ನ ಅನುಭವಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಏನಾದರೂ ಕಾರ್ಯಕ್ರಮ, ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮಗಳು ಆಗ್ತಾ ಇರಬೇಕಾದ್ರೆ ನಾನು ಅಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಎಲ್ಲೋ ಒಂದು ಕಡೆ ಕುತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೆ. ಆದರೆ ಇವತ್ತಿನ ದಿನ ಮೇಲೆ ಕುತ್ಕೊಂಡು ಅದೇ ನನ್ನನ್ನು ಆಯ್ಕೆ ಮಾಡಿದ ಎಡಪಡಿತೆ ಸರ್ ಅವರ ಜೊತೆಗೇನೆ ಈ ವೇದಿಕೆಯಲ್ಲಿ ನಾನು ಕೂತ್ಕೊಂಡು ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿದರೆ ಇದು ಕೂಡ ನನಗೊಂದು ಮರೆಯದ ನೆನಪಿನ ಒಂದು ಸಂದರ್ಭ ಅಂತ ನಾನು ಇವತ್ತು ಹೇಳ್ತೇನೆ. ಸರ್, ನಿಮಗೆ ನನ್ನ ಮನಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಈ ವೇದಿಕೆ ಸಿಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಅವರು ಇಲ್ಲಿಂದ ನಿರ್ಗಮನ ಆಗುವುದಕ್ಕಿಂತ ಮುಂಚೆ ಅವರ ಜೊತೆಗೇ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲ ವರ್ಗದವರಿಗೂ ಕೂಡ ನನ್ನ ಮನದಾಳದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು ವಿಚಾರ, ಇವತ್ತು ದತ್ತು ಸ್ವೀಕಾರ, ಸರ್ಕಾರಿ ಶಾಲೆಗಳಿಗೆ ನಾವು ಹೆಚ್ಚಿನ ಒಂದು ಒತ್ತನ್ನು ನೀಡಬೇಕಾಗ್ತದೆ. ಎಲ್ಲ ಮಕ್ಕಳು ಈಗ ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಖಾಸಗಿ ಶಾಲೆಗೂ ಸರ್ಕಾರಿ ಶಾಲೆಗೂ ತುಂಬ ವ್ಯತ್ಯಾಸಗಳಿದೆ. ಯಾಕಂದರೆ ಪಾಠ ಮಾಡುವ ರೀತಿಯಲ್ಲಿ ಆಗಿರ್ಬೋದು ಅಥವಾ ಮಕ್ಕಳ ಅವರ ಒಂದು ಪ್ರತಿಭೆಯನ್ನು ಹೊರಗೆ ತರುವುದರಲ್ಲಿ ಆಗ್ಬೋದು, ತುಂಬ ವ್ಯತ್ಯಾಸಗಳು ನಾನು ಕಂಡುಕೊಂಡಿದ್ದೇನೆ. ಇಲ್ಲಿ ಈಗ ವೇದಿಕೆಯಲ್ಲಿರುವವರು ಹೆಚ್ಚಿನವರು ನನಗೆ ಗೊತ್ತಿರೋ ಹಾಗೆ ಎಲ್ಲರೂ ಸರ್ಕಾರಿ ಶಾಲೆಯಿಂದಲೇ ಕಲಿತು ಈ ವೇದಿಕೆಯಲ್ಲಿ ಕೂತಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಳು. ಸರ್ಕಾರಿ ಶಾಲೆಯಲ್ಲಿ ಓದಿದವರು ಮನಸ್ಸು ಮಾಡಿದರೆ ಯಾವ ಮಟ್ಟಕ್ಕೆ ಹೋಗ್ಬೋದು, ಯಾವ ಮಟ್ಟಕ್ಕೆ ಬಂದು ನಿಲ್ಬೋದು ಅಂತ ಹೇಳಲಿಕ್ಕೆ ಪ್ರತ್ಯಕ್ಷ ಉದಾಹರಣೆ ಒಂದು ನಾನಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿತವಳು. PUC ಆದ ನಂತರ ಇದೇ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸರ್ ಅವರು ಆಗಿನ ವೈಸ್ ಚಾನ್ಸಲರ್ ಆಗಿದ್ದವರು ಶಿವಶಂಕರ್ ಮೂರ್ತಿ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೇನೆ. ಅವರು ಮತ್ತು ನಮ್ಮ ಸರ್ ಅವರು ನನಗೆ ಸ್ಫೂರ್ತಿ ಕೊಟ್ಟಿದ್ದಾರೆ. ನೀವು ಕಂಟಿನ್ಯೂ ಮಾಡಿ, ಎಜುಕೇಷನನ್ನು ಸ್ಟಾಪ್ ಮಾಡಬೇಡಿ, ಡಿಗ್ರಿ ಮಾಡಿ, ನಿಮಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿದರು. ಆ ಮಾತು ಈಗಲೂ ನನಗೆ ನೆನಪಿದೆ. ಎಲ್ಲವನ್ನ ನಾನು ನೆನಪಿಟ್ಟುಕೊಂಡಿದ್ದೇನೆ. ಆ ನೆನಪಿನ ಶಕ್ತಿ ಕೊಟ್ಟದ್ದು ನನಗೆ ನನ್ನ ಶಾಲೆಯಲ್ಲಿ ಕಲಿತ, ಅದೇ ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಈ ಟೀಚರ್ಗಳು ನಮಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾರಂತ ಹೇಳಿದರೆ, ರಾತ್ರಿ ಹಗಲು ನಮಗೆ ಒಳ್ಳೆಯ ವಿದ್ಯಾಭ್ಯಾಸ, ಈ ಮಕ್ಕಳು ಒಂದು ಸ್ಥಾನದಲ್ಲಿ ನಿಲ್ಲಬೇಕು ಅಂತ ಹೇಳಿ ಬಹಳ ಶ್ರಮ ಪಡ್ತಾರೆ. ನಾನು ಈಗಲೂ ಸರ್ಕಾರಿ ಶಾಲೆಗಳಿಗೆ, ನಾನು ಹೆಚ್ಚಿನ ಶಾಲೆಗಳಿಗೆ ಹೋದಾಗ ಮಾತಿನಲ್ಲಿ ಹೇಳ್ತೇನೆ, ಸರ್ಕಾರಿ ಶಾಲೆಯ ಮಕ್ಕಳು ತುಂಬ ಟ್ಯಾಲೆಂಟೆಡ್ ಮಕ್ಕಳು. ಎಲ್ಲ ವಿಧದಲ್ಲೂ ಅವರು ಉನ್ನತವಾದ ಒಂದು ಟ್ಯಾಲೆಂಟನ್ನು ಹೊಂದಿರುವವರು. ಅದು ನೃತ್ಯದಲ್ಲಿ ಆಗಿರ್ಬೋದು, ಅಥವಾ ಭಾಷಣದಲ್ಲಿ ಆಗಿರ್ಬೋದು, ಬರವಣಿಗೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಒಂದಲ್ಲ ಒಂದು ರೀತಿಯ ಪ್ರತಿಭೆಗಳನ್ನು ಹೊಂದಿರುವಂತಹ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ. ನಿಮಗೆ ಅವರನ್ನು ಪ್ರೋತ್ಸಾಹಿಸಲಿಕ್ಕೆ ಮಾತ್ರ ಅವರಿಗೆ ನಾವು ಕೈ ಜೋಡಿಸಬೇಕು. ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ನಿಮ್ಮೆಲ್ಲರ ಸಹಕರಿಸುವ ಕೈಗಳ ಜೊತೆ ನಮ್ಮ ಕೈಯನ್ನು ಕೂಡ ಸೇರಿಸ್ತೇವೆ. ಮಕ್ಕಳ ಉತ್ತರೋತ್ತರ ಅಭಿವೃದ್ಧಿಗಾಗಿ ನಾವು ಶ್ರಮಿಸೋಣ. ಅವರಲ್ಲಿ ಉತ್ತಮವಾದಂತಹ ಒಂದು ಮನೋಸ್ಥಿತಿಯನ್ನು ನಾವು ತರೋಣ. ಉತ್ತಮವಾದ ಸಹಕಾರವನ್ನು ನೀಡಿ ಮಕ್ಕಳ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅವರು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಿಗೆ ಸಹ ಒಂದು ಒಳ್ಳೆಯ ಹೆಸರನ್ನು ತರಲಿ, ಒಂದು ದೇಶದಲ್ಲೇ ಉನ್ನತ ಸ್ಥಾನವನ್ನು ಅಲಂಕರಿಸಲಿ ಅಂತ ಹೇಳ್ತಾನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಎಲ್ಲ ಪ್ರಶಂಸ್ ನಾಯ್ಕ್ ಸರ್ ಅವರೇ, ಹಾಗೆ ಅದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲ ಮಕ್ಕಳಿಗೂ ಶುಭವಾಗಲಿ. ಎಲ್ಲ ಮಕ್ಕಳಿಗೂ ಬೇಕಾದಂತಹ ಬೇಸಿಕ್ ನೀಡ್ಸ್ ಏನಿದೆಯಾ ಅದನ್ನು ನಾವೆಲ್ಲರೂ ಕೊಡಲಿಕ್ಕೆ
ಪ್ರಯತ್ನ ಪಡೋಣ, ನಮ್ಮಲ್ಲಿ ಆಗುವಂತಹ ಪ್ರಯತ್ನಗಳನ್ನು ನಾವು ಮಾಡೋಣ ಅಂತ ಹೇಳ್ತೇನೆ. ಹಾಗೆಯೇ ಈ ಕೊಣಾಜೆ ಗ್ರಾಮದಲ್ಲಿ ಯಾವ ರೀತಿಯ ಸಹಕಾರ ಬೇಕಿದ್ರೂ ನಾನು ಕೊಡಲಿಕ್ಕೆ ಯಾವತ್ತೂ ತಯಾರಿದ್ದೇನೆ ಅಂತ ಹೇಳ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಅವರು ಮತ್ತೆ ಪಂಚಾಯತ್ ಜಂಟಿ ಆಶ್ರಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನನ್ನ ಅವಧಿಯಲ್ಲಿ ಮಾಡಿಸಿದ್ದೇವೆ ನಾವು. ಅದೇ ಥರ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಒಳ್ಳೆ ಕಾರ್ಯಕ್ರಮಗಳನ್ನು ಹಾಕಿ ಸಮಾಜಕ್ಕೆ, ಮಕ್ಕಳಿಗೆ ಅಥವಾ ಎಲ್ಲ ಗ್ರಾಮದವರಿಗೆ ಒಂದು ಉತ್ತಮ ಸಂದೇಶವನ್ನು ನೀಡಿ ಉತ್ತಮ ಭವಿಷ್ಯವನ್ನು ರೂಪಿಸೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನಮಸ್ತೆ. ಕನ್ನಡ ಶಾಲೆಗಳ ಶಕ್ತಿ ಏನು ಅನ್ನುವುದನ್ನು ತುಂಬು ಆತ್ಮವಿಶ್ವಾಸದ ಮಾತುಗಳೊಂದಿಗೆ ಚಂಚಲಾಕ್ಷ್ಮಿ ಮೇಡಮ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ವಂದನೆಗಳು ಮೇಡಮ್. ಮುಂದೆ ಸರ್ಕಾರಿ ಪ್ರೌಢಶಾಲೆ ಪಾವೂರು ಇಲ್ಲಿನ ಕಾವ್ಯ ಎನ್ನುವ ವಿದ್ಯಾರ್ಥಿನಿ ಈ ಕಾರ್ಯಕ್ರಮದ ಬಗೆಗೆ ಒಂದು ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಹಾಳಾಗಿದೆ ನಮ್ಮ ಪರಿಸರ, ಅದೇ ನಂಗೆ ಬೇಸರ, ನನ್ನ ಮಾತು ನೇರ, ಪ್ರತಿ ವರ್ಷ ಬರ್ತಿದೆ ಹೊಸ ಜ್ವರ, ಹೆಚ್ಚಾಗುತ್ತಿದೆ ಬರ, ಮಾಲಿನ್ಯವು ಅಪಾರ. ಹಾಳಾಗಿದೆ ನಮ್ಮ ಪರಿಸರ, ಅದೇ ನಂಗೆ ಬೇಸರ, ಮರ ಕಡಿದು ಮನ ಮರುಗಿದೆ, ಮರಣ ಮರೆಯಾಗದೆ, ದೇವರು ಕೊಟ್ಟ ಕರ ಆದ್ದರಿಂದ ಬೆಳೆಸಿದೆ ಮರ, ದೇವರು ಕೊಟ್ಟ ಕರ ಆದ್ದರಿಂದ ಬೆಳೆಸಿದೆ ಮರ, ನಮ್ಮ ನಿಮ್ಮ ಪೀಳಿಗೆಯು ಅಮರ, ನಳನಳಿಸುವುದು ಪರಿಸರ. ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವುಟಲು ಪ್ರಯತ್ನಿಸುತ್ತಾರೆ, ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವುಟಲು ಪ್ರಯತ್ನಿಸುತ್ತಾರೆ. ಅವರನ್ನು ಎದುರಿಸಿ ನೀ ಮರವಾಗಿ ಬೆಳೆದು ನಿಲ್ಲು, ಅವರೇ ನೆರಳ ಬಯಸಿ ಬರುತ್ತಾರೆ, ಅವರೇ ನಿನ್ನನ್ನು ನೆರಳಾಗಿ ಬಯಸಿ ಬರುತ್ತಾರೆ. ಕವನ ಬರೆದು ಜಾಗೃತಿ ಮೂಡಿಸಿದರೆ ಸಾಲದು, ಆ ದಿನ ನೆನಪಿಗೆ ಒಂದು ಗಿಡ ನೆಟ್ಟು ಬೆಳೆಸಿ, ಸಣ್ಣ ಪ್ರಮಾಣದಲ್ಲಾದರೂ ನೆನಪಾಗಿ ಬರುತ್ತದೆ. ಕಾಣದ ಸ್ವರ್ಗಕ್ಕೆ ಕಾದುಕೊಳ್ಳುವ ಬದಲು ಭೂಮಿಯನ್ನು ಇರುವ ಪರಿಸರವನ್ನು, ಅಂದವನ್ನು ಇನ್ನೂ ಹೆಚ್ಚಿಸು. ಪರಿಸರವೇ ಪರಮಾತ್ಮ, ಪರಿಸರವನ್ನೇ ಈಗಾಗಲೇ ನಾಶ ಮಾಡುತ್ತಿರುವ ಮಾನವರಾದ ನಮಗೆ ವಿಶ್ವ ಪರಿಸರ ದಿನವನ್ನು ಆಚರಿಸುವ ಹಕ್ಕಿಲ್ಲ. ಧನ್ಯವಾದಗಳು. ಮುಂದೆ ಸಂಪನ್ಮೂಲ ವ್ಯಕ್ತಿಗಳಿಗೆ ಪ್ರಶಂಸಾ ಪತ್ರವನ್ನು ನೀಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಿರ್ವಹಿಸಲಿದ್ದಾರೆ ಸರ್ ಪ್ರಶಾಂತ್ ನಾಯ್ಕಿಯವರು. ಸೊ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಬೇರೆ ಬೇರೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಪರೀಕ್ಷಾ ಪೂರ್ವ ತರಬೇತಿ. ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಶ್ರೀ ಸತೀಶ್ ಭಟ್ ಬೀಳಿನಲೆ ಅವರು ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ವಿಜೇತರು ಕೂಡ ಹೌದು. ದಯವಿಟ್ಟು ಅವರು ವೇದಿಕೆಗೆ ಬಂದು ನಮ್ಮ ಗಣ್ಯ ವ್ಯಕ್ತಿಗಳಿಂದ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ನೆಕ್ಸ್ಟು ಸರ್ಫರಾಜ್ ಜೆ ಅಸೀಮ್, ಪ್ರಿನ್ಸಿಪಾಲ್ PA ಫಸ್ಟ್ ಗ್ರೇಡ್ ಕಾಲೇಜ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಸಾಧನಾ ಮೈಂಡ್ ಕೇರ್, ಅವರು ಕೂಡ ವೇದಿಕೆಗೆ ಬರಬೇಕಂತೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅವರು ಕೂಡ ಪರೀಕ್ಷಾ ಕಲಿಕಾ ತಂತ್ರಾಂಶ, ಈ ಇಬ್ಬರು ನೀಡಿದಂಥ ಈ ಪರೀಕ್ಷಾ ಪೂರ್ವ ತರಬೇತಿ ಏನಿದೆ ಅದರಿಂದ SSLC ವಿದ್ಯಾರ್ಥಿಗಳು ಅತ್ಯುತ್ತಮ ರಿಸಲ್ಟ್ ಬಂದಿದೆ. ನಮ್ಮ ದತ್ತು ಸ್ವೀಕರಿಸಿದ ಶಾಲೆಗಳಲ್ಲಿ ಮಾಡಿದಂಥ ಅವರ ತರಬೇತಿಯಿಂದ ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡುತ್ತೇನೆ. ಹಾಗೆ ಮಧ್ಯಾಹ್ನದ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿರುವ ಡಾಕ್ಟರ್ ಅನಂತ ಪ್ರಭು ಜಿ ಅವರು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇವತ್ತು ಉಪನ್ಯಾಸ ನೀಡಲಿಕ್ಕಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಬಂದು, ಹಾಗೆ ನಾವು ಪರಿಸರ ಸ್ನೇಹಿ ಪ್ರಶಸ್ತಿ ನೀಡಲಿಕ್ಕೆ ಒಂದು ಜ್ಯೂರಿ ಮಾಡಿದ್ದೇವೆ. ಆ ಜ್ಯೂರಿ ಮೆಂಬರ್ಸು ಪ್ರೊಫೆಸರ್ ಶಿವಪ್ರಕಾಶ್, ಡಾಕ್ಟರ್ ತಾರಾವತಿ NC, ಡಾಕ್ಟರ್ ನಾಗರತ್ನ NSS ಕೋಆರ್ಡಿನೇಟರ್ ಮತ್ತು ಮಿಸ್ಟರ್ ರಾಧಾಕೃಷ್ಣ ಅವರು. ತಾರಾವತಿ ಅವರು ಇದ್ದಾರೆ ಅನ್ಸುತ್ತೆ. ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅವರು ಪರಿಸರ ವಿಜ್ಞಾನ ವಿಭಾಗದ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಮಹಿಳಾ ವಿಜ್ಞಾನಿ ಪ್ರಶಸ್ತಿ ಕೂಡ ಪುರಸ್ಕೃತರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿಂದ. ಅವರು ಕೂಡ ನಮ್ಮ ಈ ಜಡ್ಜ್ ಆಗಿ ಕೆಲಸ ಮಾಡಿ ಒಳ್ಳೆಯ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ, ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ.
ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದೀಗ ಡಾಕ್ಟರ್ ಸಬಿತಾ ಮೇಡಮ್. ವೇದಿಕೆಯಲ್ಲಿರುವ ಎಲ್ಲರನ್ನು ವಂದಿಸ್ತಾ, ಹಿರಿಯರು, ಗೌರವಾನ್ವಿತರು ಹಾಗೂ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ M.R. ದೊರೆಸ್ವಾಮಿ, ಗೌರವಾನ್ವಿತ ಸಲಹೆಗಾರರು, ಶಿಕ್ಷಣ ಸುಧಾರಣೆಗಳು, ಸಂಪುಟ ದರ್ಜೆ, ಕರ್ನಾಟಕ ಸರ್ಕಾರ ಹಾಗೂ ಕುಲಾಧಿಪತಿಗಳು, PES ವಿಶ್ವವಿದ್ಯಾನಿಲಯ ಬೆಂಗಳೂರಿವರೆಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೇ, ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ನರಹೂರು ಗ್ರಾಮದಲ್ಲಿ 1937 ನವೆಂಬರ್ 7ರಂದು ಕೃಷಿ ಕುಟುಂಬದಲ್ಲಿ ಜನಿಸಿದ ತಾವು ಶೈಕ್ಷಣಿಕ ರಂಗದಲ್ಲಿ ಸಾಧನೆಯ ಹರಿಕಾರರಾಗಿ ಹೊರಹೊಮ್ಮಿದವರು. ತಾವುಗಳು ವಿದ್ಯಾರ್ಥಿ ದಿನಗಳಿಂದಲೂ ರಾಷ್ಟ್ರೀಯತೆ ಮತ್ತು ಸಾಮಾಜಿಕ ಕಾರ್ಯದ ಪ್ರಜ್ಞೆಯಿಂದ ಪ್ರೇರಿತರಾಗಿದವರು. ಸಾರ್ವಜನಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಮತ್ತು ಸ್ಥಳೀಯ ಮುಖಂಡರ ಬೆಂಬಲವನ್ನು ಪಡೆಯುವ ಮೂಲಕ ಬೆಂಗಳೂರಿನ ತ್ಯಾಗರಾಜನಗರದ ಮಕ್ಕಳಿಗಾಗಿ ಶಾಲೆಯನ್ನು ನಿರ್ಮಿಸುವಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಿದ್ದೀರಿ. ಇದು ವಿದ್ಯಾರ್ಥಿಗಳನ್ನು ಶಿಕ್ಷಣದೊಂದಿಗೆ ಸಬಲಗೊಳಿಸುವ ತಮ್ಮ ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ. ಬೆಂಗಳೂರಿನ ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಶ್ರೀರಾಮಪುರ, ಸಿದ್ದಾಪುರ ಮತ್ತು ಇತರೆ ಸೇರಿದಂತೆ ಬೆಂಗಳೂರಿನ 20 ಕೊಳೆಗೇರಿಗಳನ್ನು ಒಳಗೊಂಡ ಸಾಕ್ಷರತಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಾವು ಸಲ್ಲಿಸಿರುವ ಸೇವೆ ಅನುಪಮವಾದದ್ದು. ದಯಾನಂದ ಸಂಜೆ ಕಾಲೇಜು ಬೆಂಗಳೂರು ಇದರ ಪ್ರಾಂಶುಪಾಲಕರಾಗಿ, PES ಕಾಲೇಜು ಹನುಮಂತನಗರ ಇಲ್ಲಿಯ ಪ್ರಾಂಶುಪಾಲಕರಾಗಿ, ಬೆಂಗಳೂರು ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ ಹಾಗೂ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ, PES ಎಜುಕೇಷನ್ ಸೊಸೈಟಿ ಬೆಂಗಳೂರು ಇದರ ಸ್ಥಾಪಕ ಕಾರ್ಯದರ್ಶಿಯಾಗಿ, ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾಗಿ, PES ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಹಾಗೂ ಜನವರಿ 2020ರಿಂದ ಕರ್ನಾಟಕ ಸರ್ಕಾರದ ಶಿಕ್ಷಣ ಸುಧಾರಣೆಗಳ ಸಲಹೆಗಾರರಾಗಿ ತಾವು ಮಾಡಿದ ಮಹತ್ತರ ಸೇವೆ ಕಾರ್ಯಗಳು ಅಭಿನಂದನೀಯ. ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಉನ್ನತ ಶಿಕ್ಷಣದವರೆಗಿನ ಶಿಕ್ಷಣದ ಫಲಿತಾಂಶಗಳನ್ನು ಮರು ವ್ಯಾಖ್ಯಾನಿಸಲು ಮತ್ತು ಮರುರೂಪಿಸಲು ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಉದ್ದೇಶಗಳೊಂದಿಗೆ ಅವುಗಳನ್ನು ಜೋಡಿಸಲು ತಾವು ಇದುವರೆಗೆ 18 ಶಿಫಾರಸುಗಳನ್ನು ಮತ್ತು ಅವುಗಳ ಸುಗಮ ಅನುಷ್ಠಾನಕ್ಕಾಗಿ ಅನುಗುಣವಾಗಿ ಕ್ರಿಯಾ ಯೋಜನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿರುವುದು ತಮ್ಮ ದೂರದೃಷ್ಟಿಯ ಸಂಕೇತ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಮತ್ತು ವಿಶ್ವವಿದ್ಯಾನಿಲಯಗಳು, ಸ್ವಾಯತ್ತ ಕಾಲೇಜುಗಳು ರಾಷ್ಟ್ರೀಯ ಗಮನ ಸೆಳೆದಿವೆ. ಎಲ್ಲ ಹಂತಗಳಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಸಮಾನವಾದ ಪ್ರಮುಖ ಶಿಫಾರಸುಗಳಲ್ಲಿ ಮಾರ್ಗದರ್ಶನ, ರಜಾದಿನಗಳ ಅರ್ಥಪೂರ್ವ ಆಚರಣೆ, ಯೋಗ ಮತ್ತು ಧ್ಯಾನ, ಮೌಲ್ಯ ಶಿಕ್ಷಣ, ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಮೀಸಲಾದ ವಿಶ್ವವಿದ್ಯಾನಿಲಯ ಹಾಗೂ ಸುಮಾರು 88,000ಕ್ಕೂ ಹೆಚ್ಚಿನ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಆರೋಗ್ಯ ಕಾರ್ಡುಗಳು, ವಿಶೇಷ ಶಿಕ್ಷಣ ನೀತಿ ಕಲೆಯ ಅಡಿಯಲ್ಲಿ ಬರುವ 6 ಜಿಲ್ಲೆಗಳು ಹಾಗೂ 371 ಕಲ್ಯಾಣ ಕರ್ನಾಟಕ ಕೌಶಲ ಅಭಿವೃದ್ಧಿ ಕೇಂದ್ರಗಳು ಮತ್ತು ದೀರ್ಘಾವಧಿ ಲಾಕ್ಡೌನ್ ಅವಧಿಯಲ್ಲಿ ವಿದ್ಯಾರ್ಥಿಗಳನ್ನು ತಲುಪಲು, ಶಿಕ್ಷಣ ಮತ್ತು ಕಾಲೇಜುಗಳಿಗೆ ತರಬೇತಿ ನೀಡಲು ಮತ್ತು ಶೈಕ್ಷಣಿಕ ನಷ್ಟವನ್ನು ತಡೆಯಲು ಪ್ರತಿ ರಾಜ್ಯ ವಿಶ್ವವಿದ್ಯಾನಿಲಯದಿಂದ ಆನ್ಲೈನ್ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಸ್ಥಾಪನೆ ಮೆಚ್ಚುಗೆಗೆ ಪಾತ್ರವಾಗಿದೆ. ತಾವುಗಳು ಮಾಡಿದ ಹಲವಾರು ಸಾಧನೆಗಳು, ಕ್ರಿಯಾಶೀಲ ಸಂಘಟನಾ ಶಕ್ತಿ, ನಾಯಕತ್ವದ ಫಲವಾಗಿ ಹಲವಾರು ಪ್ರಶಸ್ತಿಗಳು, ಮನ್ನಣೆಗಳು ನಮ್ಮನ್ನು ಹುಡುಕಿಕೊಂಡು ಬಂದಿರುವುದೇ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಶಿಕ್ಷಣದಲ್ಲಿ ವಿಶಿಷ್ಟ ಸೇವೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿ, USA ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡಲು ಫುಲ್ ಬ್ರೈಟ್ ಫೆಲೋಶಿಪ್, BBMPಯಿಂದ ಕೆಂಪೇಗೌಡ ಪ್ರಶಸ್ತಿ, ಆರ್ಯಭಟ್ಟ ಸಾಂಸ್ಕೃತಿಕ ಸಂಘದಿಂದ ಆರ್ಯಭಟ್ಟ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಮುಂತಾದವುಗಳು. ಈಗ ತಮ್ಮ 83 ವರ್ಷ ವಯಸ್ಸಿನಲ್ಲೂ ಪ್ರಾಮಾಣಿಕತನ, ಶಿಸ್ತು, ಸಮಯ ಪ್ರಜ್ಞೆ, ಪರಿಕಲ್ಪನಾ ಸ್ಪಷ್ಟತೆ, ಕರ್ನಾಟಕದಲ್ಲಿ ಶಿಕ್ಷಣ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಉತ್ಸುಕತೆ ಮತ್ತು ದೈತ್ಯಾಕಾರದ ನಿಶ್ಚಸ್ತಗೊಳಿಸುವ ನಗು ಅವರನ್ನು ಭೇಟಿಯಾಗುವ ಪ್ರತಿಯೊಬ್ಬರನ್ನು ಮೆಚ್ಚಿಸಲು ಬದ್ಧವಾಗಿದೆ. ಈ ಎಲ್ಲ ವಿಚಾರಧಾರೆಯೊಂದಿಗೆ ತಾವು ಕನ್ನಡ ಮಾಧ್ಯಮ ಶಿಕ್ಷಣ ಸಂಸ್ಥೆಯಲ್ಲಿ ಉಳಿಸಿ ಬೆಳೆಸುವ ಸದುದ್ದೇಶದಿಂದ ಹಮ್ಮಿಕೊಂಡ ಹಲವಾರು ಯೋಜನೆಗಳು ಇಂದು ಜನಪ್ರಿಯವಾಗಿದೆ. ನಿಮ್ಮಲ್ಲಿ ಅಡಕವಾಗಿರುವ ಅಗಾಧವಾದ ಶಕ್ತಿ ನಮಗೆಲ್ಲ ಪ್ರೇರಣೆಯಾಗಿದೆ. ಮಂಗಳೂರು ವಿಶ್ವವಿದ್ಯಾಲಯದ ವತಿಯಿಂದ ತಮ್ಮನ್ನು ಗೌರವಪೂರ್ವಕವಾಗಿ ಅಭಿನಂದಿಸಿ ಸನ್ಮಾನಿಸುತ್ತಿದ್ದೇವೆ. ಅಭಿನಂದನೆಗಳು. ಪ್ರೊಫೆಸರ್ ಪ್ರಶಾಂತ್ ನಾಯಕ್, ಸಂಯೋಜಕರು, ಪ್ರೊಫೆಸರ್ ಕಿಶೋರ್ ಕುಮಾರ್ CK, ಕುಲಸಚಿವರು, ಪ್ರೊಫೆಸರ್ PS ಎಡಪಡಿತಾಯ, ಗೌರವಾನ್ವಿತ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ. ಅವಕಾಶಕ್ಕಾಗಿ ಧನ್ಯವಾದ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮವರೇ ಆದ ಪ್ರೊಫೆಸರ್ PS ಎಡಪಡಿತಾಯ ಸರ್ ಅವರು, ಕುಲಪತಿಗಳು. ಸಮಾಜಮುಖಿ ಚಿಂತನೆ ಮತ್ತು ಕಾರ್ಯೋನ್ಮುಖತೆಯ ಮೂಲಕ ಜನಸಾಮಾನ್ಯರ ಅಥವಾ ಊರವರ ಕುಲಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಹುಟ್ಟಿದ್ದು, ಕಲಿತದ್ದು, ಬೆಳೆದದ್ದು ಇದೇ ಮಣ್ಣಿನಲ್ಲಿ. ಈ ಮಣ್ಣಿನ ಋಣ ತೀರಿಸೋದು ನನ್ನ ಜವಾಬ್ದಾರಿ ಎಂದು ಭಾವಿಸಿರುವ ಮತ್ತು ಪರಿಸರ ಕಾಳಜಿಯನ್ನು ನಿರಂತರ ತನ್ನ ಚಟುವಟಿಕೆಗಳಲ್ಲಿ ಜೋಡಿಸಿಕೊಂಡಿರುವ, ಶಾಲಾ ದತ್ತು ಸ್ವೀಕಾರ ಇರ್ಬೋದು, ಗ್ರಾಮಗಳ ದತ್ತು ಸ್ವೀಕಾರ ಇರ್ಬೋದು,
ಹಾಗೂ ರಾಷ್ಟ್ರೀಯ ಪ್ರಜ್ಞೆಯ ಜಾಗೃತಗೊಳಿಸತಕ್ಕಂಥ ವಿವಿಧ ಕಾರ್ಯಕ್ರಮಗಳನ್ನು ನಿರಂತರ ನಡೆಸುತ್ತಾ ಹಮ್ಮು ಬಿಮ್ಮುಗಳಿಲ್ಲದೆ ಸರಳ ವ್ಯಕ್ತಿತ್ವದ, ತಾನೂ ದುಡಿಯುತ್ತಾ ದುಡಿಯುವವರನ್ನು ಗುರುತಿಸಿ ಪ್ರೋತ್ಸಾಹಿಸ್ತಾ ಇರತಕ್ಕಂಥ ವಿಶ್ವವಿದ್ಯಾನಿಲಯದ ಏಳಿಗೆಗೆ ನಿರಂತರ ಶ್ರಮಿಸುತ್ತಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ P.S. ಎಡಪಡಿತಾಯ ಸರ್ ಅವರಿಂದ ಇದೀಗ ಅಧ್ಯಕ್ಷೀಯ ಮಾತುಗಳು. ಬದುಕು ಮತ್ತು ಜೀವನದ ಮಧ್ಯದಲ್ಲಿರುವ ಅಂತರವನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಾನು ಬದುಕ್ತಾ ಇದ್ದೇನೆ ಅಂತ ಹೇಳಿದ್ರೆ ಸತ್ತಿಲ್ಲ ಅಂತ ಹೇಳುವಂಥದ್ದು. ಬದುಕು ಮುಖ್ಯ ಅಲ್ಲ, ಇಲ್ಲಿ ಏನು ಅಂತ ಹೇಳಿದ್ರೆ ಸಮಾಜಮುಖಿಯಾಗಿ ಜನಪರವಾಗಿ ಇನ್ನೊಬ್ಬರಿಗೋಸ್ಕರ ಅರ್ಥಪೂರ್ಣವಾಗಿ ಜೀವಿಸುವುದುಂಟಲ್ಲ, ಇದು ನಿಜವಾದ ರೀತಿಯಲ್ಲಿ ಒಂದು ಸಾರ್ಥಕ್ಯ ಮನೋಭಾವ ನಮಗೆ ತಂದು ಕೊಡ್ತದೆ. ಈ ನಿಟ್ಟಿನಲ್ಲಿ ಯಾವಾಗ ಹೇಳ್ತೇವೆ ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂತ. ಈಗ ನಾನು ಕೂಡ ಮೇಡಮ್ ಚಂಚಲಾಕ್ಷ ಅವರು ಹೇಳಿದಾಗೆ ಕೊಕ್ಕಡದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದವ, ಕನ್ನಡ ಮಾಧ್ಯಮದಲ್ಲಿ ಓದಿದವ, ಬಡತನದಲ್ಲೇ ಕೈ ತೊಳೆದವ. ಈ ಮೂರು ಕೂಡ ನನಗೆ ಶಾಪವಾಗಿ ಪರಿಗಣಿಸಿಲ್ಲ, ವರವಾಗಿ ಪರಿಣಮಿಸಿತು. ಇವತ್ತು ಕೂಡ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಬಂದ ನನ್ನ ಹತ್ರ ಅವನ ದುಃಖ ದುಮ್ಮಾನ ಕಷ್ಟ ಕಾರ್ಪಣ್ಯ ನನ್ನ ಜೊತೆ ಹಂಚಿಕೊಳ್ಳುವಾಗ ಅದಕ್ಕೆ ಸಕಾಲದಲ್ಲಿ ಸ್ಪಂದಿಸುವಂತಹ ಮನೋಭಾವ ನಮ್ಮಲ್ಲಿದೆ. ಯಾಕೆ ನಾನು ಇತಿಹಾಸ ಮರೀಲಿಲ್ಲ, ನೀವು ಬರೀಬಾರ್ದು, ನಾವು ಮರಿಬಾರ್ದು. ಇಂಥದ್ದು 1 ಕೋಟಿ ಕೊಟ್ಟರು ಎಲ್ಲಿ ಸಿಗುವುದಿಲ್ಲ. ಹಾಗಿರುವಾಗ ಇದು ಅನುಭವಿಸಿದ್ದು ನಾನು ಕಂಡುಕೊಟ್ಟಂತ ಕಟು ಸತ್ಯ. ಇವತ್ತು ನನಗೆ ಇದರಿಂದಾಗಿ ಬದುಕು ಮತ್ತು ಜೀವನದ ಮಧ್ಯದಲ್ಲಿರುವ ಅಂತರವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಯಿತು. ಪ್ರೊಫೆಸರ್ ದೊರೆಸ್ವಾಮಿ ಅವರು ನನಗೆ ಹೇಳ್ತಾ ಇದ್ರು, ನೋಡಿ ನೀವು ಏನು ಮಾಡಿದ್ರಿ, ಇನ್ನೂ ಮಾಡಬೇಕಾಗತ್ತೆ, ಮಾಡಿ. ಎಲ್ಲಕ್ಕಿಂತಲೂ ಜಾಸ್ತಿಯಾಗಿ ಈ ದತ್ತು ಸ್ವೀಕೃತ ಶಾಲೆಯ ಮಕ್ಕಳು ಇಲ್ಲಿ ಬಂದ್ರಲ್ಲ, ವಿಶ್ವವಿದ್ಯಾಲಯದ ಮೆಟ್ಟಲು ಹತ್ತಿದ್ರು, ಇಂಥ ಸುಂದರ ಮಂಗಳ ಸಭಾಂಗಣದಲ್ಲಿ ಕೂತು 2-3 ಗಂಟೆಗಳ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಅಂತ ಹೇಳಿದ್ರೆ ಕನಸು ಕಾಣುವ ಕ್ಷಣಗಳು ಅವರಿಗೆ ಸಿಗ್ತದೆ. ನಾನು ವಿಶ್ವವಿದ್ಯಾಲಯ ಓದಬೇಕು, ವೇದಿಕೆಯಲ್ಲಿ ಕೂತಂತ ಹಿರಿಯರು ಸಾಧಕರು ಅವರಾಗೆ ನಾನು ಆಗಬೇಕು ಅಂತ ಹೇಳುವಂಥದ್ದು, ಕನಸು ಕಾಣುವಂಥದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳಿದ್ರು. ನೋಡಿ, ಕನಸು ಕಾಣಬೇಕು, ಆ ಕನಸನ್ನು ನೆನೆಸು ಮಾಡುವಂತಹ ದೃಢ ಸಂಕಲ್ಪ ನಿಮ್ಮದಾಗಬೇಕು. ಅದಕ್ಕೆ ಬೇಕಾದಂಥ ಅವಕಾಶ ಈ ಕಾರ್ಯಕ್ರಮ ತಂದುಕೊಟ್ಟಿದೆ. ಅದೇ ರೀತಿ ಅಸೋಸಿಯೇಷನ್ ಆಫ್ ಬ್ರಿಟಿಷ್ ಸ್ಕಾಲರ್ಸ್ ಇದರ ಉಪಾಧ್ಯಕ್ಷರು ಮಂಗಳೂರು ಚಾಪ್ಟರ್ ಅವರು ಕೂಡ ಹೇಳಿದರು, ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ನಾವು ಪಡ್ಕೊಂಡಿದ್ದೇವೆ, ಇನ್ನು ಕೆಲವರಿಗೆ ಇಲ್ಲ. ಉಳ್ಳವರು ಅರ್ಥ ಮಾಡಿಕೊಳ್ಬೇಕಾದದ್ದು, ಯಾರಿಗೆ ಇಲ್ಲ ಅವರಿಗೆ ಸಹಾಯ ಹಸ್ತ ಚಾಚುವಂಥದ್ದು. ನಮ್ಮಿಂದ ಎಷ್ಟಾಗ್ತದೋ ಅಷ್ಟು ಅಳಿಲ ಸೇವೆ ಮಾಡಬೇಕು. ಸೊ ಈ ಪರಿಸರ ಸ್ನೇಹಿ ಶಾಲೆಗಳನ್ನು ಗುರುತಿಸಿ ಅವರಿಗೆ ಬೇಕಾದ ಕಾರ್ಯಕ್ರಮ ಮಾಡಿ ಎಲ್ಲ ಶಾಲೆಗಳು ಕೂಡ ಅತ್ಯುತ್ತಮ ಪ್ರದರ್ಶನ ನೀಡಿದೆ. ಅದಕ್ಕಾಗಿ ಪ್ರಶಸ್ತಿ ಕೂಡ ಇವತ್ತು ನಾವು ನೀಡಿದ್ದೇವೆ. ಇದೆಲ್ಲ ನೋಡುವಾಗ ಇಲ್ಲಿ ಶ್ರೀಮತಿ ಚಂಚಲಾಕ್ಷಿ ಮೇಡಮ್ ಹೇಳಿದರು, ಅವ್ರು ನೆನಪಿಸಿಕೊಂಡ್ರು, ಇದೇ ವಿಶ್ವವಿದ್ಯಾಲಯ ನಾನು ಕೆಲಸ ಮಾಡ್ತಾ ಇದ್ದೆ, ಅದರಿಂದ ನಾನು ಕೂಡ ಇಲ್ಲಿ ಏನೊಂದು ಸಂಸ್ಕಾರ ಸಂಸ್ಕೃತಿ ನಾನು ಪಡ್ಕೊಂಡಿದ್ದೇನೆ, ವಿದ್ಯಾರ್ಥಿಯಾಗಿ ಅಲ್ಲ, ಆದರೆ ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಉದ್ಯೋಗಿಯಾಗಿ ಇಲ್ಲಿ ಬೇರೆ ಪೂರಕವಾದ ವಾತಾವರಣ ಸಿಕ್ಕಿತು. ಡಾಕ್ಟರ್ BR ಅಂಬೇಡ್ಕರ್ ನೆನಪಿಸಿಕೊಂಡ್ರು, ಯಾಕಂದ್ರೆ ಇವತ್ತು ಅವರು ಅಧ್ಯಕ್ಷೆಯಾಗಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿದ್ದು. ಬಹಳ ಸಮಾಜಮುಖಿಯಾಗಿ ಅವರು ತೊಡಗಿಸಿಕೊಳ್ತಾರೆ, ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಮಾತಾಡಿದ್ರು ಇವತ್ತು. ಅದು ಅವರ ಮನಸ್ಸಿನ ಅಂತರಾಳದ ಮಾತು, ಮನದಾಳದ ಮಾತು ಅಂತ ಹೇಳ್ತೇವೆ. ಬಹಳ ಮೌಲಿಕವಾಗಿ ಅವರು ಮಾತಾಡಿ ಆ ಒಂದು ಏನು ಪಡ್ಕೊಂಡದ್ದು ನಾವು ಕೂಡ ಸಮಾಜಕ್ಕೆ ಕೊಡಲಿಕ್ಕೆ ಬೇಕಾದಂಥ ಒಂದು ಅವಕಾಶ ಅವರಿಗೂ ತಂದು ಕೊಟ್ಟಿದೆ. ಇಂಥ ಒಂದು ಇದರಲ್ಲಿ ಸಮಾರಂಭದಲ್ಲಿ ತಾವು ನಿರ್ಗಮಿಸುವ ಮೊದಲು ಇಂಥ ಒಂದು ವೇದಿಕೆಯಲ್ಲಿ ತಮ್ಮ ಜೊತೆ ಕುಳಿತು ನಾನು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರಿ ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸದ ಮಾತು, ಆತ್ಮಸ್ಥೈರ್ಯದ ಮಾತು, ಆತ್ಮಾನುಶೋಧನೆಯ ಒಂದು ಮಾತುಗಳನ್ನು ಹೇಳಿದರು. ಖಂಡಿತ ಇಂಥ ಒಂದು ವೇದಿಕೆ ಅದನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು. ತಿಳಿದ್ರೆ ಒಂದು ವಿಶ್ವವಿದ್ಯಾಲಯ ಏನು ಮಾಡಬೇಕು ಅಂತ ನಾನು ಕುಲಪತಿ ಆದ ಕೂಡಲೇ ಹೇಳಿದ್ದೇನೆ ಅಂತ ಹೇಳಿದ್ರೆ, ಟೇಕ್ ದ ಯೂನಿವರ್ಸಿಟಿ ಟು ದ ವಿಲೇಜ್. ವಿಶ್ವವಿದ್ಯಾನಿಲಯ ಗ್ರಾಮ ಪ್ರದೇಶಕ್ಕೆ ಹೋಗಬೇಕು, ವಿದ್ಯಾರ್ಥಿಗಳ ನಡೆ ರೈತರ ಕಡೆಗೆ ಹೋಗಬೇಕು. ಇಲ್ಲಿ ಏನಾಗುತ್ತೆ, ಅವರ ಮನಸ್ಸಿನ ವಿಸ್ತಾರ ಜಾಸ್ತಿ ಆಗುತ್ತೆ, ವಿಷಯಗಳನ್ನು ತಿಳ್ಕೊಳ್ತಾರೆ. ಕೇವಲ ಓದಿ ಪರೀಕ್ಷೆ ಬರೆದು ಅಂಕಗಳನ್ನು ಪಡ್ಕೊಂಡ್ರೆ ಸಾಧ್ಯ ಇಲ್ಲ. ಜೀವನದ ಪರೀಕ್ಷೆ ಎದುರಿಸಬೇಕಾದ್ರೆ ನಿಜವಾದ ಒಂದು ಅನುಭವ ಆಗಬೇಕು. ಅನುಭವದ ಮೂಲಕ ಕಲಿಕೆ, ಚಟುವಟಿಕೆಗಳ ಮೂಲಕ ಕಲಿಕೆ ಅಂತ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ಡಾಕ್ಟರ್ ದೊರೆಸ್ವಾಮಿ ಅವರು ನಿಜವಾದ ಅಭೂತಪೂರ್ವ ಅಂತ ಕೆಲಸ ಮಾಡಿದ್ದಾರೆ. ಮಾನ್ಯ ಶ್ರೀ ಯಡಿಯೂರಪ್ಪನವರ ಒಂದು ಇದರಲ್ಲಿ ಆ ಒಂದು ಅವಧಿಯಲ್ಲಿ ಅವರು ಕೈಗೆತ್ತಿಕೊಂಡಂಥ ಕಾರ್ಯ ಎಲ್ಲವೂ ಕೂಡ ಶ್ಲಾಘನೀಯ. ನಾನು ಅವರು ಅರ್ಥ ಮಾಡಿಕೊಂಡಾಗೆ ಎಲ್ಲಿಯೋ ಓದಿದ್ದು ಎಲ್ಲಿಯೋ ನೋಡಿದ್ದು ಅವರು ಸಜೆಸ್ಟ್ ಮಾಡೋದಿಲ್ಲ ಹೀಗೆ ಮಾಡಿ ಅಂತೇಳಿ. ಅದನ್ನು ತಿಳ್ಕೊಂಡು ಅರ್ಥೈಸಿಕೊಂಡು ಅವರದೇ ಸಂಸ್ಥೆ PES ವಿಶ್ವವಿದ್ಯಾಲಯದಲ್ಲಿ ಅನುಷ್ಠಾನಗೊಳಿಸಿ
ಅದರ ಅಂತಿಮ ಫಲಿತಾಂಶ ಏನು ತಿಳ್ಕೊಂಡು ಸರ್ಕಾರಕ್ಕೆ ಅವರು ಹೇಳ್ತಾರೆ ನೀವು ಮಾಡಿ ಅಂತ ಹೇಳುವಂಥದ್ದು. ಎಷ್ಟೋ ವರ್ಷಗಳ ಹಿಂದೆ 10-20 ವರ್ಷಗಳ ಹಿಂದೆ ಅವರೇ ಈ ಸರ್ಕಾರಿ ಶಾಲೆಗಳನ್ನು PES ಇದರಲ್ಲಿ ದತ್ತು ತೆಕ್ಕೊಂಡು ಅದರ ಕಾರ್ಯನಿರ್ವಹಿಸಿ ಅದರ ಫಲ ಏನು ಅಂತೇಳಿ ಪ್ರಯೋಜನಗಳನ್ನು ನೀಡಿ ಇದು ಒಳ್ಳೆಯ ಒಂದು ಪ್ರಯೋಗ, ಒಳ್ಳೆಯ ಫಲಿತಾಂಶ ನೀಡ್ತದೆ, ಸರ್ಕಾರ ಇದು ಮಾಡಬೇಕು ಅಂತ. ಅದಕ್ಕಾಗಿ ಅವರನ್ನು ಹೇಳ್ತಾ ಇದ್ದಾರೆ ಏನಂತ ನಾನು ಅರ್ಥ ಮಾಡಿಕೊಂಡದ್ದು, ಅನೇಕ ಬಾರಿ ಅವರ ಜೊತೆ ಕುಳಿತು ನಾನು ಪ್ರೇರಣೆ ಪಡ್ಕೊಂಡಿದ್ದೇನೆ, ಅವರಿಂದ ನಾನು ಪ್ರಭಾವಿತನಾಗಿದ್ದೇನೆ. ಅವರ ಅನೇಕ ಸಂದರ್ಭಗಳಲ್ಲಿ ಹಿಂದೆ ಮಾತಾಡಿದ್ದೇನೆ ಅಂತಂದ್ರೆ, ಎಲ್ಲವನ್ನು ಸರ್ಕಾರದಿಂದಲೇ ನೀವು ಅಪೇಕ್ಷಿಸಬೇಡಿ, ಸರ್ಕಾರದ ಜೊತೆ ಕೈ ಜೋಡಿಸಿ. ವಿಶ್ವವಿದ್ಯಾನಿಲಯ ಇದೆ, ಅಕ್ಕಪಕ್ಕದಲ್ಲಿರುವ ಶಾಲೆಗಳನ್ನು ದತ್ತು ತೆಕ್ಕೊಳ್ಳಿ, ಅವರ ಕಷ್ಟ ಕಾರ್ಪಣೆ ದುಃಖ ದುಮ್ಮಾನಗಳಿಗೆ ಸ್ಪಂದಿಸಿ. 1 ಕೋಟಿ ಬಜೆಟ್ ಇಡಿ ಅಂತ ಹೇಳ್ತಾರೆ ಅವರು. 1 ಕೋಟಿ ಬಜೆಟ್ ಇಡಿ, ನೀವು ತೆಕ್ಕೊಂಡ ಶಾಲೆ ನಾಮಕೆ ವಾಸ್ತೆ ಆಗೋದು ಬೇಡ. ಅಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು, ಕುಡಿಯುವ ನೀರು ಇರಬಹುದು, ಪೀಠೋಪಕರಣ ಇರಬಹುದು, ಆವರಣ ಗೋಡೆ ಇರಬಹುದು, ಅಥವಾ ಶೌಚಾಲಯಗಳಿರಬಹುದು, ಅವರಿಗೆ ಊಟ ಅದನ್ನೆಲ್ಲ ಮಾಡುವಂಥದ್ದು ಇರಬಹುದು, ಅದನ್ನು ಕೂಡ ಕೊಡುವಂಥದ್ದು ನೀವು ಕೆಲಸ ಮಾಡಬೇಕು. ನಾವು ಪ್ರಯೋಗಾಲಯ ಸಾಮಗ್ರಿ ಕೊಟ್ಟೇವೆ, ನಾವು ಕ್ರೀಡಾ ಸಾಮಗ್ರಿ ಕೊಟ್ಟಿದ್ದೇವೆ, ಪರಿಸರ ಒಂದು ಪ್ರಜ್ಞೆಯನ್ನು ಮೂಡಿಸುವಂಥ ಒಂದು ಕಾರ್ಯ ಮಾಡಿದ್ದೇವೆ, ಇನ್ನೂ ಮಾಡಲಿಕ್ಕಿದೆ. ಈಗ ನಾಳೆ ನಾಡಿದ್ರಲ್ಲಿ ನಾವು ಪುನಃ ಕೆಲವೆಲ್ಲ ಕೊಡಲಿಕ್ಕಿದೆ. ಯಾಕೆ ನಾವು ವಾಲ್ ಆಫ್ ಕೈಂಡ್ನೆಸ್ ಅಂತ ಇಲ್ಲಿ ಮಾಡಿದ್ದೇವೆ, ವಾತ್ಸಲ್ಯ ನಿಧಿ. ನಾನು ಕುಲಪತಿ ಆದ ನಂತರ ನಮ್ಮ ಸ್ನೇಹಿತರ ಒಂದು ಒತ್ತಾಸೆ ಮೇಲೆ ನಾವು ಮಾಡಿದ್ದೇವೆ. ಶ್ರೀ ರಮೇಶ್ ಗಣಿ ಅವರು ಇಲ್ಲಿ ಇದ್ದಾರೆ. ಸೊ ಇದನ್ನೆಲ್ಲ ಅವ್ರು ನೋಡ್ಕೊಳ್ತಾ ಇದ್ದಾರೆ. ತಿಳಿದ್ರೆ ನಮ್ಮ ವಿಶ್ವವಿದ್ಯಾಲಯದ ಅಂತರಾಳ ಏನು ಅಂತ ಹೇಳಿದ್ರೆ, ನಾವು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಕನ್ನಡ ಶಾಲೆ ಈಗ 4 ಶಾಲೆ ವಿದ್ಯಾರ್ಥಿ ಕುಂಟಲಗುರಿಯವರು ಬಂದರು. ಸೊ ಇಲ್ಲಿ ಇದು ಯಾಕೆ ಇಷ್ಟೇ 4 ಜನ ಇದ್ದಾರೆ ಅವ್ರು ಕೇಳ್ತಾ ಇದ್ದಾರೆ, ಜಾಸ್ತಿ ಮಕ್ಕಳು ಬರುವಾಗ ಏನು ಮಾಡಬೇಕು? ಖಂಡಿತ ಪಂಚಾಯತ್ ಕೂಡ ಕೈ ಜೋಡಿಸಬೇಕಾಗತ್ತೆ, ಇಲ್ಲಿರುವಂಥ ಶಿಕ್ಷಕರ ಬಂಧುಗಳು ಕೈ ಜೋಡಿಸಬೇಕಾಗತ್ತೆ. ಯಾವ ರೀತಿಯಲ್ಲಿ ಇದು ಮಾಡುವಂಥದ್ದು, ಅಥವಾ ನಾವು ಕೇವಲ pre-KG LKG ಖಾಲಿ ಇದನ್ನು ಮಾಡಿಕೊಂಡು ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಗ್ತದೋ? ಸರ್ಕಾರಿ ಶಾಲೆಗಳ ಬಸ್ ಸರ್ಕಾರಿ ಬಸ್ಸು KSRTC ಬಸ್ಸಿನ ಸಹಾಯ ತೆಗೆದುಕೊಂಡು ಅಕ್ಕಪಕ್ಕದ ಜಾಗದಲ್ಲಿರುವಂಥ ಮಕ್ಕಳನ್ನು ತಂದು ಅಲ್ಲಿ ಬೇಕಾದ ಇದು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ನಾನು ನಾಳೆಯಿಂದ ಯೋಚನೆ ಮಾಡಲಿಕ್ಕೆ ಹೊರಟಿದ್ದೇನೆ. ಯಾಕಂದ್ರೆ ನಾನು ಹೇಳಿದೆ, ಅವರ ಬಳಿಯಲ್ಲಿ ಕೂತ್ರೆ ಸಾಕು, 2 ನಿಮಿಷ ಅವರು ಮಾತಾಡೋದನ್ನು ಕೇಳಿ ಸಾಕು. ಯಾಕಂದ್ರೆ ಮಾತು ಕಡಿಮೆ ಅವ್ರದ್ದು, ಮಾಡಿ ತೋರಿಸ್ತಾರೆ. ಯಾಕೆಂದ್ರೆ ಅವ್ರು ಹೇಳ್ತಿರುವಂಥದ್ದು ಆನ್ಸರ್ ಯುವರ್ ಕ್ರಿಟಿಕ್ಸ್ ಓನ್ಲಿ ಥ್ರೂ ಯುವರ್ ಡೀಡ್ಸ್ ಅಂತ. ನೀವು ಮಾಡುವ ಕಾರ್ಯಕ್ರಮದ ಮೂಲಕ ಮಾತಾಡಿ, ನೀವು ಭಾಷಣದ ಮೂಲಕ ಅಲ್ಲ ಅಂತ ಹೇಳ್ತಾರೆ. ಆದ ಕಾರಣ ಇಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾಲಯ ಖಂಡಿತ ಎಲ್ಲರೂ ಒಂದು ರೀತಿಯಲ್ಲಿ ಕೈ ಜೋಡಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ಇನ್ನೂ ಉತ್ತಮವಾಗಿ ಮಾಡುವಂಥದ್ದು. ಇದು ಕೇವಲ ಸಾಂಕೇತಿಕವಾಗಿ ಸರ್ಕಾರಕ್ಕೆ ಲೋಕಾರ್ಪಣೆ ಮಾಡ್ತಾ ಇರುವಂಥದ್ದು ಅಥವಾ ಒಂದು ಹಸ್ತಾಂತರಿಸುವಂಥದ್ದು. ಮುಂದೆಯೂ ಕೂಡ ನಾವು ಇರ್ತೇವೆ. ಮಂಗಳೂರು ವಿಶ್ವವಿದ್ಯಾಲಯ ಅವರ ಆಶಯವನ್ನು ಈಡೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಅವಕಾಶಕ್ಕೆ ಹೊಂದಿಸ್ತಾ ಮಂಗಳೂರು ವಿಶ್ವವಿದ್ಯಾಲಯ ಪರವಾಗಿ ಡಾಕ್ಟರ್ ದೊರೆಸ್ವಾಮಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷೀಯ ಮಾತುಗಳೊಂದಿಗೆ ದತ್ತು ಸ್ವೀಕೃತ ಶಾಲೆಗಳ ಜೊತೆಗೆ ನಾವಿದ್ದೇವೆ ಎನ್ನುವ ಭರವಸೆಯ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಸಮಾರಂಭದ ಅಧ್ಯಕ್ಷರಾದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ P.S. ಎಡಪಡಿತಾಯ ಸರ್. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡುವ ಸಮಯ. ಇವತ್ತು ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿರುವ ಕೊಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾದ ಶ್ರೀಮತಿ ಚಂಚಲಾಕ್ಷಿ ಅವರಿಗೆ ಪುಸ್ತಕ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ನಮ್ಮ ಗೌರವವನ್ನು ಸಮರ್ಪಿಸಬೇಕು ಅಂತ ಸನ್ಮಾನ್ಯ ಕುಲಪತಿಗಳವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅಂತೆಯೇ ನಮ್ಮ ಜೊತೆಗಿರುವ ABS ಮಂಗಳೂರು ಚಾಪ್ಟರ್ನ ಡಾಕ್ಟರ್ ರಾಮಚಂದ್ರ ಭಟ್ ಅವರಿಗೂ ಕೂಡ ನಮ್ಮ ಗೌರವ ಸ್ಮರಣಿಕೆಯನ್ನು ನೀಡಬೇಕು ಅಂತ ಸನ್ಮಾನ್ಯ ಕುಲಪತಿಗಳವರಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಉಪನಿರ್ದೇಶಕರು ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಡಿಪಾರ್ಟ್ಮೆಂಟ್ ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಶ್ರೀ ಸುಧಾಕರ್ ಕೆ, ಇವರಿಗೂ ಕೂಡ ಪುಸ್ತಕ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ನಮ್ಮ ಗೌರವವನ್ನು ಸಮರ್ಪಿಸಬೇಕು ಅಂತ ಸನ್ಮಾನ್ಯ ಕುಲಪತಿಗಳವರಲ್ಲಿ ವಿನಂತಿಸ್ತಾ ಇದ್ದಾರೆ. ಶಿಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರಶಾಂತ್ ನಾಯ್ಕ್ ಸರ್ ಅವರು ಪುಸ್ತಕ ಸ್ಮರಣಿಕೆಯನ್ನು ನೀಡಿ ನಮ್ಮ ಗೌರವವನ್ನು
ಸನ್ಮಾನ್ಯ ಕುಲಪತಿಗಳು ಪುಸ್ತಕ ಸ್ಮರಣಿಕೆ ನೀಡಿ ನಮ್ಮ ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ತಮ್ಮ ಸಹಕಾರ ದತ್ತು ಸ್ವೀಕೃತ ಶಾಲೆಗಳಲ್ಲಿ ನಾವು ನಡೆಸುವ ಚಟುವಟಿಕೆಗಳಿಗೆ ಪ್ರೇರಣೆಯಾಗಿದೆ ಡಾಕ್ಟರ್ ಪ್ರಶಾಂತ್ ಕುಮಾರ್ ಇವರಿಗೆ ವಂದನೆಗಳು. ಇದೀಗ ವಂದನಾರ್ಪಣೆಯನ್ನು ನೆರವೇರಿಸುವುದಕ್ಕಾಗಿ ಶ್ರೀ ಸುಧಾಕರ್ ಕೆ ಇವರು ನಮ್ಮ ಜೊತೆಗೆ. ಮಂಗಳೂರು ಯೂನಿವರ್ಸಿಟಿ ಮಂಗಳಗಂಗೋತ್ರಿಯಲ್ಲಿ ನಡೆಯುತ್ತಿರುವಂತಹ 2 ದಿನಗಳಿಂದ ಈ ಶಾಲಾ ದತ್ತು ಯೋಜನೆ ಮತ್ತು ಅದರ ಪ್ರಗತಿಯ ಒಂದು ಅಂತಿಮ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸನ್ಮಾನ್ಯ ಕುಲ ಸಚಿವರು ವೈಸ್ ಚಾನ್ಸಲರ್ ಆದಂಥ ಶ್ರೀ ಸುಬ್ರಹ್ಮಣ್ಯ ಎಡಪಡಿತಾಯ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಮಂಗಳೂರು ಅತ್ಯುತ್ತಮವಾದಂತಹ ಯೂನಿವರ್ಸಿಟಿಗಳಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ಲಕ್ಕೆ ಕಾರಣ ಆಗಿದೆ. ಶ್ರೀಯುತರು ನಮ್ಮ ಊರಿನವರೇ, ನಮ್ಮ ಎಲ್ಲ ಸ್ಥಿತಿಗಳನ್ನು ಬಲ್ಲಂತಹ ಇವರ ಮಾರ್ಗದರ್ಶನದಲ್ಲಿ ವಿಶ್ವವಿದ್ಯಾನಿಲಯ ಹೀಗೆ ಸಹ ಕಾರ್ಯನಿರ್ವಹಿಸಬಹುದು ಅನ್ನುವ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಇವರಿಗೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶೈಕ್ಷಣಿಕ ಮುಖ್ಯಸ್ಥರಾಗಿ ಇಲಾಖಾ ವತಿಯಿಂದ ಅನಂತ ವಂದನೆಗಳನ್ನು ಹೇಳ್ತೇನೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಶಾಲಾ ದತ್ತು ಯೋಜನೆಯ ಅಡಿಯಲ್ಲಿ ಏನೆಲ್ಲ ಮಾಡಿದ್ದಾರೆ, ಮುಖ್ಯವಾಗಿ ಯೂನಿವರ್ಸಿಟಿಯವರು ಏನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಶೈಕ್ಷಣಿಕ ಮಾರ್ಗದರ್ಶಿಯಾಗಿ ಸಲಹೆಗಾರರಾಗಿ ಆಗಮಿಸಿ ನಿನ್ನೆಯಿಂದ 2 ಯೂನಿವರ್ಸಿಟಿಗಳನ್ನು ಪರಾಮರ್ಶಿಸಿ ಇವತ್ತು ಇಲ್ಲಿ ನಮ್ಮ ಜೊತೆಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಂತಹ ಮಾನ್ಯ ಪ್ರೊಫೆಸರ್ ಎಂ ಆರ್ ದೊರೆಸ್ವಾಮಿಯವರು ಸ್ವತಃ ಶೈಕ್ಷಣಿಕ ಸಂಸ್ಥೆಗಳ ನಡೆಸಿ ಮಾದರಿಯನ್ನು ಹಾಕಿಕೊಟ್ಟು ಈಗ ಶೈಕ್ಷಣಿಕ ಸುಧಾರಣೆಗೆ ಅಡಿ ಇಡ್ತಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಹಲವಾರು ವಿನೂತನ ಕಾರ್ಯಕ್ರಮಗಳು ಒಂದೊಂದಾಗಿ ಜಾರಿಗೆ ಬರ್ತೇವೆ. ನಿನ್ನೆಯಿಂದ ಸಾಹೇಬರು ಹೇಳ್ತಾ ಇದ್ದಾರೆ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯ ಆಗಬೇಕು ಅಂತ. ಸೊ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಬಹಳ ಹೆಮ್ಮೆ ಇದೆ. ನಾವು ಏನು ಕೇಳಿದ್ರು ಸಮಾಜ ಇಲ್ಲ ಅಂತ ಹೇಳೋದಿಲ್ಲ ಸರ್. ಯಾವುದೇ ಕಾರ್ಯಕ್ರಮ ಇರ್ಬೋದು, ಯಾವುದೇ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ನಾವು ಕೇಳಿದರೆ ಸಾಕು. ನಮ್ಮ ಶಿಕ್ಷಕರು ಒಮ್ಮೆ ತಮ್ಮ ಶಾಲೆಯ ಸುತ್ತ ಹೋದರೆ ಸಾಕು, ಅವರಿಗೆ ಬೇಕಾದ ಎಲ್ಲ ಮೂಲಭೂತ ಸೌಲಭ್ಯಗಳಿಂದ ಹಿಡಿದು ಪ್ರತಿಯೊಂದನ್ನು ಒದಗಿಸ್ತಾರೆ. ನಮ್ಮ ಎಲ್ಲ ಗ್ರಾಮ ಪಂಚಾಯತ್ಗಳು, ಜಿಲ್ಲಾ ಪಂಚಾಯತ್ನ ಸಹಕಾರದಿಂದ ನರೇಗಾ ಯೋಜನೆ ಅಡಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಆಗಾಗ ಕೊಡ್ತಾ ಇದ್ದಾರೆ. ಪ್ರಾಯಶಃ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ 15ನೇ ಹಣಕಾಸಿನ ಅಡಿಯಲ್ಲಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು, ವಿಜ್ಞಾನ ಪ್ರಯೋಗಾಲಯಗಳು, ಗಣಿತ ಪ್ರಯೋಗಾಲಯಗಳನ್ನು ಕೊಟ್ಟಿದ್ದರೆ ಅದು ನಮ್ಮ ಜಿಲ್ಲಾ ಪಂಚಾಯತ್ ಮಾತ್ರ. ಪ್ರಾಯಶಃ ಬೇರೆ ಬೇರೆ ಜಿಲ್ಲಾ ಪಂಚಾಯತ್ಗಳನ್ನು ನೋಡಿದ್ದೇವೆ ನಾವು. ಇರ್ಬೋದು ಅಥವಾ ಇತರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಮಾರ್ಗದರ್ಶನ ಮಾಡುವಲ್ಲಿ ಕೂಡ ಎಲ್ಲ ಮೆಡಿಕಲ್ ಕಾಲೇಜುಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸ್ತಿದ್ದಾವೆ. ಇಂಜಿನಿಯರಿಂಗ್ ಕಾಲೇಜುಗಳು, ಮುಖ್ಯವಾಗಿ ನಮ್ಮ ಸೈನ್ಸ್ ಕೇಂದ್ರಗಳನ್ನು ಬಲಪಡಿಸಲಿಕ್ಕೆ ಇವರು ನಮಗೆ ಸಹಾಯ ಮಾಡ್ತಾರೆ. ಇಂತಹ ಒಂದು ಒಳ್ಳೆಯ ಅಥವಾ ಮಾದರಿಯಾಗುವಂಥ, ಯಾಕಂದರೆ ನಾವು ನಮ್ಮಲ್ಲಿ ಒಂದೇ ಸಮಸ್ಯೆ ಅಂತ ಇರೋದಂದರೆ ಡಾಕ್ಯುಮೆಂಟೇಷನಲ್ಲಿ ಸ್ವಲ್ಪ ಹಿಂದೆ ಇದ್ದೇವೆ. ಕೆಲಸವನ್ನು ಅದ್ಭುತ ಮಾಡ್ತೇವೆ, ಸ್ವಲ್ಪ ಡಾಕ್ಯುಮೆಂಟೇಷನ್ನಲ್ಲಿ, ಯಾಕಂದರೆ ಈ ನೆಲದ ಗುಣವೇ ಹಾಗೆ, ಕೆಲಸ ಮಾಡೋದು ಅದನ್ನು ತೋರಿಸ್ಕೊಡೋದು ಸ್ವಲ್ಪ ಕಮ್ಮಿಯಾಗಿದೆ. ಆದ್ದರಿಂದ ನಮಗೆ ಹೊರಗಡೆಗೆ ಅದನ್ನು ಒಂದು ಪ್ರೊಜೆಕ್ಷನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸೊ ಅದಕ್ಕೂ ಕೂಡ ನಾವು ಈಗ ದಾರಿಯನ್ನು ಹುಡುಕಿಕೊಂಡು ಆ ಹಿನ್ನೆಲೆಯಲ್ಲಿ ಹೋದರೆ ಪ್ರಾಯಶಃ ಇಡೀ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಆಗುವಷ್ಟು ಒಂದು ವೈವಿಧ್ಯಮಯವಾಗಿ ಚಟುವಟಿಕೆ ನಡೆಸ್ತಿರುವಂಥದ್ದು ಬೇರೆ ಒಂದು ಜಿಲ್ಲೆ ಸಿಗುವುದು ಕಷ್ಟ. ಸೊ ಅದನ್ನು ತಮ್ಮ ನೇತೃತ್ವದಲ್ಲಿ ನಾವು ಮುಂದೆ ಅದನ್ನು ಮಾಡ್ತೇವೆ ಅಂತ ಹೇಳ್ತಾ, ಮಾನ್ಯ ದೊರೆಸ್ವಾಮಿ ಸರ್ ಅವರು ಪ್ರಾಯಶಃ PS ಕಾಲೇಜಲ್ಲಿ ಈ ಜಿಲ್ಲೆಯಿಂದ ಒಂದು 50ಕ್ಕಿಂತ ಹೆಚ್ಚು ಮಕ್ಕಳು ಪ್ರತಿ ವರ್ಷ ಇರ್ತಾರೆ. ಅದು ಕಂಪ್ಯೂಟರ್ ಸೈನ್ಸ್ಗೆ ಅಂತೂ ಎಲ್ಲ ಮಕ್ಕಳು NITಗೆ ಸಿಗದಿದ್ದರೆ ನೇರ PSಗೆ ಹೋಗುವಂತಹ ಒಂದು ವ್ಯವಸ್ಥೆ ಇದೆ. ಈಗ ನೀವು ಹೋಗಿ ದಕ್ಷಿಣ ಕನ್ನಡದ ಎಷ್ಟು ಜನ ಅಂತ ಕೇಳಿದ್ರೆ ಒಂದು 15ರಿಂದ 20 ಮಕ್ಕಳು ತಮ್ಮ ಸಂಸ್ಥೆಯಲ್ಲಿ ಈಗಲೂ ಇರ್ತಕ್ಕಂತಹ ಒಂದು ಸಂಸ್ಥೆಯಿಂದ ಬಂದು ನಮಗೆ ಮಾರ್ಗದರ್ಶನ ಮಾಡಿದ ಶ್ರೀ ದೊರೆಸ್ವಾಮಿ ಸರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಅವರಿಗೆ ಸಲ್ಲಿಸ್ತೇವೆ. ಹಾಗೆ ಪ್ರಾಯಶಃ ನಮಗೆ ಹೊಸ್ತು ಒಂದು ದಾರಿಯನ್ನು ಇವತ್ತು ನಮ್ಮ ರಾಮಚಂದ್ರ ಸರ್ ಅವರು ಕೊಟ್ಟಿದ್ದಾರೆ. ಕಾರ್ಬನನ್ನು
ಎಷ್ಟು ಕಮ್ಮಿ ಮಾಡ್ತೀರೋ ಅಷ್ಟು ನಿಮಗೆ ಅನುದಾನ ಕೊಡ್ತೇವೆ ಅಂತ. ಪ್ರಾಯಶಃ ಇಲ್ಲಿಂದ ನಾವು ಇದನ್ನು ಒಂದು ತಗೊಂಡು ಎಲ್ಲ ಪಂಚಾಯತ್ಗಳ ಮೂಲಕ, ಯಾಕಂದರೆ ನಾವು ತುಂಬ ಈಗಾಗಲೇ ಸೋಷಿಯಲ್ ಫಾರೆಸ್ಟ್ರಿ ವತಿಯಿಂದ ತುಂಬ ಗಿಡಗಳನ್ನು ನೆಟ್ಟಿದ್ದೇವೆ. ಅದು ವ್ಯವಸ್ಥಿತ ದಾಖಲೀಕರಣ ಮಾಡಿದರೆ ಸುಮಾರು ಡಾಲರ್ಗಳು ನಮ್ಮ ಪಂಚಾಯತ್ಗಳಿಗೆ ಬರ್ಬೋದು. ಇದನ್ನು ದಯವಿಟ್ಟು ನಾವು ನಿಮ್ಮೊಟ್ಟಿಗೆ ಸಂಪರ್ಕವನ್ನು ಮುಂದೆ ಇಟ್ಕೊಳ್ತೇವೆ. ತಮ್ಮ ಮಾರ್ಗದರ್ಶನಕ್ಕೆ ನಾವು ಅನಂತ ವಂದನೆಗಳನ್ನು ಹೇಳ್ತೇವೆ. ಪ್ರಾಯಶಃ ಒಂದು ಅದ್ಭುತವನ್ನು ಇಟ್ಕೊಂಡಿರುವ ವ್ಯಕ್ತಿ ನಮ್ಮಲ್ಲಿದ್ದರೆ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು. ಯಾಕಂದರೆ ಅವ್ರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಅಂತಹ ಒಂದು ಅದ್ಭುತ ಆಯುಧ ಅವರಲ್ಲಿದೆ, ಅದೇ ನರೇಗಾ ಅನ್ನೋದು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಅದು ಒಂದು ಅದ್ಭುತವಾದಂತಹ ಯೋಜನೆ. ಅದು ಏನು ಬೇಕಾದರೂ ನಾವು ಸಾಧಿಸಲಿಕ್ಕೆ ಆಗತ್ತೆ. ಪ್ರಾಯಶಃ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆದಂತಹ ಒಂದು ಇದನ್ನು ಮಾನ್ಯರಿಗೆ ನಾನು ಕಳಿಸಿಕೊಡ್ತೇನೆ. ಬರುವ ವಾರದಲ್ಲಿ ಒಂದು ಬಹಳ ಅದ್ಭುತವಾದಂತಹ ಪ್ರಗತಿಗಳನ್ನು ಸಾಧಿಸ್ಬೋದು. ಸೊ ತಾವು ಮನಸ್ಸು ಮಾಡಿದರೆ ಎಲ್ಲ ಶಾಲೆಗಳಿಗೂ ಯಾವುದೇ ಸಮಸ್ಯೆ ಇಲ್ಲದಂತಹ ಸ್ಥಿತಿಯನ್ನು ನಿರ್ಮಿಸಲಿಕ್ಕೆ ಸಾಧ್ಯದ ನಾವು ನೀವು ಸೇರಿ ಮಾಡುವಂತ ಹೇಳ್ತಾ ತಮಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಮಾನ್ಯ MLA ಸಾಹೇಬ್ ನಮ್ಮ ಜೊತೆ ಇರಬೇಕಿತ್ತು. UT ಖಾದರ್ ಅವರು ಅನಿವಾರ್ಯ ಕಾರಣದಿಂದ ತಮ್ಮ ಶುಭಾಶಯಗಳನ್ನು ಹೇಳಿದ್ದಾರೆ. ಹಾಗೂ ಪ್ರಾಯಶಃ ಶೈಕ್ಷಣಿಕವಾಗಿ ನಮ್ಮ 8 MLAಗಳಂತೆ ಮಾನ್ಯ ಶಾಸಕರು ಕೂಡ ಪ್ರತಿಯೊಂದು ವಿಶೇಷವಾದ ಅವಕಾಶಗಳನ್ನು ಶಿಕ್ಷಣ ಇಲಾಖೆಗೆ ಒದಗಿಸಿಕೊಂಡು ನಮ್ಮ ಜೊತೆಗೆ ಸ್ಪಂದಿಸ್ತಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಅವರು ಈ ಕಾರ್ಯಕ್ರಮಗಳ ಸಂಯೋಜಕರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು. ಹಾಗೆ ಪ್ರೊಫೆಸರ್ KR ಚಂದ್ರಶೇಖರ್ ಸೆಕ್ರೆಟರಿ ಅವರು EC ಇವರಿಗೂ ಕೂಡ ಇವರ ಅನುಪಸ್ಥಿತಿಯಾದಂಥ ವಂದನೆಗಳನ್ನು ಹೇಳ್ತೇವೆ. ಹಾಗೆ ಪ್ರೊಫೆಸರ್ ಕಿಶೋರ್ ಕುಮಾರ್ CK ರಿಜಿಸ್ಟ್ರಾರ್ ಅವರು ನಮ್ಮ ಸಹಪಾಠಿಯವರು. ಸೊ ಅವರು ಇವತ್ತು ಬಂದಿದ್ದು ತುಂಬ ಚೆನ್ನಾಗಿರ್ತಿತ್ತು ಅನಿಸ್ತು ನನಗೆ. ಸೊ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಿರೂಪಣೆ ಮಾಡಿದ ಧನಂಜಯ ಕುಂಬ್ಳೆ ಸರ್ ಅವರು, ಹಾಗೆ ಚಂದ್ರಶೇಖರ್, ಡಾಕ್ಟರ್ ಸವಿತಾ, ಡಾಕ್ಟರ್ ನರಸಿಂಹಯ್ಯ, ಡಾಕ್ಟರ್ ಶರತ್ ಚಂದ್ರ, ಡಾಕ್ಟರ್ ಶ್ರೀಪಾದ್ KS, ಪ್ರೊಫೆಸರ್ KR ಚಂದ್ರಶೇಖರ್, ಚನಿಯಪ್ಪ ಹಾಗೂ ಎಲ್ಲ ಸಮಸ್ತ ಈ ಕಾರ್ಯಕ್ರಮದ ಹಿಂದೆ ಮುಂದೆ ನಮಗೆಲ್ಲ ಸಹಕರಿಸಿದ ಯೂನಿವರ್ಸಿಟಿಯ ಸಮಸ್ತ ವಿವಿಧ ಹುದ್ದೆ ಜವಾಬ್ದಾರಿಗಳ ಹೊಂದಿದ ಸಮಸ್ತರಿಗೂ ಶಿಕ್ಷಣ ಇಲಾಖೆಯ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ಪ್ರಾಯಶಃ ನಿಮ್ಮೆಲ್ಲರ ಹಿಂದೆ ಮಾನ್ಯ ದೊರೆಸ್ವಾಮಿ ಅವರು ಇಲ್ಲಿ ಬರಬೇಕಿದ್ರೆ ಅವರ ಹಿಂದೆ ನಮ್ಮ ಜೊತೆಗೆ ಕಾರ್ಯನಿರ್ವಹಿಸಿದವರು ಪ್ರೊಫೆಸರ್ ಶ್ರೀನಿವಾಸ್ ಅವರು. ಇವರು ಸದ್ದಿಲ್ಲದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಮಗೆ ಸಹಕರಿಸಿದ್ದಾರೆ. ಯಾವುದೇ ಲೋಪ ಆಗದಂತೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ವಿಶೇಷ ಅನಂತ ವಿಶೇಷ ವಂದನೆಗಳನ್ನು ಇಲಾಖಾ ವತಿಯಿಂದ ಅರ್ಪಿಸ್ತೇನೆ. ಹಾಗೆ ನಮ್ಮ 15 ಶಾಲೆಗಳು, ಅದು ಸರ್ಕಾರ ಇರ್ಬೋದು, ಅನುದಾನಿತ ಇರ್ಬೋದು. ಇಲ್ಲಿ ಸರ್ಕಾರಿ ಶಾಲೆಗಳನ್ನು ಮಾಡಿ ಅಂತೇಳಿ ಸರ್ಕಾರಿ ಅನ್ನುವ ಉಪೇಕ್ಷೆಯಿಂದಲ್ಲ, ಸರ್ಕಾರ ಎನ್ನುವ ಹೆಮ್ಮೆಯಿಂದ ಸರ್ಕಾರದ ಶಾಲೆಗಳು ಇನ್ನೂ ಬಲಿಷ್ಠವಾಗಬೇಕು, ಇನ್ನೂ ಹೆಚ್ಚು ಸುದೃಢಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ಹೊರತು ಬೇರೆ ಯಾವುದೇ ಇದರಿಂದ ಅಲ್ಲ ಅನ್ನೋ ಮಾಹಿತಿಯನ್ನು ತಿಳಿಸ್ತಾ ಎಲ್ಲ ಶಾಲಾ ಮುಖ್ಯಸ್ಥರುಗಳಿಗೆ, ಒಂದು ಮಕ್ಕಳಿಗೆ ಹಾಗೂ ಅವರನ್ನು ತಯಾರು ಮಾಡಿದಂತಹ ಪೋಷಕರಿಗೆ, ವಿಶೇಷ ಅಭಿಮಾನವನ್ನಿಟ್ಟ ಎಲ್ಲ ಜನಪ್ರತಿನಿಧಿಗಳಿಗೆ ಶಿಕ್ಷಣ ಇಲಾಖಾ ವತಿಯಿಂದ ಅನಂತ ವಂದನೆಯನ್ನು ಹೇಳ್ತೇವೆ. ಹಾಗೆ ನಮ್ಮ ಸಹೋದ್ಯೋಗಿಯಾಗಿ ಇದ್ಕೊಂಡು ಈ ಭಾಗದ ಶೈಕ್ಷಣಿಕ ಸಂಸ್ಥೆಗಳನ್ನು ಮುನ್ನಡೆಸ್ತಿರುವಂತಹ ಪ್ರಶಾಂತ್ ಅವರು BRC DU ಎಲ್ಲ ಸರ್ವವಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಅನಂತ ವಂದನೆಗಳನ್ನು ಇಲಾಖಾ ವತಿಯಿಂದ ಹೇಳ್ತೇನೆ. ಹಾಗೆ ಎಲ್ಲರಿಗೂ ಮಾಧ್ಯಮದ ಮಿತ್ರರು, ಪ್ರಾಯಶಃ ಮಾಧ್ಯಮ ಇಲ್ಲದಿದ್ದರೆ ದಕ್ಷಿಣ ಕನ್ನಡ ಶಿಕ್ಷಣ ಇಲಾಖೆ ಮತ್ತು ಮಾಧ್ಯಮ ಯಾವಾಗಲೂ ಅವಿನವ ಸಂಬಂಧವನ್ನು ಹೊಂದಿದ್ದೇವೆ. ನಾವು ಭಾಳ ಚೆನ್ನಾಗಿ ಕೆಲಸವನ್ನು ಏನು ಮಕ್ಕಳಿಗೆ ಬೇಕು ಅದೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಎಷ್ಟೋ ಮಾಧ್ಯಮದವರೇ SLC ಮಕ್ಕಳ ಟೆನ್ಷನ್ ಕಮ್ಮಿ ಮಾಡಲಿಕ್ಕೆ ಏನು ಮಾಡುವ ಅಂತ ಹೇಳ್ಕೊಂಡು ಮಾರ್ಗದರ್ಶನಗಳನ್ನು, ಕಾರ್ಯಾಗಾರಗಳನ್ನು, ಈವನ್ನ ಪತ್ರಿಕೆ ಬರೆಯುವುದು ಹೇಗೆ ಅನ್ನೋದು ಒಂದು ಪತ್ರಿಕೆಯವರ ಮೂಲಕ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಇಂತಹ ಸಕ್ರಿಯವಾಗಿರುವಂತಹ ಮಾಧ್ಯಮ ಮಿತ್ರರನ್ನು ಅನಂತ ವಂದನೆಗಳನ್ನು ಸಲ್ಲಿಸಿ ಪ್ರತಿಯೊಬ್ಬರಿಗೂ ಮಗದೊಮ್ಮೆ ಇಲಾಖಾ ವತಿಯಿಂದ ಅನಂತ ವಂದನೆ ಸಲ್ಲಿಸಿ ವಿಶ್ವವಿದ್ಯಾನಿಲಯ ನಾಯಕತ್ವದಲ್ಲಿ ನಾವೆಲ್ಲ ಹೊಸ ಮೈಲುಗಲ್ಲನ್ನು ಸ್ಥಾಪಿಸುವ ಅನ್ನುವ ಆಕಾಂಕ್ಷೆಯೊಂದಿಗೆ
ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ವಂದಿಸಿ ಅನಂತ ವಂದನೆಗಳು ಸೇರಿಸಿ ನಿಮಗೆಲ್ಲ ಶಿರವಾಗಿ ನನ್ನ ಮಾತು ಮುಗಿಸಿದ ಧನ್ಯವಾದ. ಸೂಕ್ಷ್ಮ ಸಂವೇದನೆಗಳ ಮಾತುಗಳ ಮೂಲಕ ವಂದನಾರ್ಪಣೆಯನ್ನು ನಿರ್ವಹಿಸಿದ ಶಿಕ್ಷಕರಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಮಧ್ಯಾಹ್ನ ನಂತರ ವಿದ್ಯಾರ್ಥಿಗಳಿಗೆ ಸೈಬರ್ ಭದ್ರತೆಯ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕಾಗಿ ಆಗಮಿಸಿರುವ ಡಾಕ್ಟರ್ ಅನಂತಪ್ರಭು ಸಹ್ಯಾದ್ರಿ ಕಾಲೇಜಿನ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ಬಂದಿದ್ದಾರೆ. ಅವರನ್ನು ಕೂಡ ಗುರುತಿಸಿ ಅವರಿಗೆ ಸ್ವಾಗತ ಮತ್ತು ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಮತ್ತು ಪ್ರೊಫೆಸರ್ ಎಂ.ಆರ್. ದೊರೆಸ್ವಾಮಿ ಅವರ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕಾವೇರಿಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಪ್ರೊಫೆಸರ್ ಎಂ.ಆರ್. ದೊರೆಸ್ವಾಮಿ ಅವರು ಅದನ್ನು ಅಪೇಕ್ಷೆ ಪಟ್ಟಿದ್ದಾರೆ, ಮುಖ್ಯೋಪಾಧ್ಯಾಯರುಗಳ ಜೊತೆಗೆ ನಾನು ಮಾತಾಡಬೇಕು ಅಂತ. ದಯವಿಟ್ಟು ಎಲ್ಲ ಮುಖ್ಯೋಪಾಧ್ಯಾಯರು ಕೂಡ ಪಕ್ಕದಲ್ಲೇ ಇರುವ ಕಾವೇರಿ ವಸತಿ ಗೃಹದಲ್ಲಿ ಅವರ ಜೊತೆಗೆ ಸಂವಾದಕ್ಕೆ ಭಾಗಿಗಳಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಪ್ರೀತಿಯ ವಂದನೆ.